ಈಗ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಧರ್ಮಗುರುಗಳು ಹಾಗೂ ಗಣ್ಯಾತಿಥಿಗಳು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸನ್ಮಾನಿತರ ಪರಿಚಯವನ್ನು ನಮ್ಮ ಪ್ರೀತಿಯ ಶ್ರೀ ನವೀನ್ ಮಚಾದವ್, ಉಪಾಧ್ಯಕ್ಷರು, ಪಾಲನಾ ಪರಿಷತ್, ಸಂತ ಬ್ರಿಜಿಡ್ ಚರ್ಚ್ ಸುಳ್ಯ ಇವರು ಮಾಡಿರುತ್ತಾರೆ. ಕ್ರಿಸ್ಮಸ್ ಸೌಹಾರ್ದ ಕೂಟ 2023 ಎಲ್ಲರಿಗೂ ಶುಭ ಕೋರ್ತಾ, ಈಗಾಗಲೇ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ, ಸನ್ಮಾನ ಪಡುವಂತಹ ಇದೇ ಊರಿನವರಾದ ಕೇಶವ ಬಂಗ್ಲೆಗುಡ್ಡೆ ಇವರ ಪರಿಚಯವನ್ನು ನಾನು ಮಾಡ್ತೇನೆ. ದಯವಿಟ್ಟು ಕೇಶವ ಬಂಗ್ಲೆಗುಡ್ಡೆ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಕೇಶವ ಬಂಗ್ಲೆಗುಡ್ಡೆ ದಿವಂಗತ ಜೋಗಿ ಮತ್ತು ರುಕ್ಮಿಣಿ ದಂಪತಿಗಳ 4 ಮಕ್ಕಳಲ್ಲಿ ಕೊನೆಯವರು. ಇವರು ಮೂಲತಃ ಸುಳ್ಯ ತಾಲೂಕು ತೊಡಿಕಾಣ ದೊಡ್ಡ ಕುಮೇರಿಯವರು. ಬಾಲ್ಯದ ವಿದ್ಯಾಭ್ಯಾಸವನ್ನು ತೊಡಿಕಾಣ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಪೂರೈಸಿರುತ್ತಾರೆ. ಅನಂತರ ಸುಳ್ಯದ ಬಂಗ್ಲೆಗುಡ್ಡೆಯಲ್ಲಿ ಇವರ ದೊಡ್ಡಮ್ಮ ದಿವಂಗತ ಕಾವೇರಿಯವರ ಆಶ್ರಯದಲ್ಲಿ ಬೆಳೆದು ಬಂದವರು. ಬಾಲ್ಯದಲ್ಲಿ ಕೂಲಿ ವೃತ್ತಿ ಕೈಗೊಂಡು ನಂತರ ಸುಮಾರು 16 ವರ್ಷಗಳ ಕಾಲ ಸುಳ್ಯದ ಓಡಬಾಯಿ ಕ್ಯಾಡ್ಬರಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿದರು. ಆ ಸಮಯದಲ್ಲಿ ಕಂಪನಿಯು ಮುಚ್ಚಲ್ಪಟ್ಟು ಕೆಲಸಕ್ಕಾಗಿ ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ ಒಂದು ಕಟ್ಲೇರಿ ಅಂಗಡಿ ನಡೆಸಿದರು. ಜೀವನ ನಿರ್ವಹಣೆಗಾಗಿ ಅಂಗಡಿ ಕೆಲಸ ಕೈಬಿಟ್ಟು ಒಂದು ಲ್ಯಾಂಬಿ ಆಟೋವನ್ನು ದಿನ ಬಾಡಿಗೆ ನೀಡಿ ಓಡಿಸುತ್ತಿದ್ದರು. ಇದರ ಜೊತೆಯಲ್ಲೇ ಬಾಡಿಗೆ ಇಲ್ಲದ ಸಂದರ್ಭ ಸಾರನೆ ಕೆಲಸ ನಿರ್ವಹಿಸಿದರು. ಕೊನೆಯದಾಗಿ ಒಬ್ಬರ ಪರಿಚಯವಾಗಿ ಇಸ್ತ್ರಿ ಕೆಲಸ ಕಲಿತು ಇಂದಿಗೂ ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿರ್ತಾರೆ. ಸುಮಾರು 30 ವರ್ಷಗಳಿಗಿಂತಲೂ ಮಿಕ್ಕಿ ತನ್ನ ಹುಟ್ಟೂರಾದ ತೊಡಿಕಾಣವನ್ನು ತೊರೆದು ಬಂಗ್ಲೆಗುಡ್ಡೆಯ ದೊಡ್ಡಮ್ಮನ ಮನೆಯಲ್ಲಿ ಆಶ್ರಯ ಪಡೆದು ಎಲ್ಲರೊಡನೆ ಜಾತಿ ಧರ್ಮ ಭೇದವಿಲ್ಲದೆ ಬೆರೆಯುತ್ತಿದ್ದಾರೆ. ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ದುಡಿದು ಬೀರಮಂಗಿಲ ನಾಗರಿಕ ಸಮಿತಿಯ ಸಕ್ರಿಯ ಸದಸ್ಯರಾಗಿ, ಬಂಗ್ಲೆಗುಡ್ಡೆ ಕೊರಗಜ್ಜ ಸ್ವಾಮಿ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಸದಸ್ಯರಾಗಿ ದುಡಿಯುತ್ತಿದ್ದಾರೆ. ಜೀವನದ ಉದ್ದಗಲಕ್ಕೂ ಸೋಲು ಕಷ್ಟಗಳನ್ನು ಅನುಭವಿಸಿದರೂ ಇನ್ನೊಬ್ಬರ ಮುಂದೆ ಕೈ ಚಾಚುವ ಸ್ವಭಾವ ಇವರದಲ್ಲ. ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಂತಹ ಮುಗ್ಧ ಮನಸ್ಸಿನ ವ್ಯಕ್ತಿ ಇವರು. ಕಳೆದು ಹೋದ ಅಮೂಲ್ಯ ವಸ್ತುಗಳಾದ 12 ಚಿನ್ನದ ನಾಣ್ಯಗಳು, ಸುಮಾರು 12 ಪವನುಗಳಷ್ಟು, ಅದನ್ನು ಸೇರಬೇಕಾದ ವ್ಯಕ್ತಿಗೆ ಪ್ರಾಮಾಣಿಕವಾಗಿ ಹಿಂದಿರುಗಿಸಿರುತ್ತಾರೆ. ಒಮ್ಮೆ ಒಬ್ಬರ 40,000 ರೂಪಾಯಿಗಳು ಕಳೆದು ಹೋಗಿ ಆ ಹಣವು ಇವರ ಕೈ ಸೇರಿದ್ದು ವಾಪಸ್ ಹಿಂದಿರುಗಿಸುವಲ್ಲಿ ಇವರ ಪ್ರಾಮಾಣಿಕತೆಯನ್ನು ನಾವು ಮತ್ತೊಮ್ಮೆ ನೆನಪಿಸಬಹುದು. ಇವರ ಕೆಲಸದ ಸಂದರ್ಭ, ಇಸ್ತ್ರಿ ಬಟ್ಟೆ ಮಿಸ್ಸಿಂಗ್ ಆದಾಗ ತನ್ನ ಕೈಯಿಂದ ಹಣ ಕೊಟ್ಟು ಬಟ್ಟೆ ಖರೀದಿಸಿ ಸಂಬಂಧಪಟ್ಟವರಿಗೆ ಹಿಂದಿರುಗಿಸಿದ್ದು ಇಲ್ಲಿ ನೆನಪಿಸಬಹುದು. ತನ್ನ ಕೈಯಿಂದ ಹಣ ಕೊಟ್ಟು ಕೆಲವೊಂದು ಅನಾರೋಗ್ಯದ ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸಹಕರಿಸಿದ್ದು, ತಾನೂ ಅವರೊಂದಿಗೆ ಬೆರೆತು ಇನ್ನೊಬ್ಬರ ಕಷ್ಟದಲ್ಲಿ ನಾನೂ ಇದ್ದೇನೆ ಎಂಬುದಾಗಿ ಧೈರ್ಯ ತುಂಬುವ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಸಮಾಜದ ಮುಂದೆ ತೋರಿಸಿಕೊಟ್ಟ ನಿಷ್ಕಳಂಕ ವ್ಯಕ್ತಿ ಕೇಶವಣ್ಣ. ನಿಮ್ಮಿಂದ ಇನ್ನೂ ಹೆಚ್ಚಿನ ಸೇವೆಗಳು ಈ ಊರಿಗೆ, ಈ ಸಮಾಜಕ್ಕೆ ದೊರಕುವಂತಾಗಲಿ ಎಂದು ಆಶಿಸುತ್ತೇವೆ.
ಹಸೈನಾರ್ ಜಯನಗರ. ಮೂಲತಃ ಕೊಡಗು ಜಿಲ್ಲೆಯ ಮಾದಾಪುರ ಗ್ರಾಮದ ನಿವಾಸಿ. ದಿವಂಗತ ಮಹಮ್ಮದ್ ಮುಕ್ರಿ ಹಾಗೂ ದಿವಂಗತ ಝೈನಬಾ ದಂಪತಿಯ ಪುತ್ರರಾಗಿದ್ದಾರೆ. ಇವರ ಪ್ರಾಥಮಿಕ PU ಕಾಲೇಜು ವಿದ್ಯಾಭ್ಯಾಸವನ್ನು ಮಾದಾಪುರ ಶ್ರೀಮತಿ ಡಿ ಚೆನ್ನಮ್ಮ ಕಾಲೇಜಿನಲ್ಲಿ ಪೂರ್ತಿಗೊಳಿಸಿ BA ದ್ವಿತೀಯ ವರ್ಷದ ವ್ಯಾಸಂಗವನ್ನು ಹೈದರಾಬಾದ್ ನಿಜಾಂ ಕಾಲೇಜಿನಲ್ಲಿ ಮಾಡಿದರು. ಕಾರಣಾಂತರಗಳಿಂದ ಶಿಕ್ಷಣವನ್ನು ಮೊಟಕುಗೊಳಿಸಿ ವಿದೇಶಕ್ಕೆ ಕೆಲಸಕ್ಕೆಂದು ತೆರಳಿದ ಇವರು ಸುಮಾರು 6 ವರ್ಷಗಳ ಕಾಲ ಸೌದಿ ಅರೇಬಿಯಾದ ಜಿದ್ದಾ ಪಟ್ಟಣದಲ್ಲಿ ಕಳೆದರು. ಬಳಿಕ ಊರಿಗೆ ಬಂದ ಇವರು ಮಾರ್ಕೆಟ್ ವಿಭಾಗದಲ್ಲಿ ಸುಮಾರು 10 ವರ್ಷಗಳ ಕಾಲ ಹೈದರಾಬಾದ್ ಮತ್ತು ಸಿಕಂದ್ರಾಬಾದ್ನಲ್ಲಿ ಉದ್ಯೋಗವನ್ನು ಮಾಡಿದರು. ಪ್ರಸ್ತುತ ಕಳೆದ 15 ವರ್ಷಗಳಿಂದ ಸುಳ್ಯದಲ್ಲಿ ತಮ್ಮ ಸಂಸಾರದೊಂದಿಗೆ ನೆಲೆಸಿರುವ ಇವರು ಕಳೆದ 12 ವರ್ಷಗಳಿಂದ ಸುದ್ದಿ ಪತ್ರಿಕೆಯ ವರದಿಗಾರಿಕಾ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿರುವ ಇವರು ಸುಳ್ಯ ಪತ್ರಕರ್ತ ಸಂಘದ ಸದಸ್ಯರಾಗಿ, ಸುಳ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸಂಘಟನಾ ಕಾರ್ಯದರ್ಶಿಯಾಗಿ, ಕರ್ನಾಟಕ ಮುಸ್ಲಿಂ ಜಮಾತ್ ಸುಳ್ಯ ತಾಲೂಕು ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಸುನ್ನಿ ಮದರಸಾ ಮ್ಯಾನೇಜ್ಮೆಂಟ್ ಇದರ ಜಿಲ್ಲಾ ಸಮಿತಿ ಪದಾಧಿಕಾರಿಯಾಗಿ, ಸುಳ್ಯ ತಾಲೂಕು STMC ಸಮನ್ವಯ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಅಂಬೇಡ್ಕರ್ ರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ 2022ರ ಡಾಕ್ಟರ್ BR ಅಂಬೇಡ್ಕರ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. 2021ರಲ್ಲಿ ಬೆಂಗಳೂರು ಜ್ಞಾನಮಂದಿರ ಸಂಸ್ಥೆ ಇವರ ಪತ್ರಿಕಾ ರಂಗದ ಸೇವೆಗೆ ರಾಜ್ಯ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸುಳ್ಯ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಇವರ ಸೇವೆಯನ್ನು ಗುರುತಿಸಿ ಸುಳ್ಯ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಕಾನೂನು ಸೇವಾ ಸಮಿತಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ಸನ್ಮಾನಿಸಿರುವರು. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿದ್ದು ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದಾರೆ. ಸುದ್ದಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿರುವ ಇವರು ತಮ್ಮ ವರದಿಗಾರಿಕೆಯಲ್ಲಿ ಸಾಮಾಜಿಕ ಚಿಂತನೆಯನ್ನು ಬೆಳೆಸಿಕೊಂಡು ಊರಿನ ಹಲವಾರು ಮೂಲಭೂತ ಸಮಸ್ಯೆಗಳ ಬಗ್ಗೆ ಲೇಖನಗಳ ಮೂಲಕ ವರದಿಯನ್ನು ಬಿತ್ತರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಮಾಡಿರುವ ಹೆಚ್ಚಿನ ಲೇಖನಗಳು ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ, ಚರಂಡಿ, ರಸ್ತೆ ಬದಿಯ ಕಾಡು ಪೊದೆಗಳು, ಪಾರ್ಕ್ಗಳ ಅವ್ಯವಸ್ಥೆಗಳು, ಕೆಲವು ಸರ್ಕಾರಿ ಕಟ್ಟಡಗಳ ದುಸ್ಥಿತಿ, ಕೆಲವು ಸೇತುವೆ ನಿರ್ಮಾಣಗಳ ಕಳಪೆ ಕಾಮಗಾರಿಗಳ ಬಗ್ಗೆ ನೂರಾರು ವರದಿಗಳನ್ನು ಪತ್ರಿಕೆಯಲ್ಲಿ ನೀಡಿ ಗಮನ ಸೆಳೆದಿದ್ದಾರೆ. ಅಲ್ಲದೆ ಕೆಲವು ಸಾಧಕ ವ್ಯಕ್ತಿ ಪರಿಚಯ ವರದಿಗಳನ್ನು ಲೇಖನದ ಮೂಲಕ ಮಾಡಿ ಅವರನ್ನು ಸಮಾಜಕ್ಕೆ ಗುರುತಿಸುವ ಕಾರ್ಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಬಡ ರೋಗಿಗಳ, ನಿರ್ಗತಿಕರ ಬಗ್ಗೆ ಕಾಳಜಿ ಇರುವ ಇವರು ಅವರ ಕಷ್ಟದ ಸಂದರ್ಭದಲ್ಲಿ ಅವರ ನೋವನ್ನು ಮತ್ತು ಸಮಸ್ಯೆಯನ್ನು ವರದಿಯ ಮೂಲಕ ಬಿತ್ತರಿಸಿ ಸಮಾಜಕ್ಕೆ ಅದನ್ನು ತಿಳಿಸಿ ನೂರಾರು ದಾನಿಗಳಿಂದ ನೊಂದವರಿಗೆ ಆರ್ಥಿಕ ನೆರವನ್ನು ಕೊಡಿಸುವಲ್ಲಿ ಕೂಡ ಮಾನವೀಯ ಧರ್ಮವನ್ನು ಮೆರೆದಿದ್ದಾರೆ. ಈ ಎಲ್ಲ ಇವರ ಸೇವೆಯನ್ನು ಗುರುತಿಸಿರುವ ಸುಳ್ಯ ಸಂತ ಬ್ರಿಜಿಡ್ ಚರ್ಚಿನ ICYM ಯುವ ಆಯೋಗ ಮತ್ತು ಪಾಲನಾ ಪರಿಷತ್ತಿನ ಸಹಕಾರದೊಂದಿಗೆ ನಡೆಯುತ್ತಿರುವ ಕ್ರಿಸ್ಮಸ್ ಸೌಹಾರ್ದ ಕೂಟ 2023 ಈ ಕಾರ್ಯಕ್ರಮದಲ್ಲಿ ಚರ್ಚ್ ವತಿಯಿಂದ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಮುಂದಿನ ದಿನಗಳಲ್ಲಿ ಸಮಾಜ ಕ್ಷೇತ್ರದ ಪತ್ರಿಕೆ ರಂಗದ ಇವರ ಸೇವೆ ಇನ್ನೂ ಉತ್ತಮವಾಗಿ ಮೂಡಿಬರಲಿ ಎಂದು ಆಶಿಸುತ್ತೇವೆ. ಅಪೋಲಿನ್ ಡಿಸೋಜಾ. ತಂದೆ ದಿವಂಗತ ಜೇಮ್ಸ್ ಡಿಸೋಜಾ, ತಾಯಿ ಲೂಸಿ ಡಿಸೋಜಾ. 19/3/1967 ಸುಳ್ಯದ ಬೀರಮಂಗಲದಲ್ಲಿ ಇವರ ಜನನವಾಯಿತು. ಇವರ ವಿದ್ಯಾಭ್ಯಾಸವು 7ನೇ ತರಗತಿಯವರೆಗೆ ಸೈಂಟ್ ಬ್ರಿಜಿಡ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯದಲ್ಲೂ, 8ರಿಂದ 10ನೇ ತರಗತಿಯವರೆಗೆ ಸರ್ಕಾರಿ ಜೂನಿಯರ್ ಕಾಲೇಜು ಸುಳ್ಯ, PUC ವಿದ್ಯಾಭ್ಯಾಸವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳದಲ್ಲಿ ನಡೆಯಿತು. ಅನಂತರದ ದಿನಗಳಲ್ಲಿ ತಮ್ಮ ಜೀವನದ ಪಯಣದಲ್ಲಿ ತಮ್ಮ ಊರಾದ ಸುಳ್ಯದಲ್ಲಿ ಅಲ್ಪಸಂಖ್ಯಾತ ವಿದ್ಯುದ್ದೇಶ ಸಹಕಾರಿ ಸಂಘದಲ್ಲಿ ವೃತ್ತಿಗೆ ಸೇರಿಕೊಂಡು ಸುಮಾರು 18 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ನೀಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಸಾಮಾಜಿಕ ಸೇವಾ ವ್ಯಕ್ತಿಯಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೊಡಗೂಡಿ ತಮ್ಮ ಬಳಿಗೆ ಕಷ್ಟ ಹೇಳಿಕೊಂಡು ಬರುವ ವ್ಯಕ್ತಿಗಳ ಸಹಕಾರಕ್ಕೆ ನಿಂತ ನಿದರ್ಶನಗಳು ಬೇಕಾದಷ್ಟಿವೆ. ಜನರಿಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಶ್ರಮಶಕ್ತಿ ಯೋಜನೆಯ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತೆಗೆಸಿಕೊಡುವಲ್ಲಿ ಹೆಚ್ಚಿನ ಶ್ರಮ ವಹಿಸಿರುತ್ತಾರೆ. ಕಷ್ಟದಲ್ಲಿರುವವರ ಹಿಂದೆ ಸದಾ ನಿಂತು ಅವರಿಗೆ ಧೈರ್ಯ ತುಂಬುವ ವ್ಯಕ್ತಿತ್ವ ಇವರದಾಗಿದೆ. ಊರಿನಲ್ಲಿ ಇವರು ಎಲ್ಲರಿಗೂ ಪ್ರೀತಿಯ ವ್ಯಕ್ತಿಯಾಗಿದ್ದು ಏನೇ ಕಷ್ಟ ಬಂದರೂ ಅದನ್ನು ಸವಾಲಾಗಿ ಸ್ವೀಕರಿಸುವ ದಿಟ್ಟ ಮಹಿಳೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಇನ್ನು ಧರ್ಮ ಕೇಂದ್ರದ ವಿಚಾರದಲ್ಲಿ ಬಹಳಷ್ಟು ಸೇವೆ ಇವರದ್ದು ಇಲ್ಲಿ ಸ್ಮರಿಸಲೇಬೇಕು. ಸೈಂಟ್ ಬ್ರಿಜಿಡ್ ಚರ್ಚಿನ ಪಾಲನಾ ಪರಿಷತ್ತಿನಲ್ಲಿ ಸತತವಾಗಿ 6 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆ ನೀಡಿರುತ್ತಾರೆ.
ಸಂತ ವಿನ್ಸೆಂಟ್ ದಿ ಪೌಲು ಸಂಘದಲ್ಲಿ ಸತತವಾಗಿ ಸುಮಾರು 6 ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಸೈಂಟ್ ಬ್ರಿಜಿಡ್ ಚರ್ಚ್ ಕಥೋಲಿಕ್ ಸಭಾ ಅಧ್ಯಕ್ಷೆಯಾಗಿ ಸುಮಾರು 1 ವರ್ಷಗಳ ಕಾಲ ತಮ್ಮ ಸೇವೆ ನೀಡಿ ಎಲ್ಲರಲ್ಲೂ ಬೆರೆತು ಎಲ್ಲರ ಮನಸ್ಸಲ್ಲೂ ಬೆರೆತಿದ್ದಾರೆ. ಜೀವನದ ಪಯಣದಲ್ಲಿ ಬಹಳಷ್ಟು ನೊಂದ ವ್ಯಕ್ತಿಗಳ ಜೊತೆ ಬೆರೆತು ಅವರಿಗೆ ಧೈರ್ಯ ತುಂಬಿದ್ದಾರೆ. ಇವರ ಸಾಧನೆ ಕಣ್ಣಿಗೆ ಕಾಣದಿದ್ದರೂ ಎಲೆಮರೆಕಾಯಿಯಂತೆ ತಮ್ಮ ಸೇವೆ ನೀಡಿದ್ದಾರೆ. ಇವರ ಪತಿ ಡೆನಿಸ್ ಡಿಸೋಜಾ ಸ್ಪ್ರೇ ಪೈಂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಮಗ ಶರೋನ್ ಕೆಲಸದ ನಿಮಿತ್ತ ದುಬೈನಲ್ಲಿದ್ದಾರೆ. ಮಗಳು ಶರೀನಾ IT ಕಂಪನಿ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ನಿಮ್ಮ ಸೇವೆಗೆ ನಾವು ಸದಾ ಚಿರಋಣಿಗಳು. ಮತ್ತಷ್ಟು ಸೇವೆಗಳು ನಿಮ್ಮಿಂದ ಸಿಗಲಿ ಎಂದು ಪ್ರಾರ್ಥಿಸ್ತೇವೆ. ಹಾಗೂ ಮುಖ್ಯ ಅತಿಥಿಗಳು ಹಾಗೂ ಎಲ್ಲರೂ ಅತಿಥಿಗಳು ಸೇರಿ ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನಿತರನ್ನು ಪರಿಚಯಿಸಿದ ಶ್ರೀ ನವೀನ್ ಮಚಾದವ್ ಇವರಿಗೆ ಧನ್ಯವಾದಗಳು ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಡೆದ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣೆ ಹೆಸರನ್ನು ನಮ್ಮ ಹೆಮ್ಮೆಯ ಸಂಘಟನೆಯಾದ YCS ನ ಕಾರ್ಯದರ್ಶಿ ಕುಮಾರಿ ನಿಶಾ ಮಚಾದ್ ಓದಿ ಹೇಳಲಿದ್ದಾರೆ.
ಈ ಬಹುಮಾನ ವಿತರಣೆಯನ್ನು ನಗರ ಪಂಚಾಯತ್ ಮಾಜಿ ಅಧ್ಯಕ್ಷರು, ಬಾರ್ ಕೌನ್ಸಿಲ್ನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ನಗರ ಪಂಚಾಯತ್ ಸದಸ್ಯರು, ನಮ್ಮೆಲ್ಲರ ನೆಚ್ಚಿನ ವಕೀಲರು, ನಮ್ಮ ಚರ್ಚ್ನ ನೆರೆಯವರಾದ ಸದಾ ಸಹಾಯ ಹಸ್ತವನ್ನು ನೀಡುತ್ತಿರುವ ಶ್ರೀ ಎಂ ವೆಂಕಟಗೌಡರು ಈ ಬಹುಮಾನವನ್ನು ವಿತರಣೆ ನೀಡಬೇಕಾಗಿ ವಿನಂತಿಸುತ್ತೇವೆ. ಅಂಗನವಾಡಿ LKG UKG ಬಕೆಟಿಗೆ ಬಾಲ್ ಎಸೆಯುವುದು. ಫಸ್ಟ್ ಪ್ರೈಸ್ ಪ್ರೀತಿ ಕ್ರಾಸ್ತಾ. ಸೆಕೆಂಡ್ ಪ್ರೈಸ್ ಅವಿವಾ ಮಾಡ್ತಾ. ಆದಷ್ಟು ಬೇಗ ಎಲ್ಲ ಬಂದು ತಮ್ಮ ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಾಲ್ ಪಾಸ್ ಮಾಡುವುದು. ಫಸ್ಟ್ ಪ್ರೈಸ್ ಅಲನ್ ಸ್ಟೀಫನ್ ಜೇಮ್ಸ್. ಸೆಕೆಂಡ್ ಪ್ರೈಸ್ ಜೆರಾನ್ ಕ್ರಾಸ್ತಾ. ಒಂದರಿಂದ ಎರಡನೇ ತರಗತಿ 50 ಮೀಟರ್ ಓಟ ಹುಡುಗಿಯರ ವಿಭಾಗ. ಫಸ್ಟ್ ಪ್ರೈಸ್ ಆಶ್ಲಿನ್ ಡಿಸೋಜಾ. ಸೆಕೆಂಡ್ ಪ್ರೈಸ್ ರಿಯೋನಾ ಕ್ರಾಸ್ತಾ. ಹುಡುಗರ ವಿಭಾಗ. ಫಸ್ಟ್ ಪ್ರೈಸ್ ಪ್ರೀತಮ್. ಸೆಕೆಂಡ್ ಪ್ರೈಸ್ ಶಾನ್. ಕಾಳು ಹೆಕ್ಕುವುದು. ಫಸ್ಟ್ ಪ್ರೈಸ್ ನೀಲಿಮಾ ಮಾಡ್ತಾ. ಸೆಕೆಂಡ್ ಪ್ರೈಸ್ ನಿತೀಶ್ ಡಿಸೋಜಾ. ಮೂರರಿಂದ ನಾಲ್ಕನೇ ತರಗತಿ 100 ಮೀಟರ್ ಓಟ. ಫಸ್ಟ್ ಪ್ರೈಸ್ ನಿಖಿಲ್. ಸೆಕೆಂಡ್ ಪ್ರೈಸ್ ರಿಕ್ಸಾನ್. ಬಲೂನು ಊದುವುದು. ಹುಡುಗಿಯರ ವಿಭಾಗ. ರಿಷಲ್ ವಿನಿಶಾ ಫೆರಾವೋ. ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಆಶಲ್. ಹುಡುಗರ ವಿಭಾಗ. ಫಸ್ಟ್ ಪ್ರೈಸ್ ಜೈಸನ್ ಕ್ರಾಸ್ತಾ. ಸೆಕೆಂಡ್ ಪ್ರೈಸ್ ಥಾಮ್ಸನ್ ಡಿಸೋಜಾ. ಹುಡುಗರ ವಿಭಾಗ. ಫಸ್ಟ್ ಪ್ರೈಸ್ ಜೈಸನ್ ಕ್ರಾಸ್ತಾ. ಸೆಕೆಂಡ್ ಪ್ರೈಸ್ ಥಾಮ್ಸನ್ ಡಿಸೋಜಾ. ಬಹುಮಾನ ವಿತರಣೆ ಮಾಡಿದ ನಿಮಗೆ ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಹಿತನುಡಿಗಳು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಈ ಮುಖೇನ ನಾನು ನೀಡಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಹ್ಯಾಪಿ ಕ್ರಿಸ್ಮಸ್. ಜೊತೆಗೆ ಹೊಸ ವರ್ಷನೂ ಕೂಡ ಬರ್ತಾ ಇದೆ, ಮರ್ತು ಹೋಗೋದು ಬೇಡ ಅಂತ. ಕೊನೆಗೆ ಹೊಸ ವರ್ಷ 24ನೇ ವರ್ಷ ನಮಗೆಲ್ಲ ಬರ್ತಾ ಇದೆ. ಅದು ಇವತ್ತು 12 ಗಂಟೆ ನಂತರ ನಾವೆಲ್ಲ ಆ ಒಂದು ಹೊಸ ವರ್ಷಕ್ಕೆ ಕಾಲಿಡಲಿಕ್ಕೆ
ಎಲ್ಲ ಸನ್ನದ್ಧರಾಗಿದ್ದೇವೆ. ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ನಾನು ಪಡ್ತಾ ಇದ್ದೇನೆ. ಬಂಧುಗಳೇ, ಕ್ರಿಸ್ಮಸ್ ಸೌಹಾರ್ದ ಕೂಟ 2020-23 ಈ ಒಂದು ಸಂಭ್ರಮ ಮತ್ತು ಸಡಗರದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥವರು ನಮಗೆಲ್ಲರಿಗೂ ಆತ್ಮೀಯರಾಗಿರತಕ್ಕಂಥ ವಂದನೀಯ ವಿಕ್ಟರ್ ಡಿಸೋಜರ್ ಅವರೇ, ನಮ್ಮ ನಗರ ಪಂಚಾಯತಿನ ಸದಸ್ಯರು, ನನ್ನ ಸದಸ್ಯರಾಗಿರತಕ್ಕಂಥ ಶ್ರೀಯುತ ಡೇವಿಡ್ ದೀರಾ ಕ್ರಾಸ್ತರ್ ಅವರೇ, ಇವತ್ತು ನಮ್ಮೊಂದಿಗೆ ಏನು ಸನ್ಮಾನವನ್ನು ಸ್ವೀಕಾರ ಮಾಡಿರತಕ್ಕಂಥ ಪತ್ರಕರ್ತರು ಆಗಿರತಕ್ಕಂಥ ನಮ್ಮ ಹಸೈನಾರವರೇ, ಗೌರವ ಉಪಸ್ಥಿತಿಯಲ್ಲಿ ಇರತಕ್ಕಂಥ ಶ್ರೀಯುತ ನವೀನ್ ಮಚಾದ್ರವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸಿಸ್ಟರ್ಸ್ಗಳು ಇಬ್ಬರು ಕೂಡ, ಮತ್ತು ಅವರು ಮುಖ್ಯೋಪಾಧ್ಯಾಯರುಗಳು, 2 ಇನ್ಸ್ಟಿಟ್ಯೂಷನ್ನ ಮುಖ್ಯೋಪಾಧ್ಯಾಯರುಗಳು. ಆಗಾಗ ನಾವು ಅವರನ್ನ ಭೇಟಿ ಮಾಡ್ತಾ ಇರ್ತೇವೆ. ನಾವು ಅವರ ಸಹಾಯ ತಗೊಳ್ತಾ ಇದ್ದೇವೆ, ನಮ್ಮ ಸಹಾಯ ಅವರು ತಗೊಳ್ತಾ ಇದ್ದಾರೆ. ಅಂತ ಸಿಸ್ಟರ್ ಅಂತೋಣಿ ಮೇರಿ ಅವರೇ, ಮುಖ್ಯೋಪಾಧ್ಯಾಯರು ನಮ್ಮ ಸಂತ ಬ್ರಿಜಿಡ್ಸ್ ಹಿರಿಯ ಪ್ರಾಥಮಿಕ ಶಾಲೆ. ಹಾಗೆಯೇ ಸಿಸ್ಟರ್ ಬಿನೋಮ ಮೇಡಮ್ ಅವರೇ, ಜೊತೆಗೆ ಇಲ್ಲಿ ಹಸೀನರಾಗಿರತಕ್ಕಂಥ ನಮ್ಮ ಜುಲಿಯಾನ ಕ್ರಾಸ್ತರ್ ಅವರಿದ್ದಾರೆ, ನಮ್ಮ ಗಾಡ್ಫ್ರೀ ಅವರಿದ್ದಾರೆ, ಜೋಯಿ ಟೋನಿ ಅವರಿದ್ದಾರೆ, ಆಂಡ್ರ್ಯೂ ಡಿಸೋಜರ್ ಅವರಿದ್ದಾರೆ, ಮತ್ತು ಈಗಾಗಲೇ ಸನ್ಮಾನಿತರಾಗಿರತಕ್ಕಂಥ ಮೂವರು ಹಸೈನಾರವರು ಈಗಾಗಲೇ ಹೇಳಿದ್ದೇವೆ. ಕೇಶವರು ಇದ್ದಾರೆ, ಶ್ರೀಮತಿ ಅಪೋಲಿನ್ ಅವರಿದ್ದಾರೆ, ಮತ್ತು ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಮ್ಮ ಯುವಕ ಏನು ನಮ್ಮನ್ನೆಲ್ಲ ಸ್ವಾಗತವನ್ನು ಮಾಡಿರತಕ್ಕಂಥ ಜೋಯಿ ಟೋನಿಯವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾನು ಮತ್ತು ಹಸೈನಾರವರು ಬೇರೆ ಧರ್ಮದವರು ಇಲ್ಲಿ ಕೂತಿದ್ದೇವೆ. ಇವತ್ತು ಕೇಕ್ ಕಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು, ಹಸೈನಾರರನ್ನು, ಫಾದರ್ 3 ಜನರು ಸೇರಿ ಕೇಕನ್ನು ಕಟ್ ಮಾಡುವುದರ ಮುಖೇನ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದು ಜಗತ್ತಿಗೂ ಕೂಡ ಇದು ಮಾದರಿ ಆಗಬೇಕಾಗ್ತದೆ. ಜಗತ್ತಿನ ಜನ ಇದೇ ರೀತಿ ಇರಬೇಕಾಗ್ತದೆ. ನಾವು ಇದನ್ನು ಬಯಸಬೇಕಾಗ್ತದೆ. ನಾನು ತಿಳ್ಕೊಂಡ ಹಾಗೆ ನಾವು ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡ್ತೇವೆ. ನಾವು ಹಿಂದೂಗಳು, ನಾವು ವಿಶೇಷವಾಗಿ ಹಬ್ಬ ಆಚರಣೆ ಮಾಡತಕ್ಕಂಥದ್ದನ್ನು, ದೀಪಾವಳಿ ಹಬ್ಬವನ್ನು ನಾವು ವಿಶೇಷವಾಗಿ ಆಚರಣೆ ಮಾಡತಕ್ಕಂಥದ್ದು. ಇದು ಹಿಂದಿನ ಪರಂಪರೆಯಿಂದ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಈಗಿನ ಪರಂಪರೆಯಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಬರತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಭಾರಿ ಹಿಂದಿನಿಂದ ಬಂದಿರತಕ್ಕಂಥದ್ದು, ನೀವು ಹೇಗೆ ಕ್ರಿಸ್ಮಸ್ಸನ್ನು ಆಚರಣೆ ಮಾಡಿಕೊಂಡು ಎಲ್ಲವರನ್ನ ಕರೆಸ್ಕೊಂಡು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವುದರ ಮುಖೇನ, ಅಥವಾ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸಿಹಿ ತಿನ್ನಿಸುವುದರ ಮುಖೇನ ನೀವು ಹೇಗೆ ಹಬ್ಬವನ್ನು ಆಚರಣೆ ಮಾಡ್ತೀರೋ, ಅದೇ ರೀತಿ ನಾವು ದೀಪಾವಳಿ, ನಮ್ಮ ಹಿಂದೂ ಧರ್ಮದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಸಹೋದರ ಏನು ಈಗಾಗಲೇ ಹಸೈನಾರವರಿದ್ದಾರೆ, ಇವರು ಕೂಡ ಹಲವಾರು ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಬಹುಶಃ ಕ್ರಿಶ್ಚಿಯನ್ ಧರ್ಮದಲ್ಲಿ ಮಾತ್ರ ತುಂಬ ಹಬ್ಬಗಳು ಇಲ್ಲದೆ ಇರುವಂಥದ್ದು. ಹಬ್ಬಗಳು ಜಾಸ್ತಿ ಇರತಕ್ಕಂಥದ್ದು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಜಾಸ್ತಿ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬರ್ತೇವೆ. ನೆಕ್ಸ್ಟ್ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬರತಕ್ಕಂಥದ್ದು ಇಸ್ಲಾಂ ಧರ್ಮದಲ್ಲಿ, ಅವರು ಕೂಡ ಸುಮಾರು ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬರತಕ್ಕಂಥದ್ದು. ಆದರೆ ಅದರಲ್ಲಿ ವಿಶೇಷವಾಗಿ ಅವರು ಆಚರಣೆ ಮಾಡಿಕೊಂಡು ಬರತಕ್ಕಂಥದ್ದು ರಂಜಾನ್ ಹಬ್ಬವನ್ನು ಇದೇ ರೀತಿ ನಿಮ್ಮಾಗೆ ನಮ್ಮಾಗೆ ನಾವು ದೀಪಾವಳಿಯನ್ನು ಆಚರಣೆ ಮಾಡಿದ ಹಾಗೆ ಅವರು ಬಹಳಷ್ಟು ಅದ್ದೂರಿಯಿಂದ ಅದನ್ನು ಮಾಡಿಕೊಂಡು ಬರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಹಬ್ಬಗಳು ಹಿಂದಿನ ದಿನಗಳಲ್ಲಿ ಬಹುಶಃ ನಮ್ಮದಲ್ಲಿ ಏನಾಗ್ತಿತ್ತು ಅನ್ನುವಂಥದ್ದನ್ನು ನಾವು ಹೇಳುವುದಾದರೆ, ಹಬ್ಬದ ದಿನ ಯಾರಾದರೂ ಬಂದರೆ ನಮಗೆ ಖುಷಿ. ನಮ್ಮ ಹಬ್ಬವನ್ನು 3 ದಿನಗಳ ತನಕ, ದೀಪಾವಳಿ ಹಬ್ಬವನ್ನು 3 ದಿನಗಳ ತನಕ ನಾವು ಆಚರಣೆಯನ್ನು ಮಾಡಿಕೊಂಡು ನಾವು ಬರತಕ್ಕಂಥದ್ದು. ಪ್ರಾರಂಭದಲ್ಲಿ ಒಂದು ದಿನ ನಾವೆಲ್ಲ ತಯಾರಿಯಾಗಿ, ಬಹುಶಃ ಇಲ್ಲೆಲ್ಲ ಬೇಸಾಯದವರು ಕಡಿಮೆ, ಬೇಸಾಯದವರು ನಿಮ್ಮ ಧರ್ಮದವರು ಕೂಡ ಬೇರೆ ಬೇರೆ ಕಡೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಇರ್ತದೆ. ಗದ್ದೆ ಬೇಸಾಯ ಮಾಡತಕ್ಕಂಥ ಜನ, ನಾವು ಆ ದಿನ ನಾವು ಬಲೀಂದ್ರನ ಒಂದು ಇದನ್ನು ನಾವು ನಾವು ಮರದ ಮೂಲಕ ಮತ್ತು ಬಾಳೆಯ ಗೊನೆಯಲ್ಲಿ ಇರತಕ್ಕಂಥ ಬಾಳೆಯ ಸಿಪ್ಪೆಯಲ್ಲಿ ಇರತಕ್ಕಂಥ ಇದನ್ನು, ಸಿಪ್ಪೆ ಅಂದರೆ ತಿಂದು ಬಿಸಾಡತಕ್ಕಂಥದ್ದಲ್ಲ, ಬಾಳೆ ಇರುತ್ತದೆ. ಆ ಬಾಳೆಯ ಇದನ್ನು ತೆಗೆದು ಅದನ್ನು ಶೃಂಗಾರ ಮಾಡುವುದರ ಮೂಲಕ, ಹೂವಿನ ಶೃಂಗಾರ ಮಾಡುವುದರ ಮೂಲಕ ಒಂದು ಪ್ರಾರಂಭದ ದಿನ ನಾವು ಅದನ್ನು ಪ್ರಾರಂಭ ಮಾಡಿದರೆ
ಮಧ್ಯದ ದಿನ ಬಲೀಂದ್ರನ ಪೂಜೆ ಮಾಡತಕ್ಕಂಥದ್ದನ್ನು ಮಾಡ್ತೇವೆ. ಮಾರನೇ ದಿನ ಗೆಸ್ಟ್ಗಳನ್ನು ಪೂಜೆ ಮಾಡತಕ್ಕಂಥದ್ದು ಮಾಡ್ತೇವೆ. ಅಂದರೆ ಪ್ರಾರಂಭದ ದಿನ ನಮ್ಮಲ್ಲಿ ಯಾರು ಬರುವುದಿಲ್ಲ. ಎರಡನೇ ದಿನನೂ ನಾವು ಕುಟುಂಬದವರು ಮಾತ್ರ ಇರ್ತೇವೆ. ಮೂರನೇ ದಿನ ಬೇರೆಯವರು ಬರ್ತಾರೆ. ಮೂರನೇ ದಿನದ ಅಂದು ನಾವು ಬೇರೆಯವರಿಗೆ ಊಟೋಪಚಾರಗಳನ್ನು ಮಾಡತಕ್ಕಂಥದ್ದನ್ನು ನಾವು ಹಿಂದಿನ ದಿನಗಳಲ್ಲಿ ಮಾಡ್ತಾ ಇದ್ವಿ. ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ರು. ಅದನ್ನು ಈಗ ಇಲ್ಲಿ ಉಲ್ಲೇಖ ಮಾಡತಕ್ಕಂಥದ್ದು ಅದು ಸೂಕ್ತ ಅಂತ ನಾನು ಕಾಣಿಸುವುದಿಲ್ಲ. ಆದರೆ ನಾವು ಕೂಡ ಅಂಥ ದಿನಗಳಲ್ಲಿ, ಹಿಂದಿನ ದಿನಗಳಲ್ಲಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದನ್ನು ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ಮನೆಗೆ ಹಬ್ಬದ ದಿನ ಎಲ್ಲರೂ ಬರಬೇಕು. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂಥ ಪ್ರಶ್ನೆಗಳೇನಿಲ್ಲ. ಎಲ್ಲರೂ ಬಂದಾಗ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇತ್ತು. ಸ್ವೀಟ್ ತಿನ್ನತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಬಗೆಯ ಏನು ನಾವು ಹಿಟ್ಟನ್ನು ಮಾಡಿ ಬೇರೆಯವರಿಗೆ ಕೊಡುವಂಥದ್ದು, ಬೇರೆಯವರನ್ನ ಕರೆಸಿ ಕೊಡ್ತಕ್ಕಂಥದ್ದು ಎಲ್ಲವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಅದನ್ನು ಹಬ್ಬ ಅಂತ ಹೇಳಿದಾಗ ನಾವೆಲ್ಲರೂ ಇರಬೇಕು ಅನ್ನುವಂಥ ಭಾವನೆ ಹಬ್ಬದ ಒಂದು ಹಿನ್ನೆಲೆ ಇತ್ತು ಅನ್ನುವಂಥದ್ದು ನಾನು ಹೇಳುವುದಾದರೆ, ಇವತ್ತು ನಾನು ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ. 24ನೇ ತಾರೀಕು, ಬಹುಶಃ ಮೊದಲನೇ 24, 23ನೇ ತಾರೀಕೇನ, ಮೊದಲನೇ 2 ದಿನ ಮುಂದೆ ಇರಬೇಕು. ಅಲ್ಲಿ ನಿಮ್ಮ ಬಿಷಪ್ ಅವರು ಭಾಷಣವನ್ನು ಮಾಡುವಂಥದ್ದನ್ನು ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಐವನ್ ಡಿಸೋಜರ್ ಅವರು ನಮ್ಮನ್ನೆಲ್ಲ ಕರೆದಿದ್ರು, ನಾವು ಹೋಗಿದ್ದೆವು. ಅಲ್ಲಿ ಅವರು ಭಾಷಣ ಮಾಡತಕ್ಕಂಥದ್ದನ್ನು ನಾನು ಕೇಳಿದೆ. ಅವರು ಯಾಕೆ ಕೇಕ್ ಕಟ್ ಮಾಡಬೇಕು ಅನ್ನುವಂಥದ್ದರ ಒಂದು ರೀತಿಯ ಹಿನ್ನೆಲೆಯನ್ನು ಅವರು ಹೇಳಿದರು. ಅಂದರೆ ಕೇಕ್ ಕಟ್ ಮಾಡಿ ನಾವು ಪರಸ್ಪರ ಸ್ವೀಟನ್ನು ಹಂಚಿಕೊಳ್ಳುವುದರ ಮೂಲಕ ನಾವು ಬಾಂಧವ್ಯವನ್ನು ಹಂಚುತ್ತೇವೆ, ಪ್ರೀತಿಯನ್ನು ಹಂಚುತ್ತೇವೆ, ಪ್ರೀತಿಯನ್ನು ಸಾರ್ತೇವೆ. ಯಾವ ಧರ್ಮ ಮತ್ತೊಂದು ಧರ್ಮ ಅನ್ನುವಂಥದ್ದೆಲ್ಲ ಬಂದಿರತಕ್ಕಂಥವರ ಎಲ್ಲವರ ಜೊತೆಗೆ ಕೇಕನ್ನು ಎಲ್ಲವರ ಸಮ್ಮುಖದಲ್ಲಿ ಕಟ್ ಮಾಡಿ ಎಲ್ಲವರು ಜೊತೆಗೆ ತಿನ್ನತಕ್ಕಂಥದ್ದೇ ಬಹುಶಃ ನಮ್ಮ ಹಬ್ಬದ ಸ್ವಾರಸ್ಯಕರ ಮತ್ತು ಇದು ಪ್ರೀತಿಯನ್ನು ಹಂಚತಕ್ಕಂಥ ಹಬ್ಬ ಅನ್ನುವಂಥದ್ದನ್ನು ಅವರು ಮಾತಾಡಿದ್ರು. ನನಗೆ ಬಹಳಷ್ಟು ಖುಷಿಯಾಯಿತು. ಹೌದು, ನಿಜಕ್ಕೂ ಹೌದು, ಈ ರೀತಿಯ ಜೀವನಗಳು ಬೇಕಾಗ್ತದೆ. ನಾವೆಲ್ಲ ಪರಸ್ಪರ ಸಹೋದರರಾಗಿರಬೇಕು, ಪರಸ್ಪರ ಪ್ರೀತಿಯನ್ನು ಹಂಚುವಂಥವ್ರಾಗಬೇಕು, ಪರಸ್ಪರ ಪ್ರೀತಿಯಿಂದ ಜೀವನವನ್ನು ಮಾಡುವಂಥವ್ರಾಗಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಕೂಡ ನನಗೆ ಮೂಡಿ ಬಂತು. ಬಹುಶಃ ಹಾಗೇನೆ ಇವತ್ತು ನಾವಿಲ್ಲಿ ಕೇಕ್ ಕಟ್ ಮಾಡತಕ್ಕಂಥದ್ದನ್ನು ಮೂರೂ ಧರ್ಮದವರು ಒಟ್ಟಿಗೆ ಸೇರಿ ಕೇಕ್ ಕಟ್ ಮಾಡಿ ಬಹುಶಃ ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಅನ್ನುವಂಥ ಸಂಕೇತವೇ ಬಹುಶಃ ಆ ರೀತಿ ಮೂರೂ ಧರ್ಮದವರನ್ನು ಒಟ್ಟು ಸೇರಿಸಿ ಕೇಕನ್ನು ಕಟ್ ಮಾಡತಕ್ಕಂಥ ಒಂದು ಪ್ರಯತ್ನದಲ್ಲಿ ತಾವೆಲ್ಲ ಸಫಲರಾಗಿದ್ದೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಇನ್ನೂ ಒಂದು ಇದೆ, ಬಹುಶಃ ಎಲ್ಲ ಹಬ್ಬಗಳು ಡಿಸೆಂಬರ್ ತಿಂಗಳಲ್ಲಿ ಮುಗೀತದೆ. ಕೊನೆಯ ಪವಿತ್ರವಾಗಿರತಕ್ಕಂಥ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ಪ್ರತಿ ವರ್ಷನೂ ಕೊನೆಗೆ ಬರತಕ್ಕಂಥ ಹಬ್ಬ ಇದ್ರೆ ಅದು ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಇನ್ಯಾವ ಧರ್ಮದ ಹಬ್ಬನೂ ಇಲ್ಲ. 25ರ ನಂತರ ನಮ್ಮ ಧರ್ಮದ ಹಬ್ಬ ಇಲ್ಲ. ಉಂಟಾ ಸೈನಾರ್ರೆ ನಿಮ್ಮ ಧರ್ಮದ ಹಬ್ಬ? ಇಲ್ಲ. ಕ್ರಿಸ್ಮಸ್ ಡಿಸೆಂಬರ್ 25ರ ನಂತರ ಯಾವ ಹಬ್ಬನೂ ಇರುವುದಿಲ್ಲ. ಆ ಹಬ್ಬ ಇರುವುದಿದ್ರೆ ಅದು ಕ್ರಿಶ್ಚಿಯನ್ ಸಮುದಾಯದ ಧರ್ಮದ ಅದು ಕ್ರಿಸ್ಮಸ್ ಹಬ್ಬ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಬಹುಶಃ ಅದು ಕೊನೆಯ ಹಬ್ಬ ಇರ್ತದೆ. ಮತ್ತೆ ನೆಕ್ಸ್ಟ್ ಇಯರಿಗೆ ನಾವು ಪಾಸ್ ಆಗೋದು. ಅಂದರೆ ಎಲ್ಲವರಿಗೂ ಸ್ವೀಟ್ ಕೊಡತಕ್ಕಂಥವರು ಕ್ರಿಶ್ಚಿಯನ್ ಸಮುದಾಯದವರು ಅಂತೇಳಿ ಭಾವಿಸಿದ್ದೇನೆ. ಕೊನೆಗೆ ಸ್ವೀಟ್ ಕೊಡತಕ್ಕಂಥವರು ನೀವು ಸಮುದಾಯದವರು, ಎಲ್ರಿಗೂ ಸ್ವೀಟನ್ನು ಹಂಚುತ್ತಾ ಇದ್ದೀರಾ. ಅಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ನೀವು ಬರಮಾಡಿಕೊಂಡಿದ್ದೀರಾ. ಇದು ನಿಜಕ್ಕೂ ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಾನು ಉಚ್ಚರಿಸ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ಮ ನಾಗರಿಕ ಸಮಿತಿಯವರು ನಾವು ಇಲ್ಲೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾನು ಅವರ ಜೊತೆಗೇನೆ ಪ್ರತಿ ವರ್ಷ 31ನೇ ಏನು ಏನು ಕೊನೆಯ ದಿನ, ವರ್ಷದ ಕೊನೆಯ ದಿನ ವರ್ಷಾಚರಣೆ ಮಾಡತಕ್ಕಂಥದ್ದು ಏನಾರು ಇದ್ದರೆ ಬಹುಶಃ ನಾನು ಇಲ್ಲಿ ಬಂದು ನಿಮ್ಮ ಸಮೀಪದಲ್ಲಿ ಏನು ಮನೆ ಮಾಡಿ ವಾಸ್ತವ್ಯ ಹೊಂದಿ ನಾನು ಪ್ರಾರಂಭ ಮಾಡಿದ್ದೇನೋ 2001 ಆನ್ವರ್ಡ್ಸ್ ಮಾಡಿದ್ದೇನೋ, ಅಲ್ಲಿಂದ ಇಲ್ಲಿನ ತನಕ ನಾನು ಯಾವುದೇ ದೊಡ್ಡ ಆಡಂಬರದ ಹಬ್ಬಗಳು ಏನಾರು ಇದ್ದರೆ, ವರ್ಷಾಚರಣೆ ಮಾಡತಕ್ಕಂಥ ದಿನಗಳಿದ್ದರೆ ನಾನು ಅಲ್ಲಿ ಹೋಗುವುದಿಲ್ಲ. ನನ್ನ ಪ್ರತಿ 2001ರಿಂದ ಇವತ್ತಿನ ತನಕ, ಇವತ್ತು ಮಾತ್ರ ಮಿಸ್ ಆಗಿದೆ, ಅವರು ಮಾಡಲಿಲ್ಲ. ಹಾಗಾಗಿ ಇವತ್ತಿನ ತನಕ ನಾನು ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಹೊಸ ವರ್ಷವನ್ನು ಆಚರಣೆ ಮಾಡತಕ್ಕಂಥದ್ದು ಇಲ್ಲಿನ ನಾಗರಿಕ ಸಮಿತಿಯವರ ಬಡವರ ಜೊತೆಗೇನೆ ನಿಂತು, ಎಲ್ಲ ಧರ್ಮದವರ ಜೊತೆಗೇನೆ ನಿಂತು ಮಾಡತಕ್ಕಂಥದ್ದನ್ನು ಮಾಡಿಕೊಂಡು ಬಂದಿದ್ದೇನೆ. ಆದರೆ ಈ ವರ್ಷ ಮಿಸ್ ಆಯ್ತಲ್ಲ ಅನ್ನುವಂಥ ಭಾವನೆ ನನ್ನ ಹತ್ರ ಇದೆ. ಆ ಮಿಸ್ ಆಗಿರತಕ್ಕಂಥ ಗ್ಯಾಪನ್ನು ಬಹುಶಃ ನೀವು ಇಲ್ಲಿ ತುಂಬಿಕೊಟ್ಟಿದ್ದೀರಿ. ನಿಮ್ಮ ಜೊತೆಗೆ ಇವತ್ತು ಆಚರಣೆ ಮಾಡತಕ್ಕಂಥದ್ದು, ವರ್ಷಾಚರಣೆ ಮಾಡತಕ್ಕಂಥದ್ದು, ಹೊಸ ವರ್ಷವನ್ನು ಆಚರಣೆ ಮಾಡತಕ್ಕಂಥ ಸುಯೋಗ ನಮಗೆ ಬಂದಿದೆ. ಇದು ನಿಜಕ್ಕೂ ನಮಗೆ ಸಂತೋಷ ತಂದುಕೊಟ್ಟಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ
3 ಜನರನ್ನು ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ತಾವು ಮಾಡಿದ್ದೀರಾ. ಒಂದು ಪತ್ರಿಕೋದ್ಯಮದಲ್ಲಿ ಯಶಸ್ಸನ್ನು ಕಂಡಿರತಕ್ಕಂಥವರು, ಮತ್ತು ನಾನು ಅವರ ಲೇಖನಗಳನ್ನು ಕಂಡಿದ್ದೇನೆ, ನಾನು ಅವರ ಪತ್ರಿಕಾ ಧರ್ಮವನ್ನು ನಾನು ಕಂಡಿದ್ದೇನೆ. ಅವರಿಗೆ ಏನು ಖಂಡಿತೋ ನಾವು ಹೇಳ್ತೀವಿ, ರವಿ ಕಾಣದ್ದನ್ನ ಕವಿಗೆ ಕಾಣ್ತದೆ ಅನ್ನುವಂಥದ್ದನ್ನ ನಾವು ಕಂಡಿದ್ದೇವೆ, ನಾವು ಕೇಳಿದ್ದೇವೆ. ಹಾಗಾಗಿ ನಮಗೆ ಯಾರಿಗೂ ಕಾಣದೇ ಇರತಕ್ಕಂಥದ್ದನ್ನು ಒಬ್ಬ ಬರಹಗಾರನಿಗೆ ಕಾಣ್ತದೆ. ನಾವು ಮಾಡತಕ್ಕಂಥ ಕೆಲಸ, ನಾನು ಒಬ್ಬ ಸಾರ್ವಜನಿಕ ವಲಯದಲ್ಲಿ ಅಥವಾ ಒಂದು ಸಾರ್ವಜನಿಕ ವ್ಯಕ್ತಿಯಾಗಿ ಸಾರ್ವಜನಿಕ ಕೆಲಸವನ್ನು ಮಾಡಿಕೊಂಡು ಬರುವಂತ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ನಾವು ಮಾಡಿರತಕ್ಕಂಥ ತಪ್ಪು ಅವರಿಗೆ ಕಾಣ್ತಾ ಇದೆ, ನಮಗೆ ಕಾಣದ್ದು ಅಸೈನಾರ್ರವರಿಗೆ ಕಾಣ್ತಾ ಇದೆ. ಅದನ್ನ ಮಾರನೇ ದಿನ ಪತ್ರಿಕೆಯಲ್ಲಿ ಬರ್ತದೆ, ಅಥವಾ ಈಗ ಎಟ್ ದಿ ಸ್ಪಾಟ್ ಪತ್ರಿಕೆ ಇಲ್ಲದೆ ಹೋದ್ರೂ ಅವರ ಡಿಜಿಟಲ್ ಇದರಲ್ಲಿ ಅದನ್ನು ಪ್ರಸಾರ ಮಾಡತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಬಹುಶಃ ಅವರು ಬರೆದಂಥ ಸಂದರ್ಭದಲ್ಲಿ ನಮ್ಮ ತಪ್ಪುಗಳು ಏನಾರು ಇದ್ರೆ ಅದನ್ನ ತಿದ್ದಿಕೊಂಡು ಸರಿಪಡಿಸಿಕೊಳ್ಳತಕ್ಕಂಥ ಅವಕಾಶ ನಮಗೂ ಕೂಡ ಜನಪ್ರತಿನಿಧಿಗಳಿಗೆ ನಮಗೆ ಆಗ್ತದೆ. ಅಂತಹ ನೇರ ಮತ್ತು ನಿಖರವಾಗಿರತಕ್ಕಂಥ ಬರಹಗಳನ್ನ ಬರೆಯುವುದರ ಮೂಲಕ ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನ ಮಾಡುವುದರ ಒಂದು ಕರ್ತವ್ಯದ ಹೊಣೆಯನ್ನು ಹೊತ್ತಿರತಕ್ಕಂಥ ಅಸೈನಾರ್ರವರಿಗೆ ನೀವು ಇವತ್ತು ಸನ್ಮಾನವನ್ನ ಮಾಡಿದಿರ. ನಮಗೆ ನಿಜಕ್ಕೂ ಸಂತೋಷ ಆಗಿದೆ. ಅದರಲ್ಲೂ ಕೂಡ ಬಹುಶಃ ನೀವು ಮತ್ತು ಕೇಶವರು, ನಾನು ಕೇಶವರ ಬಗ್ಗೆನೂ ಮಾತಾಡೋಣ. ಕೇಶವರು ಮತ್ತು ನೀವು ಅನ್ಯ ಧರ್ಮದವರು ನಿಮ್ಮನ್ನ ಕರೆಸಿ ಸನ್ಮಾನ ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದು ಅಚ್ಚಳಿಯದೆ ನಿಮ್ಮ ಮನಸ್ಸಿನಲ್ಲಿ ಉಳಿಯತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ನಮ್ಮ ಧರ್ಮದವರೇ ನಮ್ಮನ್ನು ಕರೆದು ಗೌರವಿಸದೆ ಇರದೇ ಇರತಕ್ಕಂಥ ಸಂದರ್ಭಗಳಲ್ಲಿ ಪರಧರ್ಮದವರು ನಮ್ಮನ್ನ ಕರೆಸಿ ಇಲ್ಲಿ ಅಭಿನಂದಿಸ್ತಾ ಇದ್ದಾರಲ್ಲ, ನಿಜಕ್ಕೂ ನೀವು ಅಭಾರಿಗಳಾಗಿದ್ದೀರಿ, ಅಥವಾ ನೀವು ಒಂದು ರೀತಿಯ ಪುಣ್ಯ ಪುರುಷರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಅಂತ ಕೆಲಸವನ್ನ ಇವತ್ತು ನಮ್ಮ ಚರ್ಚ್ ಕಡೆಯಿಂದ ಮತ್ತು ಇದರ ಮುಖ್ಯಸ್ಥರುಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ಅವರದನ್ನು ಮಾಡಿದ್ದಾರೆ. ಅವರು ಯಾವುದೇ ಜಾತಿಯನ್ನ ಯಾವುದೇ ಧರ್ಮವನ್ನ ನೋಡಿಲ್ಲ. ಅವರು ನಿಮ್ಮ ಶ್ರಮ, ನೀವು ಸೇವೆ ಮಾಡಿರತಕ್ಕಂಥ ನಿಮ್ಮ ಸೇವೆಗಳನ್ನ, ಇಬ್ಬರುಗಳ ಸೇವೆಗಳನ್ನ ಪರಿಗಣಿಸಿ ಅವರು ನಿಮ್ಮನ್ನ ಸನ್ಮಾನ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ನಿಮ್ಮ ಬಗ್ಗೆನೂ ಬಹಳಷ್ಟು ನಿಮ್ಮ ಮನವಿ ಪತ್ರವನ್ನು ಓದತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಚಾದರವರು ಬಹಳಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಾನು ಮತ್ತೆ ಅದನ್ನ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಇಂತಹ ಒಂದು ಮನೋಭಾವನೆಯನ್ನ ನೀವು ಬೆಳೆಸ್ಕೊಂಡು ಮತ್ತೆ ಮುಂದೆ ಹೋಗಿ ಮತ್ತೆ ಬೇರೆಯವರಿಗೆ ಬಹುಶಃ ನೀವು ಆದರ್ಶಪ್ರಾಯರಾಗಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಹೋದರಿ ಏನ್ ಹೆಸರು, ಅಪಾಲಿನ್ ಅವರು ಕೂಡ ಬಹುಶಃ ಅವರಿಗೂ ಕೂಡ ಸನ್ಮಾನವನ್ನು ಮಾಡತಕ್ಕಂಥ ಕೆಲಸ ಇವತ್ತು ನಮ್ಮ ಇಲ್ಲಿ ನಡೆದಿದೆ. ಅವರ ಸೇವೆ, ಅವರ ನಗುಮುಖದ ಸೇವೆ, ಅವರಿರತಕ್ಕಂಥ ಬ್ಯಾಂಕಿನಲ್ಲಿ ಒಳ್ಳೆ ಗ್ರಾಹಕರಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ಕೊಡುವುದರ ಮೂಲಕ ಅವರನ್ನು ಕೂಡ ನೀವು ಸನ್ಮಾನ ಮಾಡತಕ್ಕಂಥ ಕೆಲಸವನ್ನ ನಾವೆಲ್ಲ ಇಲ್ಲಿ ಮಾಡಿದ್ದೇವೆ. ಈ ಸನ್ಮಾನ ಅನ್ನುವಂಥದ್ದು ಇದ್ರೆ ಇದು ಇಲ್ಲಿಗೆ ನಿಂತಿಲ್ಲ, ಇದು ಮುಂದೆ ಹೋಗ್ತದೆ. ಇದು ಮುಂದೆ ನಿಮ್ಮ ಸೇವೆ ಮತ್ತಷ್ಟು ಒಳ್ಳೆಯ ರೀತಿಯ ಸೇವೆ ಬೆಳಿಬೇಕಾಗ್ತದೆ, ಕೊಡಬೇಕಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಿಮ್ಮನ್ನ ಸನ್ಮಾನವನ್ನ ಮಾಡಿದ್ದಾರೆ. ಹಾಗಾಗಿ ಸನ್ಮಾನ ಮಾಡಿರತಕ್ಕಂಥ ಎಲ್ಲ ಸಮಿತಿಯವರಿಗೆ ನಾನು ಅಭಾರಿಯಾಗಿದ್ದೇನೆ ಅನ್ನುವಂಥದ್ದನ್ನ ಹೇಳಿಕೊಂಡು, ಇವತ್ತು ನಮ್ಮನ್ನ ಕರೆಸಿ ನಿಮ್ಮ ಈ ಒಂದು ಹಬ್ಬದಲ್ಲಿ ನಮ್ಮನ್ನು ಕೂಡ ಭಾಗಿಗಳಾಗಿ ಮಾಡಿಸುವುದಕ್ಕೆ ಪ್ರಯತ್ನ ಪಟ್ಟಿರತಕ್ಕಂಥ ಮತ್ತು ಕಾರಣಕರ್ತರಾಗಿರತಕ್ಕಂಥ ನನ್ನನ್ನು ಕರೆಸಿರತಕ್ಕಂಥವ್ರು ನೀವು ಬರಬೇಕು ಸರ್ ಅಂತ ಹೇಳಿ ನನ್ನ ಸಹೋದರಿ ಜುಲಿಯಾನ ಕ್ರಾಸ್ತರ್ ಅವರು ನನ್ನನ್ನು ಕರೆದಿದ್ದಾರೆ. ಅವರಿಗೂ ಕೂಡ ನಾನು ಅಭಾರಿ ಆಗಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಂಡು, ಯೇಸು ಕ್ರಿಸ್ತ ಹುಟ್ಟಿದ ದಿನ, ಯೇಸು ಕ್ರಿಸ್ತ ಅದು ಪ್ರಾರಂಭದಲ್ಲಿ ಹೇಳಿದ್ದಾರೆ ಶಾಂತಿ ದೂತ ಯೇಸುವಿನ ಜನ್ಮದಿನ ಆಗಿದೆ ಅಂತ. ನಿಜಕ್ಕೂ ಹೌದು, ಶಾಂತಿ ದೂತ ಯೇಸುವಿನ ಜನ್ಮದಿನದಂದು ನಮ್ಮನ್ನ ಬಹುಶಃ ಅದು ಮೊನ್ನೆ 25ನೇ ತಾರೀಕು ಆದ್ರೂ ಕೂಡ ಕಾರಣಾಂತರಗಳಿಂದ ಇವತ್ತು ಆ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥದ್ದಕ್ಕೆ ತಾವು ಇವತ್ತು ಮಾಡಿದ್ದೀರಿ. ಆ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ನಾವೆಲ್ಲರೂ ಶಾಂತಿ ದೂತರಾಗಿರ್ಬೇಕು. ನಾವು ಒಮ್ಮೊಮ್ಮೆ ಮಾತಾಡ್ತೇವೆ, ಏನು ನನ್ನ ಧರ್ಮನೇ ಶ್ರೇಷ್ಠ ಅಂತ. ಒಪ್ತೇನೆ, ನಾನು ನನ್ನ ಧರ್ಮನೇ ಶ್ರೇಷ್ಠ ಅಂತ ನಾನು ಒಪ್ತೇನೆ, ಅದನ್ನು ನಾನು ಇಲ್ಲ ಅಂತ ಹೇಳುವುದಿಲ್ಲ. ನಮ್ಮ ಅಸೈನಾರು ಕೂಡ ಅಸೈನಾರ ಧರ್ಮವೇ ಶ್ರೇಷ್ಠ ಅಂತೇಳಿ ಅವರು ಹೇಳ್ತಾರೆ, ಅವರು ಅದನ್ನು ಇಲ್ಲ ಅಂತ ಹೇಳುವುದಿಲ್ಲ. ಫಾದರ್ ಕೂಡ ಹೇಳ್ತಾರೆ, ನನ್ನ ಧರ್ಮ ಏನು ಕ್ರಿಶ್ಚಿಯನ್ ಧರ್ಮವೇ, ನನ್ನ ಧರ್ಮವೇ ಶ್ರೇಷ್ಠ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಅದು ತಪ್ಪು ಅಂತ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ನಾವು ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳಿಕೊಳ್ಳಬಹುದು. ಆದರೆ ನಾವು ಇನ್ನೊಂದು ಧರ್ಮವನ್ನು ತೆಗಲುವಂಥದ್ದು ಉಂಟಲ್ಲ, ನಾವು ಇನ್ನೊಂದು ಧರ್ಮವನ್ನು ದೂಷಣೆ ಮಾಡುವಂಥದ್ದು ಉಂಟಲ್ಲ, ನಾವು ಇನ್ನೊಂದು ಧರ್ಮದವರನ್ನು ನಿಕೃಷ್ಟವಾಗಿ ನೋಡುವಂಥದ್ದು ಉಂಟಲ್ಲ, ಅದು ಬಹುಶಃ ಒಳ್ಳೆಯದಲ್ಲ. ಅದನ್ನ ನಾವು ಯಾರು ಒಪ್ಪುವುದಿಲ್ಲ. ಎಲ್ಲವನ್ನ ಒಪ್ತೇವೆ, ನಮ್ಮ ಧರ್ಮ ಶ್ರೇಷ್ಠ ಅಂತ ಒಪ್ತೇವೆ,
ಇನ್ನೊಂದು ಧರ್ಮವನ್ನು ದೂರ ತಕ್ಕಂಥದನ್ನು ಶ್ರೇಷ್ಠತೆ ಅನ್ನುವಂಥದ್ದನ್ನು ಒಪ್ಪುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾವೆಲ್ಲರೂ ಪರಸ್ಪರ ಒಟ್ಟಾಗಿರಬೇಕು. ಪರಸ್ಪರ ಎಲ್ಲ ಒಂದು ಧರ್ಮದವರು ಮತ್ತೊಂದು ಧರ್ಮವನ್ನು ಪ್ರೀತಿಸಬೇಕು. ಅದುವೇ ಯೇಸು ಕ್ರಿಸ್ತನ ಒಂದು ಸಿದ್ಧಾಂತ, ಒಂದು ಸಂದೇಶ ಅನ್ನುವಂಥದ್ದು ಜಗತ್ತಿಗೆ ಹೋಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಏನು ಶುಭಾಶಯವನ್ನು ಕೋರುತ್ತಾ, ಎರಡೂ ಶುಭಾಶಯವನ್ನು, ಏನು ಕ್ರಿಸ್ಮಸ್ ಶುಭಾಶಯ ಮತ್ತು ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ನಮ್ಮನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಫಾದರ್ ಮತ್ತು ಎಲ್ಲವರಿಗೂ ಕೂಡ ನಾನು ಧನ್ಯವಾದಗಳನ್ನ, ನನ್ನ ವೈಯಕ್ತಿಕ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕ್ರಿಸ್ಮಸ್ ಹಬ್ಬದ ಬಗ್ಗೆ ಹಾಗೂ ಸೌಹಾರ್ದ ಕೂಟದ ಬಗ್ಗೆ ಮಾತನಾಡಿದ ಹಾಗೂ ಎಲ್ಲರಿಗೂ ಶುಭ ಹಾರೈಸಿದ ನಿಮಗೆ ಧನ್ಯವಾದಗಳು ಸರ್. ಈಗ 5ರಿಂದ PUC ವರೆಗಿನ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣೆಯ ಹೆಸರು ನಮ್ಮ ಸಂಘಟನೆಯಾದ ICYMನ ಸದಸ್ಯೆ ಕುಮಾರಿ ನಿಶಾ ಥಾಮಸ್ ಓದಿ ಹೇಳಬೇಕಾಗಿ. ಈಗ ಈ ಬಹುಮಾನ ವಿತರಣೆಯನ್ನು ನಮ್ಮ ನೆಚ್ಚಿನ ಈ ವಾರ್ಡಿನ ನಗರ ಪಂಚಾಯತ್ ಸದಸ್ಯೆ, ICYM ಸಂಘಟನೆಯ ಮಾಜಿ ಸಚೇತಕರು, ICYM ಕಟ್ಟಿ ಬೆಳೆಸಲು ಸಹಕರಿಸಿದಂತ ಹಾಗೂ ಸದಾ ನಮ್ಮೊಂದಿಗೆ ಸಹಕರಿಸುವ ಶ್ರೀ ಡೇವಿಡ್ ದೀರಾ ಕ್ರಾಸ್ತಾ ಅವರು ಬಹುಮಾನ ವಿತರಿಸಬೇಕಾಗಿ ವಿನಂತಿಸುತ್ತೇನೆ. 5ರಿಂದ 6ನೇ ತರಗತಿ 100 ಮೀಟರ್ ಓಟ ಹುಡುಗಿಯರ ವಿಭಾಗ ಫಸ್ಟ್ ಪ್ರಿನ್ಸಿಟಾ ಲಿಯೋನಾ ಡಿಸೋಜಾ, ಸೆಕೆಂಡ್ ಜಾಸ್ಲಿನ್ ಸಲೋನಿ ಕ್ರಾಸ್ತಾ. ಪ್ರಥಮ ಪ್ರಿನ್ಸಿಟಾ ಲಿಯೋನಾ ಡಿಸೋಜಾ, ದ್ವಿತೀಯ ಜಾಸ್ಲಿನ್ ಸಲೋನಿ ಕ್ರಾಸ್ತಾ. ಹುಡುಗರ ವಿಭಾಗ ಪ್ರಥಮ ಮರ್ವಿನ್ ಶಾನ್ ಡಿಸೋಜಾ, ದ್ವಿತೀಯ ಪ್ರೀತನ್ ವಿನ್ಸಿ ಡಿಸೋಜಾ. ಪ್ರಥಮ ಮರ್ವಿನ್ ಶಾನ್ ಡಿಸೋಜಾ, ದ್ವಿತೀಯ ಪ್ರೀತನ್ ವಿನ್ಸಿ ಡಿಸೋಜಾ. ಬಾಲ್ ಎಸೆತ ಹುಡುಗಿಯರ ವಿಭಾಗ ಪ್ರಥಮ ರೇಚಲ್ ಡಿಸೋಜಾ, ದ್ವಿತೀಯ ಹೆನ್ಸಿಟಾ ಲಸ್ರಾದೋ. ಪ್ರಥಮ ರೇಚಲ್ ಡಿಸೋಜಾ, ದ್ವಿತೀಯ ಹೆನ್ಸಿಟಾ ಲಸ್ರಾದೋ. ಏಳರಿಂದ 8ನೇ ತರಗತಿ 100 ಮೀಟರ್ ಓಟ ಹುಡುಗಿಯರ ವಿಭಾಗ ಪ್ರಥಮ ಮರ್ಸಿಟಾ, ದ್ವಿತೀಯ ಮಹಿಮಾ. ಹುಡುಗರ ವಿಭಾಗ ಪ್ರಥಮ ಬ್ರಾನ್ಸನ್, ದ್ವಿತೀಯ ಡಾರ್ವಿನ್. ಬಾಟ್ಲಿಗೆ ನೀರು ತುಂಬಿಸುವ ಓಟ ಹುಡುಗಿಯರ ವಿಭಾಗ ಪ್ರಥಮ ಸಿಲ್ವಿಯಾ ಮರ್ಸಿಟಾ, ದ್ವಿತೀಯ ಅಲಿಶಾ ಆನಂದ್. ಹುಡುಗರ ವಿಭಾಗ ಪ್ರಥಮ ರೋಷನ್ ಡಿಸೋಜಾ, ದ್ವಿತೀಯ ಅನೀಶ್ ಮಚಾದೋ. ಒಂಬತ್ತರಿಂದ 10ನೇ ತರಗತಿ 100 ಮೀಟರ್ ಓಟ ಹುಡುಗಿಯರ ವಿಭಾಗ ಪ್ರಥಮ ಅನ್ಸಿಟಾ, ದ್ವಿತೀಯ ನಿಕಿತಾ ಡಿಸೋಜಾ. ಹುಡುಗರ ವಿಭಾಗ ಪ್ರಥಮ ಜೇಸ್ಟನ್, ದ್ವಿತೀಯ ಪ್ರೀತಮ್. ಗುಂಡೆಸೆತ ಹುಡುಗಿಯರ ವಿಭಾಗ ಪ್ರಥಮ
ಡೆನಿಕಾ ಲೋಬೋ ದ್ವಿತೀಯ ಶೆರಿನ್ ಮರ್ಸಿಟಾ. ಹುಡುಗರ ವಿಭಾಗ ಪ್ರಥಮ ರಿಶಾನ್ ದ್ವಿತೀಯ ರೇಯಾನ್. ಪಿಯುಸಿ ಲಿಂಬೆ ಚಮಚ ಓಟ ಹುಡುಗಿಯರ ವಿಭಾಗ ಪ್ರಥಮ ಶನಲ್ ಡಿಸೋಜಾ ದ್ವಿತೀಯ ನಿಶಾ ಮಚಾದೋ. ಹುಡುಗರ ವಿಭಾಗ ಪ್ರಥಮ ಆಂಡ್ರ್ಯೂ ದ್ವಿತೀಯ ಡೇವಿನ್. ಬಹುಮಾನ ವಿತರಣೆ ಮಾಡಿದ ನಿಮಗೆ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಕೆಗಳು ಸೇಂಟ್ ಬ್ರಿಜಿಡ್ ಚರ್ಚ್ ಸುಳ್ಯ ಇದರ ವೈಸ್ಎಂ ವತಿಯಿಂದ ನಡೆಯುತ್ತಿರುವಂಥ ಕ್ರಿಸ್ಮಸ್ ಸಾರ್ಥಕೂಟದ ಅಧ್ಯಕ್ಷತಾನ ವಹಿಸಿದಂಥ ನಮ್ಮ ಚರ್ಚಿನ ಫಾದರ್ ಆಗಿರುವಂಥ ವಿಕ್ಟರ್ ಡಿಸೋಜರ್ ಅವರೇ, ಮುಖ್ಯ ಅತಿಥಿಯಾಗಿರುವಂಥ ನನ್ನ ಆತ್ಮೀಯರಾಗಿರುವಂಥ ನಗರ ಪಂಚಾಯತ್ ಸರಾಗಿರುವಂಥ ವೆಂಕಪ್ಪ ಗೌಡ್ರೆ ಹಾಗೂ ಸುದ್ದಿ ಹಸನ್ ಅವರೇ, ನಮ್ಮ ಪಾಲ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ನವೀನ್ ಮಚಾದ್ರವರೇ, ಅದೇ ರೀತಿ ನಮ್ಮ ಸಿಸ್ಟರ್ನ ಕಾನ್ವೆಂಟ್ನ 2 ಶಾಲೆಯ ಮುಖ್ಯಪೀರಾಗಿರುವಂಥ ಸಿಸ್ಟರ್ ಬಿನಮ್ಮವರೇ ಹಾಗೂ ಸಿಸ್ಟರ್ ಆಂಟನಿ ಮೇರಿ ಅವರೇ, ಕತ್ತೋಲಿ ಸಭಾ ಅಧ್ಯಕ್ಷರಾಗಿರುವಂಥ ಗಾಡ್ಫಿ ಅವರೇ, ಅದೇ ರೀತಿ ಈ ಐಸಿಎಂನ ಇದರ ಅಧ್ಯಕ್ಷರಾಗಿರುವಂಥ ಜಾಯಲ್ ಅವರೇ ಹಾಗೂ ಆಂಡ್ರೂ ಅವರೇ ಹಾಗೂ ಸಂಘಟನೆ ಮಾಡಿರುವಂಥ ಇದರ ಉಸ್ತುವಾರಿ ತಗೊಂಡಿರುವಂಥ ಜೂಲಿಯನ್ ಅಕ್ರಾಸ್ ಅವರೇ, ಹಾಗೆ ಎಲ್ಲ ಸಂಘಟನಾ ಸದಸ್ಯರೇ ಹಾಗೂ ಸನ್ಮಾನ ತಗೊಂಡಿರುವಂಥ ಕೇಶವ ಹಾಗೂ ಅಪೋಲಿನ ಕ್ರಾಸ್ ಡಿಸೋಜ ಅವರೇ ಹಾಗೂ ಇಲ್ಲಿ ಸೇರುವಂಥ ನಮ್ಮ ಎಲ್ಲ ಚರ್ಚ್ ಧರ್ಮ ಬಂದವರೇ ಹಾಗೂ ಬೀರಮಂಗಲ ನಾಗರಿಕರೇ, ನಾವು ನಿಜಕ್ಕೂ ನಾನು ಇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇದು ನಾವು 25ನೇ ತಾರೀಕಿಗೆ ಮಾಡಬೇಕಾದದ್ದು, ಕಾರಣಾಂತರಗಳಿಂದ ಇವತ್ತು ಮಾಡಿ. ನಾನೊಂದು ಮಾತು ಹೇಳಿದೆ ಅವತ್ತು, ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಪ್ರಥಮ ಸಂಘಟನೆ ಮಾಡಿದಂಥ ಒಬ್ಬ ವ್ಯಕ್ತಿ ಒಂದು ಸ್ವಲ್ಪ ಸಂಕಷ್ಟದಲ್ಲಿ ಹುಷಾರಿಲ್ಲದೆ ಮನೆಯಲ್ಲಿದ್ದ. ಆಗ ನಾನು ಹೇಳಿದೆ, ನಾವು 25ರ ತಾರೀಕಂದು ಈ ಕಾರ್ಯಕ್ರಮ ಮಾಡೋದು ಬೇಡ, ಮನೆ ಪಕ್ಕ ಇದೆ, ಅದರಿಂದ ಇದನ್ನು ನಾವು ಸ್ವಲ್ಪ ಮುಂದೆ ಇಡುವ ಅಂತೇಳಿ. ಆಗ ಅವರೆಲ್ಲ ಮಾತುಕತೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು 31ಕ್ಕೆ ಇಟ್ಟಿದ್ದಾರೆ. ಇದೇ ಯಾರು ಅಂತ ಹೇಳಿದರೆ ಕಿರಣ್ ಮಾಡ್ತಾ. ಈ ಕ್ರಿಸ್ಮಸ್ ಇದನ್ನು ಇಲ್ಲಿ ಶುರು ಮಾಡಿದ್ದೇ ಕಿರಣ್ ಮಾಡ್ತಾ. ಅದೇ ರೀತಿ ಕ್ರಿಸ್ಮಸ್ ಕಪ್ ಕ್ರಿಕೆಟ್ ಇದನ್ನು ಕೂಡ ಶುರು ಮಾಡಿದ್ದು ಕಿರಣ್ ಮಾಡ್ತಾ. ಅವ ನನ್ನ ಆತ್ಮೀಯ ದೋಸ್ತಿ. ಏನೋ ಇವತ್ತು ಸ್ವಲ್ಪ ಹುಷಾರಿಲ್ಲದೆ ಅವನು ಮನೆಯಲ್ಲಿದ್ದಾನೆ. ಆ ಒಂದು ರಿಕ್ವೆಸ್ಟಿಗೆ ಅವರೆಲ್ಲ ಇಲ್ಲಿ ಇವತ್ತು ಇದು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅತಿಥಿಯಾಗದ ವೆಂಕಪ್ಪಗೌಡರು ಕೇಳಿದರು, ನಾನು ವರ್ಷ ಬೀರಮಂಗಲದಲ್ಲಿ ನಾಗರ ಸಮಿತಿಯ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇನೆ. ನಾವು ನಿಜಕ್ಕೂ ಈ ಕಾರ್ಯಕ್ರಮ ಅಲ್ಲಿ ಮಾಡಬೇಕಿತ್ತು. ಯಾಕೆಂದರೆ ಹತ್ತಿರದಲ್ಲೇ ಒಂದು ನಮ್ಮ ದೈವಗುಡಿ ಆಗ್ತಾ ಇದೆ, ನಾಗಬ್ರಹ್ಮ ದೇವಗುಡಿ. ಯಾಕಂದರೆ ಅದು ನಮಗೆ ಸಹ ಒಂದು ಹತ್ತಿರವಾದ ಒಂದು ದೇವಸ್ಥಾನ. ಅಲ್ಲಿ ಈ ಬಾರಿ ಎಲ್ಲ ಮನೆಗಳಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಸಂಕಷ್ಟದಲ್ಲಿದ್ದರೆ, ನಮ್ಮ ಅಲ್ಲಿಯ ಒಬ್ಬ ಹುಡುಗ ಬ್ಯಾಂಗ್ಳೂರಿಗೆ ಬೈಕಲ್ಲಿ ಹೋಗುವ ಹಿಂತಿರುಗಿ ಬರುವಾಗ ಆಕ್ಸಿಡೆಂಟ್ ಆಯಿತು. ಅವನಿಗೆ ಕೂಡ ನಾವು ಇದೇ ತಿಂಗಳಲ್ಲಿ ಕಲೆಕ್ಷನ್ ಮಾಡಿದೆವು. ಅದರಿಂದ ಪುನಃ ಹೋಗಿ ಅಲ್ಲಿ ಕಲೆಕ್ಷನ್ ಮಾಡೋದು ನಮಗೆ ಒಳ್ಳೆ ಕಾಣಲಿಲ್ಲ. ಅದಕ್ಕೆ ನಾವೆಲ್ಲ ಸದಸ್ಯರು ತೀರ್ಮಾನ ಮಾಡಿದೆವು, ಈ ಸರ್ತಿ ಒಂದು ಕಾರ್ಯಕ್ರಮ ಮಾಡೋದು ಬೇಡ, ಅದರಿಂದ ಮುಂದಿನ ವರ್ಷ ಮಾಡುವ ಅಂತೇಳಿ. ಆದರೆ ಈ ಕಾರ್ಯಕ್ರಮ ಅಲ್ಲಿ ಮಾಡದಿದ್ದರೆ ಈ ಕಾರ್ಯಕ್ರಮ ಇಲ್ಲಿ ಆಯಿತು. ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು 25 ಮಾಡೋ ಕಾರ್ಯಕ್ರಮ 31ಕ್ಕೆ ಇಲ್ಲಿ ಆಯಿತು. ಅದು ನಮಗೆ ಭಾಳ ಸಂತೋಷವಾಯಿತು. ಅದೇ ರೀತಿ ಇವತ್ತು ಸನ್ಮಾನ ಮಾಡಿದಂಥ ಕೇಶವ ಬಂಗ್ಲೆಗುಡ್ಡೆ ಅವರು ಕೆಲವು ವರ್ಷ ಉಲ್ಲೇಖ ಮಾಡಲಿ. ನಿಜಕ್ಕೂ ಗಾಂಧಿ ಜಯಂತಿಯ ದಿವಸ ನನಗೆ ಕೇಶವನ ನಾನು ಅಂಗಡಿ ಹೋಗೋ ಹೇಳಿದರು, ಧೀರನ ಇರುವಂತೆ ಹೊರತು ಉಂತು ಓಡೋದು ತಾಯಕ ಇರುವಂತೆ ಉಂತು ಒಂದು ಕಾರ್ಯಕ್ರಮ ಅಂತ ಹೇಳಿದರು. ನನಗೆ ಸಹ ಗೊತ್ತಾಗಿಲ್ಲ. ಅದೇ ಉಳ್ದ ಹುಡುಗರು ಸೇರಿದ್ರು ನಿಕ್ಲಿ ಉಂತುಲೆ ಅಂತೇಳಿ. ಅಷ್ಟಾಗ ಒಬ್ಬರು ಭಟ್ರು ಬಂದರು. ಅವ್ರಿಗೆ ಗೊತ್ತಿರೋ ಪೇಪರಲ್ಲಿ ಬಂದು ಅವರಿಗೆ ಇವರು 25,000 ರೂಪಾಯಿಯನ್ನು 24,000 ರೂಪಾಯಿಯನ್ನು ಹಿಂತಿರುಗಿಸಿ ಕೊಟ್ಟರು. ಅವರು ಒಪ್ಪಲೇ ಇಲ್ಲ. ಎಲ್ಲ ದುಡ್ಡು ಹತ್ತಿಂದು ಈರಿನ ಆಯ್ತು ಬನ್ಪರ ಏನು ಹತ್ತು ಈರ್ನವೇ ದುಡ್ಡು ಅಂತ ಕೇಶವನ ಹೇಳಿದ್ರು. ಈರ್ನವೇ ದುಡ್ಡು ಏನು ಮಾತನಾಡಿದ್ರು ಏನು ಕೊಡ್ಪೆ ಬಂದಾಗ ಈ ಕೋರಡೆ ಅಂತೇಳಿ ಅವ್ರು ಇಜ್ಜಪ್ಪ ಏನೋ ದುಡ್ಡು ಹತ್ತಪ್ಪ ಹತ್ತು ನಾವು ಸಲ ಆತಿಪ್ಪು ಸರ್ 6 ಅಂತಿದ್ದಾರೆ ಈರ್ನ ದುಡ್ಡೇ ಈ ಸೈಡ್ ಇತ್ತಿನ ಅವು ಈರ್ನವೇ ದುಡ್ಡು ಅಂತ ಲಾಸ್ಟಿಗೆ ಅವ್ರು ಒಪ್ಪಿಕೊಂಡು ಆ ದುಡ್ಡನ್ನು ತಗೊಂಡ್ರು.
ಅಂತಹ ಕೆಲವು ವಿಷಯಗಳು ಕೇಶವನಾಯಲ್ಲಿ ಸುಮಾರು ನಡೀತಾ ಇದೆ. ಅದೇ ರೀತಿ ನಮ್ಮ ಗುಡಿಯಲ್ಲಿ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗುವಂತಹ ಹೊರಕಾಣಿಕೆ, ಅದೇ ಭಜನಾ ಮಂದಿರಕ್ಕೆ ಹೋಗುವಂಥ ಉಲ್ಪೆ, ಇದಕ್ಕೆಲ್ಲ ಕೇಶವರ ಪ್ರಮುಖ ಆದ್ಯತೆ ಇದೆ. ಯಾಕಂದರೆ ಅವರು ಎಲ್ಲ ಬಂಡದ ವ್ಯವಸ್ಥೆ ಆಗಲಿ ಎಲ್ಲ ಕಡೆ ಮನೆಯಿಂದ ಕಲೆಕ್ಟ್ ಮಾಡಿಕೊಂಡು ಅವರು ಅಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ಇವರು ಬೀರಮಂಗಲದ ಇದು ನಮ್ಮ ಚರ್ಚಿನ ವತಿಯಿಂದ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಸನ್ ಅವರು, ಇದಕ್ಕೆ ಅದೊಂದು ಅವರ ಸಹ ವಿಷಯ ತಿಳಿದರೆ, ನಾವು ಅಲ್ಲಿ ಶಾಂತಿನಗರಲ್ಲಿ ಕ್ರೀಡಾಂಗಣ ಆಗ್ತಾ ಉಂಟು. ಶಾಂತಿನಗರ ಕ್ರೀಡಾಂಗಣದಲ್ಲಿ ಮಣ್ಣು ತುಂಬ ಹಾಕಿಕೊಂಡು ಅಲ್ಲಿ 3-4 ಮನೆಗಳಿಗೆ ಅದು ಹೋಗ್ಲಿಕ್ಕೆ, ಅಲ್ಲಿ ಮಳೆ ಬಂದರೆ ಅವರ ಮನೆ ಮುಳುಗಿ ಹೋಗ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಆ ಒಂದು ವರದಿಯನ್ನು ನಮ್ಮ ಹಸನ್ ಅವರು ಮಾಡಿದ್ರು. ನಮ್ಮ ಕಾಂಗ್ರೆಸ್ ನಿಯೋಗ ವೆಂಕಪ್ಪಗೌಡರಾಗಲಿ ಧನಂಜಯಪ್ಪ ಸೇರಿ ಎಲ್ಲ ನಾವು ಅಲ್ಲಿ ಹೋಗಿ ಅವನ್ನು ಯಶಸ್ವಿಯಾಗಿ ಮಾಡಿ ಇವತ್ತೊಂದು ತಡೆಗೋಡೆ ಆಗ್ತಾ ಉಂಟು. ಅಲ್ಲಿ ಜನಗಳಿಗೆ ಒಂದು ರಕ್ಷಣೆ ಆಗ್ತಾ ಉಂಟು. ಅದರ ಕಾರಣ, ಮೂಲ ಕಾರಣ ನಮ್ಮ ಸುದ್ದಿ ಹಸನ್ ಅವರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಅಪೋಲಿ ನಡೆಸೋದು ನನ್ನ ಕೆಲಸವನ್ನು ಅವಳು ಮಾಡ್ತಾ ಇದ್ದಾಳೆ, ಬೇರೆ ಎಂತ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಎಲ್ಲಿ ಹೋದ್ರು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅವಕ್ಕೆ ಅಪೋಲಿನ ಕೆಲಸ ಮಾಡ್ತಾ BPL ಕಾರ್ಡ್. ಎಷ್ಟೋ ಜನರಿಗೆ ಅವಳು ಅವರಿಂದಾಗಿ ರೇಷನ್ ಕಾರ್ಡ್, ವಿಧೇಯವೇತನ ಅಂತೆಲ್ಲ ಕಾರ್ಯಕ್ರಮ ಅವಳ ಖುಷಿ ಪ್ರಕಾರ ಮಾಡ್ತಾ ಇದ್ದಾರೆ. ಅಂತ ಸೇವೆಯನ್ನು ಅವರು ಮಾಡೋದ್ರಿಂದ ಅವರಿಗೆ ಇವತ್ತೊಂದು ಸನ್ಮಾನ ಮಾಡಿದ್ದಾರೆ. ಅದು ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಬರ್ತಾ 2024ಕ್ಕೆ ನಿಮಗೆಲ್ಲರಿಗೂ ನಾನು ಶುಭಾಶಯ ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಧನ್ಯವಾದಗಳು. ಈಗ 26ರಿಂದ 35 ವರ್ಷ ಹಾಗೂ 36ರಿಂದ 45 ವರ್ಷದವರೆಗಿನ ಬಹುಮಾನ ವಿತರಣೆ ಹೆಸರನ್ನು ನಮ್ಮ ಐಸಿವೈಎಂ ಸಂಘಟನೆಯ ಕಾರ್ಯದರ್ಶಿಯಾದ ಐಶ್ವರ್ಯ ಓದಿ ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ನಮ್ಮ ನೆಚ್ಚಿನ ಸಂಸ್ಥೆಯಾದ ಸಂತ ಬ್ರಿಜಿಡ್ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಆಂಟೋನಿ ಮೇರಿ ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 26ರಿಂದ 35 ವರ್ಷ ಬಾಲ್ ಎಸೆತ ಮಹಿಳೆಯರ ವಿಭಾಗ ಆಶಾ ಜ್ಯೋತಿ ಪ್ರಥಮ ಸ್ಥಾನ, ದ್ವಿತೀಯ ಅಂಬಿಕಾ. ಗುಂಡೆಸೆತ ಪುರುಷರ ವಿಭಾಗ ಡೇವಿಡ್ ಪ್ರಥಮ ಸ್ಥಾನ, ದ್ವಿತೀಯ ದೀಪಕ್. ಗುಂಡೆಸೆತ ಪುರುಷರ ವಿಭಾಗ ಪ್ರಥಮ ಡೇವಿಡ್, ದ್ವಿತೀಯ ದೀಪಕ್. ಲಿಂಬೆ ಚಮಚ ಓಟ ಮಹಿಳೆಯರ ವಿಭಾಗ ಪ್ರಥಮ ಮೇರಿ ಮೀನಾಕ್ಷಿ, ದ್ವಿತೀಯ ನಿಶ್ಮಿತಾ ಡಿಸೋಜಾ. ಲಿಂಬೆ ಚಮಚ ಓಟ ಮಹಿಳೆಯರ ವಿಭಾಗ ಪ್ರಥಮ ಮೇರಿ ಮೀನಾಕ್ಷಿ, ದ್ವಿತೀಯ ನಿಶ್ಮಿತಾ ಡಿಸೋಜಾ. 36ರಿಂದ 45 ವರ್ಷ ಲಿಂಬೆ ಚಮಚ ಓಟ ಮಹಿಳೆಯರ ವಿಭಾಗ ಪ್ರಥಮ ಜಾಸ್ಮಿನ್, ದ್ವಿತೀಯ ವೀಣಾ ಬರ್ನಸ್. ಲಿಂಬೆ ಚಮಚ ಓಟ ಮಹಿಳೆಯರ ವಿಭಾಗ ಪ್ರಥಮ ಜಾಸ್ಮಿನ್, ದ್ವಿತೀಯ ವೀಣಾ ಬರ್ನಸ್. ಪುರುಷರ ವಿಭಾಗ ಫಸ್ಟ್ ಸಿಲ್ವಿನ್ ರಾಜ್, ಸೆಕೆಂಡ್ ರೊನಾಲ್ಡ್ ಡಿಸೋಜಾ. ಪುರುಷರ ವಿಭಾಗ ಪ್ರಥಮ ಸಿಲ್ವಿನ್ ರಾಜ್, ದ್ವಿತೀಯ ರೊನಾಲ್ಡ್ ಡಿಸೋಜಾ. ಬಾಲ್ ಎಸೆತ ಮಹಿಳೆಯರ ವಿಭಾಗ ಪ್ರಥಮ ಮರಿಯಾ ಕ್ರಾಸ್ತಾ, ದ್ವಿತೀಯ ಪೌಲಿನ್ ಡಿಸೋಜಾ. ಮಹಿಳೆಯರ ವಿಭಾಗ ಬಾಲ್ ಎಸೆತ ಪ್ರಥಮ ಮರಿಯಾ ಕ್ರಾಸ್ತಾ, ದ್ವಿತೀಯ ಪೌಲಿನ್ ಡಿಸೋಜಾ. ಪುರುಷರ ವಿಭಾಗ ಪ್ರಥಮ ಅರುಣ್ ಕ್ರಾಸ್ತಾ, ದ್ವಿತೀಯ ರವಿ ಸಂತೋಷ್ ಕ್ರಾಸ್ತಾ. ಪುರುಷರ ವಿಭಾಗ ಪ್ರಥಮ ಅರುಣ್ ಕ್ರಾಸ್ತಾ, ದ್ವಿತೀಯ ರವಿ ಸಂತೋಷ್ ಕ್ರಾಸ್ತಾ.
ಬಹುಮಾನ ವಿತರಣೆ ಮಾಡಿದ ಸಿಸ್ಟರ್ ನಿಮಗೆ ಧನ್ಯವಾದಗಳು. ಈಗ 46ರಿಂದ 50 ವರ್ಷ ಹಾಗೂ 46 ವರ್ಷ ಮೇಲ್ಪಟ್ಟವರಿಗೆ ಬಹುಮಾನ ವಿತರಣೆ. ಈ ಬಹುಮಾನವನ್ನು ಸುದ್ದಿ ಬಿಡುಗಡೆ ಪತ್ರಿಕೆಯ ವರದಿಗಾರರು ಆದ ಶ್ರೀ ಎಂಎಂ ಹಸೈನಾರ್, ಜಯನಗರ ಇವರು ಬಹುಮಾನ ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದನ್ನು ವೈಸಿಸ್ ಅಧ್ಯಕ್ಷರಾದ ಆಂಡ್ರೂ ಡಿಸೋಜರ್ ಅವರು ಓದಿ ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. 46ರಿಂದ 55 ವರ್ಷ ಬಾಲ್ ಎಸೆತ ಮಹಿಳೆಯರ ವಿಭಾಗ ಪ್ರಥಮ ಬಹುಮಾನ ಸಿಸ್ಟರ್ ಗ್ರೇಸಿ, ದ್ವಿತೀಯ ಬಹುಮಾನ ಫ್ಲೇವಿ ಡಿಸೋಸಾ. ಪುರುಷರ ವಿಭಾಗ ಪ್ರಥಮ ಬಹುಮಾನ ಪ್ರಸನ್ನ ಪೀಟರ್ ಡಿಸೋಸಾ, ಎರಡನೇ ಬಹುಮಾನ ಗಾಡ್ಫ್ರಿ ಮೊಂತೆರೋ. ಬಾಂಬ್ ಇನ್ ದ ಸಿಟಿ ಮಹಿಳೆಯರ ವಿಭಾಗ ಪ್ರಥಮ ಬಹುಮಾನ ಮೇರಿ ಡಿಸೋಸಾ, ದ್ವಿತೀಯ ಬಹುಮಾನ ಸುನೀತಾ ಎಂ ಡಿಸೋಸಾ. ಪುರುಷರ ವಿಭಾಗ ಪ್ರಥಮ ಬಹುಮಾನ ಸಿನಿಯಪ್ಪನ್, ಎರಡನೇ ಬಹುಮಾನ ನವೀನ್ ಮಾರ್ತಾ. 50 ವರ್ಷ ಮೇಲ್ಪಟ್ಟವರು ಮ್ಯೂಸಿಕಲ್ ಚೇರ್ ಮಹಿಳೆಯರ ವಿಭಾಗ ಪ್ರಥಮ ಬಹುಮಾನ ಸರ್ಫಿನ್, ಎರಡನೇ ಬಹುಮಾನ ಆಗ್ನೆಸ್ ಮೇರಿ. ಪುರುಷರ ವಿಭಾಗ ಪ್ರಥಮ ಬಹುಮಾನ ಫ್ರಾನ್ಸಿಸ್ ಮೊಂತೆರೋ, ಎರಡನೇ ಬಹುಮಾನ ಸಿರಿಲ್ ಡಿಸೋಸಾ. ಬಾಲ್ ಎಸೆತ ಮಹಿಳೆಯರ ವಿಭಾಗ ಪ್ರಥಮ ಬಹುಮಾನ ಮೆರ್ಸಿಲ್ ಕ್ರಾಸ್ತಾ, ಎರಡನೇ ಬಹುಮಾನ ಜೂಲಿಯಾ ಕ್ರಾಸ್ತಾ. ಪುರುಷರ ವಿಭಾಗ ಪ್ರಥಮ ಬಹುಮಾನ ರಾನಿ ಗೋವಿಯಸ್, ಎರಡನೇ ಬಹುಮಾನ ಫಾದರ್ ವಿಕ್ಟರ್. ಬಹುಮಾನ ವಿತರಿಸಿದ ನಿಮಗೆ ಧನ್ಯವಾದಗಳು ಸರ್. ಸನ್ಮಾನ ಸ್ವೀಕರಿಸಿದವರ ಪರವಾಗಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ಎಲ್ರಿಗೂ ವಂದಿಸುತ್ತಾ ಈ ಒಂದು ಸಂತೋಷದ ಸಮಾರಂಭದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯನೀಯ ನಮ್ಮ ಈ ದೈವ ಮಂದಿರದ ಧರ್ಮಗುರುಗಳು ಆಗಿರುವಂತಹ ಫಾದರ್ ವಿಕ್ಟರ್ ಡಿಸೋಜರ್ ಅವರೇ,
ಅದೇ ರೀತಿ ಸುಳ್ಯ ನಗರದ ಕೆರೆಮೂಲೆ ವಾರ್ಡಿನ ಆತ್ಮೀಯರು ಮತ್ತು ಅದೇ ರೀತಿ ಛಲವಾದಿಯೂ ಆಗಿರುವಂತಹ ನಗರ ಪಂಚಾಯತ್ ಸದಸ್ಯರು, ಸುಳ್ಯ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, ಹಿರಿಯ ವಕೀಲರು, ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬಡವರ ಮತ್ತು ನಿರ್ಗತಿಕರ ಪರವಾಗಿ ಸದಾ ತಮ್ಮ ಶಬ್ದವನ್ನು ಈ ಒಂದು ಸಮಾಜಕ್ಕೆ ನೀಡುತ್ತಿರುವಂತಹ ಆತ್ಮೀಯರಾಗಿರುವಂಥ ವೆಂಕಪ್ಪಗೌಡರವರೇ, ಅದೇ ರೀತಿ ನಮ್ಮ ಇದೇ ಚರ್ಚಿನ ಸದಸ್ಯರಲ್ಲಿ ಓರ್ವರು, ನಗರ ಪಂಚಾಯತಿನ ಸದಸ್ಯರಾಗಿರುವಂತಹ ಆತ್ಮೀಯ ಮಿತ್ರರು ಡೇವಿಡ್ ದೀರಾ ಕ್ರಾಸ್ತರವರೇ, ಈ ಒಂದು ವೇದಿಕೆಯಲ್ಲಿ ನಾನು ನಿಲ್ಲಬೇಕಾದ್ರೆ ನನ್ನನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಂತಹ ನನ್ನ ಸನ್ಮಿತ್ರ, ಅಂದರೆ ನನಗೆ ಸಹೋದರ, ಆ ಸಹೋದರ ಯಾವ ರೀತಿಯ ಸಹೋದರ ಅಂತೇಳಿದರೆ, ಅವರ ಬಗ್ಗೆ ಹೇಳಬೇಕು ಅಂತೇಳಿದರೆ ಯಾವುದೇ ಮಾತುಗಳು ನನ್ನಿಂದ ಬರಲು ಸಾಧ್ಯವಿಲ್ಲ. ಅಷ್ಟೊಂದು ಆತ್ಮೀಯವಾಗಿ, ಧರ್ಮ ಬೇರೆ ಇರಬಹುದು, ತಂದೆ ತಾಯಿ ಬೇರೆ ಇರಬಹುದು, ಆದರೆ ನಮ್ಮ ಜೀವನದಲ್ಲಿ ನಾವು ಸಗ್ಗ ಅಣ್ಣ ತಮ್ಮಂದಿರಾಗೆ ನೆಲೆಸಿಕೊಂಡು ಬರ್ತಾ ಇದ್ದೇವೆ. ಅಂತಹ ಒಬ್ಬ ಸಹೋದರ ನವೀನ್ ಮಚಾದೂರವರು. ಅದೇ ರೀತಿಯಾಗಿ ಸಹೋದರಿ ಜೂಲಿಯಾನಾ ಕ್ರಾಸ್ತರವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ICYM ಯುವ ಆಯೋಗ ಮತ್ತು ಪಾಲನಾ ಪರಿಷತ್ನ ಎಲ್ಲ ಸದಸ್ಯರೇ, ಈ ಒಂದು ವಿದ್ಯಾ ಕೇಂದ್ರದ ಬಹುಮುಖ್ಯ ಪಾತ್ರ ಎನಿಸುವಂತಹ ಗುರುವಂದನೀಯರಾಗಿರುವಂತಹ ಸಂತ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಜೂಲಿಯಾ ಕ್ರಾಸ್ತಾ, ಅದೇ ರೀತಿ ಸಂತ ಬ್ರಿಜಿಡ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಇದರ ಮುಖ್ಯೋಪಾಧ್ಯಾಯರಾಗಿರುವಂಥ ಸಿಸ್ಟರ್ ಬಿನೋಮರವರೇ, ಈ ಒಂದು ಸಮಾರಂಭದಲ್ಲಿ ಬಂದು ನಿಲ್ಲಬೇಕಾದ್ರೆ ನಿಜವಾಗಲೂ ನಾನು ಪುಣ್ಯವಂತ. ಅದು ಒಂದು ಈ ಪವಿತ್ರ ಮಣ್ಣಿನಲ್ಲಿ ನಿಲ್ಲಬೇಕಾದ್ರೆ ನಿಂತಿರುವಂಥದ್ದು ವಿದ್ಯಾಮಂದಿರದ ವೇದಿಕೆಯಲ್ಲಿ ಕಣ್ಣ ಮುಂದೆ ಇರುವಂಥದ್ದು ದೇವರ ಆರಾಧನಾ ಮಂದಿರ, ಅಂದರೆ ದೇವರ ಮನೆ. ಎಷ್ಟು ಸುಂದರವಾದ ಕ್ಷಣ! ಈ ಒಂದು ಸುಂದರವಾದ ಕ್ಷಣದಲ್ಲಿ ತಮ್ಮ ಮುಂದೆ ನಿಲ್ಲುವಂತಹ ಭಾಗ್ಯ ಲಭಿಸಿದ ನಾನು ಈ ಎಲ್ಲ ಒಂದು ಕಾರ್ಯಕ್ರಮದ ಆಯೋಜಕರಾಗಿರುವ ತಮ್ಮೆಲ್ಲರಿಗೂ, ನನ್ನ ಕ್ರೈಸ್ತ ಸಮುದಾಯದ ಸರ್ವ ಬಂಧುಗಳಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಿಂತಿರುವಂಥದ್ದು ದೇವಮಂದಿರದ ಮುಂಭಾಗದಲ್ಲಿರುವ ಕಾರಣ ಪ್ರಥಮವಾಗಿ ಆ ದೇವರಲ್ಲಿ ನಾನು 2 ವಾಕ್ಯಗಳನ್ನು, 2 ಪ್ರಾರ್ಥನೆಗಳನ್ನು ಹೇಳುವ ಮೂಲಕ ನನ್ನ 2 ಮಾತಿಗೆ ನಾನು ಮುನ್ನುಡಿಯಾಗಿ ಕೊಡ್ತಾ ಇದ್ದೇನೆ. ಹೇ ಪರಮಾತ್ಮ, ನಾವೆಲ್ಲರೂ ಭಾರತೀಯರೆಂಬ ಭಾವ ಮೂಡಲಿ. ಹೇ ಪರಮಾತ್ಮ, ನಾವೆಲ್ಲರೂ ಭಾರತೀಯರು ಎಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ಆ ಹೂಗಳಂತೆ ಮತಗಳು ಸದ್ವಾಸನೆ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ. ನಾವು ಶ್ವಾಸ ಎಳೆಯುವಾಗ ಗಾಳಿ ನಮ್ಮ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮಾನವಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಆ ಮಣ್ಣಿನಿಂದ ಆದ ಗಡಿಗೆ ಮಣ್ಣಿಗೆ ಅನ್ಯವೇ.
ಆ ಮಣ್ಣಿನಿಂದ ಆದ ಗಡಿಗೆ ಆ ಮಣ್ಣು ಅನ್ಯವೇ, ಆ ಚಿನ್ನದಿಂದ ಆದ ಆಭರಣಕ್ಕೆ ಚಿನ್ನ ಅನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ದಯೆಯೇ ಧರ್ಮವೆಂದು ಸಾರಿದಂತಹ ನಾಡಿದು, ಜಗಕ್ಕೆ ಶಾಂತಿ ಪಾಠವನ್ನು ಹೇಳಿದ ಜೀವ ನಾಡಿದು. ಈ ನಾಡಿನಲ್ಲಿ ಶಾಂತಿ ಸ್ಥಿರವಾಗಿ ನೆಲೆಯಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಆತ್ಮೀಯರೇ, ಇಂದಿನ ಈ ಒಂದು ಸಮಾರಂಭದ ಉದ್ದೇಶವೇನಿದೆ, ಇಂದಿನ ಈ ಸಮಾರಂಭದ ಅರ್ಥ ಏನಿದೆ, ಈ ಒಂದು 4 ಸಾಲುಗಳಲ್ಲಿ ಇಡೀ ಈ ಸಮಾರಂಭವನ್ನು ಸೂಚಿಸ್ತಾ ಇದೆ. ಸಮಾಜದಲ್ಲಿ ಇದೀಗ ನಿಂತಿರುವಂತಹ ನಾನು, ಈ ಒಂದು ಕಾರ್ಯಕ್ರಮದಲ್ಲಿ ನಿಂತಿರುವಂತಹ ನಾನು, ನಿಮ್ಮ ಮುಂದೆ 2 ಮಾತನಾಡುತ್ತಿರುವ ನಾನು ಈ ವೇದಿಕೆಯಿಂದ ಕೆಳಗೆ ಇಳಿಯುತ್ತೇನೋ ಎಂಬ ಆ ಒಂದು ಗ್ಯಾರಂಟಿ ಮನುಷ್ಯನಿಗಿರುವುದಿಲ್ಲ. ಯಾವ ಸಂದರ್ಭದಲ್ಲಿ ಬೇಕಾದರೆ ನಮ್ಮ ಪ್ರಾಣ ಹೋಗುವಂತಹ ಆ ದೈವನ ಕರೆಗೆ ನಾವು ಪ್ರತಿಯೊಂದು ಸೆಕೆಂಡ್ಗಳಲ್ಲಿಯೂ ಕೂಡ ಅವನ ಕರೆಯನ್ನು ನಾವು ಕಾಯ್ತಾ ಇರ್ತೇವೆ. ಉದಾಹರಣೆಗೆ ಇಂದು ಬೆಳಿಗ್ಗೆ ನೀವು ನೋಡಿರ್ಬೋದು, ಕಳೆದ 2 ದಿನಗಳ ಹಿಂದೆ KVG ಕಾಂಪ್ಲೆಕ್ಸ್ ಇದರ ಕುರಿಂಜಿ ಬಾಗಿನ ಪರಿಸರದಲ್ಲಿದ್ದ ಒಬ್ಬ ಕನ್ನಡಕ ಅಂಗಡಿಯ 22 ವರ್ಷದ ಯುವಕ, ನಾನು ಆ ಅಂಗಡಿಯ ಅಡ್ವರ್ಟೈಸ್ಮೆಂಟ್ ಕೇಳಲಿಕ್ಕೆ ಅಂತೇಳಿ ಹೋಗಿದ್ದೆ. ಹೋದಾಗ ನನ್ನ ಕನ್ನಡಕದ ಬಗ್ಗೆ ಅವನು ಮಾತನಾಡಿ ನನಗೊಂದು ಕನ್ನಡಕ ಮಾಡಿಕೊಡ್ತೀನಿ ಅಂತೇಳಿ ನನ್ನ ಕಣ್ಣಿನ ಟೆಸ್ಟ್ ಕೂಡ ಎಲ್ಲ ಮಾಡಿದ್ದ. ನಿನ್ನೆ ನನಗೆ ಫೋನ್ ಕೂಡ ಮಾಡಿದ್ದ, ಸರ್ ನಿಮ್ಮ ಕನ್ನಡಕ ರೆಡಿಯಾಗಿದೆ ಬನ್ನಿ ಅಂತೇಳಿ. ಇವತ್ತು ಗೆಳೆಯರೊಂದಿಗೆ ಸ್ನಾನ ಮಾಡೋಕ್ಕೆ ಹೋದವನು ಇವತ್ತು ಈ ಪ್ರಪಂಚದಲ್ಲಿ ಇಲ್ಲ, ಈ ಭೂಮಿಯಿಂದ ತೆರಳಿದ್ದಾನೆ. 22 ವರ್ಷದ ಯುವಕ. ಆದ್ದರಿಂದ ಬಂಧುಗಳೇ, ದೇವರ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಲು ಅಥವಾ ಸಮಾಜದಲ್ಲಿ ಸೌಹಾರ್ದತೆಯಿಂದ ಬಾಳಲು, ಸಮಾಜದಲ್ಲಿ ಏನಾದರೂ ಒಂದು ಉತ್ತಮ ಕಾರ್ಯ ಮಾಡಬೇಕಾದ್ರೆ ನಮಗೆ ಇನ್ನೂ ಸಮಯ ಬರಲಿ, ನಾವಿನ್ನೂ ಬಾಲ್ಯದಲ್ಲೇ ಇದ್ದೀವಿ ಅಥವಾ ಇನ್ನೂ ಕೂಡ ನಾವು ಯುವಕರಾಗಿದ್ದೇವೆ, ಇನ್ನು ನಾವು ಸಾಯುವ ಸಂದರ್ಭ ಅಂದರೆ ನಮಗೆ ವೃದ್ಧಾಪ್ಯ ಬರುವ ಸಂದರ್ಭದಲ್ಲಿ ನಾವು ದೇವರ ಬಳಿಗೆ ಹೋಗುವ ಎಂದು ಕಾದರೆ ನಿಜವಾಗಲೂ ಸಾವು ಯಾವ ಸಂದರ್ಭದಲ್ಲಿ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ಈ ಒಂದು ಸಮಾರಂಭದಲ್ಲಿ ಹೇಳಲಿಕ್ಕೆ ಇರೋದು ಇಷ್ಟೇ, ನಾವು ಎಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸಹೋದರರು. ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು, ನಮ್ಮ ಊರು ಅಭಿವೃದ್ಧಿ ಆಗಬೇಕು, ನಮ್ಮ ನಾಡಿನಲ್ಲಿ ಶಾಂತಿ ಬೆಳೆಸಬೇಕು ಅಂತೇಳಿದರೆ ನಮ್ಮೆಲ್ಲರಲ್ಲಿ ಸಹೋದರತ್ವ ಬಾಂಧವ ಎಂದಿಗೂ ಅಮರವಾಗಿ ಉಳಿಬೇಕಾಗುತ್ತದೆ. ಈಗಾಗಲೇ ಕಳೆದ 3-4 ವರ್ಷಗಳ ಹಿಂದೆ ತಾವೆಲ್ಲರೂ ನೋಡಿರಬಹುದು, ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ಒಂದು ಮಾರಕವಾದ ಒಂದು ರೋಗ ಅನ್ಯತಾ ಭಾವವನ್ನು ಬೆರೆಯುವಂಥ ಒಂದು ಸಂದರ್ಭ ನಮ್ಮಲ್ಲಿ ಬಂದಂತಹ ಒಂದು ದೃಶ್ಯಗಳು ನಿಮ್ಮ ಕಣ್ಣಲ್ಲಿ ಕಂಡಿರಬಹುದು. ಸ್ವಂತ ಹೆತ್ತ ತಂದೆ ತಾಯಿ ಅಥವಾ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ನಮ್ಮ ಹೆಣದ ಮೇಲೆ ಕೈ ಇಡುವಷ್ಟು ಅಥವಾ ನಮ್ಮ ಹೆಣದ ಮುಂದೆ ಬಂದು ನಿಂತು ನಮ್ಮ ಹೆಣವನ್ನು ನೋಡುವಷ್ಟು ಕೂಡ ಅವನಲ್ಲಿ ಧೈರ್ಯ ಇಲ್ಲದಂತಹ ಒಂದು ಕಾಲ ನಮ್ಮ ಕಣ್ಣ ಮುಂದೆ ಬಂದಿತ್ತು. ಒಂದು JCBಯ ಕೊಕ್ಕಿನಿಂದ ನಮ್ಮ ಮೃತದೇಹವನ್ನು ತಳ್ಳಿ ಮಣ್ಣಿನ ಆ ಗುಂಡಿಯಲ್ಲಿ ಹಾಕಿ JCB ಮೂಲಕ ನಮ್ಮ ಶರೀರದ ಮೇಲೆ ಮಣ್ಣು ಹಾಕುವಂಥ ಪರಿಸ್ಥಿತಿಯು ಕೂಡ ನಮ್ಮ ಕಣ್ಣ ಮುಂದೆ ಬಂತು. ಇನ್ನು ಯಾವಾಗ ಸಹೋದರರೇ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದ್ದು? ಈ ರೀತಿಯ ದೇವರ ಶಾಪಗಳು ಅಥವಾ ದೇವರ ಪರೀಕ್ಷೆಗಳು ನಮ್ಮ ಮುಂದೆ ಬರ್ತಾ ಇದೆ, ನಮ್ಮ ಮುಂದೆ ನಡೀತಾ ಇದೆ. ಇವೆಲ್ಲವೂ ಇದ್ದರೂ ಕೂಡ ಜಾತಿಗಳ ನಡುವೆ ಸಂಘರ್ಷ, ಧರ್ಮದ ವಿರುದ್ಧ ಹೋರಾಟ, ಸಹೋದರತ್ವ ಇಲ್ವಾ, ಮನುಷ್ಯತ್ವ ಅಂತೂ ಕಣ್ಣಿಗೆ ಕಾಣದೇ ಇರುವಂಥ ಈ ಒಂದು ದೃಶ್ಯಗಳು ಈ ಒಂದು ಪ್ರಪಂಚದಲ್ಲಿ ಇರಬೇಕಾದ್ರೆ ಇನ್ನಾದರೂ ನಾವು ಸಹೋದರತ್ವದ ಬಾಳುವನ್ನು ಬಾಳಬೇಕು. ಈ ಒಂದು ಸಹೋದರತ್ವದ ಜೀವನ ಏನು ಎಂಬುದನ್ನು ಈ ಕಳೆದ ಸಮಯದಲ್ಲಿ, ಈ ಕಳೆದ 2 ಗಂಟೆಯ ಮುಂದೆ ನಾನು ಬಂದಿದ್ದೇನೆ ಈ ವೇದಿಕೆಗೆ. ಈ 2 ಗಂಟೆಯಲ್ಲಿ ಸೌಹಾರ್ದಯುತವಾದ ಜೀವನ ಏನು,
ಯಾವ ರೀತಿಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಬೇಕಾದರೆ ನಾವೆಲ್ಲರೂ ಒಂದಾಗಬೇಕು. ಒಬ್ಬ ತಾಯಿಯ ಮಕ್ಕಳಾಗಿ ನಾವು ಯಾವ ರೀತಿ ಜೀವನವನ್ನು ನಿರ್ವಹಿಸಬೇಕು ಅಂತ ಹೇಳೋದನ್ನ ನಮ್ಮ ಧರ್ಮಗುರುಗಳಾದ ಫಾದರ್ ಅವರ ಕೈಯಿಂದ ನಾವು ಇವತ್ತು ಅರಿತುಕೊಂಡವು. ನಾನು ಮುಸ್ಲಿಂ ಧರ್ಮದವನಾಗಿರ್ಬೋದು, ವೆಂಕಪ್ಪಗೌಡರು ಹೇಳಿದಾಗೆ ಅವರು ಹಿಂದೂ ಧರ್ಮದವರಾಗಿರ್ಬೋದು, ತಾವು ಕ್ರಿಶ್ಚಿಯನ್ ಧರ್ಮದವರಾಗಿರ್ಬೋದು. ಈ ಮೂರು ಕೈಗಳು ಒಟ್ಟಾಗಿ ಸೇರಿ ಇಂದು ಒಂದು ಹಬ್ಬವನ್ನು ಆಚರಿಸುತ್ತದೆ, ಅಥವಾ ಹಿಂದೂ ತಮ್ಮ ಒಂದು ಪವಿತ್ರ ದಿನವನ್ನು ಕೇಕ್ ಕತ್ತರಿಸುವ ಮೂಲಕ ಆರಂಭ ಆಗುತ್ತದೆ ಅಂತೇಳಿದರೆ ಇದಕ್ಕಿಂತ ದೊಡ್ಡ ಸಹೋದರತ್ವ, ಇದಕ್ಕಿಂತ ದೊಡ್ಡ ಸಹಬಾಳುತ್ವ ಎಲ್ಲಿ ಬೇಕಾಗಿದೆ ಅಂತೇಳಿ. ಆದ್ದರಿಂದ ನನ್ನ ಆತ್ಮೀಯ ಮಿತ್ರರಲ್ಲಿ, ಆತ್ಮೀಯ ನನ್ನ ಸಹೋದರ ಬಾಂಧವರಲ್ಲಿ, ನನ್ನ ಎಲ್ಲ ಸಹೋದರ ಸಹೋದರಿಯರಲ್ಲಿ ಕೋರಿಕೆ ಇಷ್ಟೇ: ಜೀವನ ಶಾಶ್ವತವಲ್ಲ, ನಮ್ಮ ಜೀವನವು ಎಂದಿಗೂ ಶಾಶ್ವತವಲ್ಲ. ನಾವು ಈ ಪ್ರಪಂಚದಲ್ಲಿ ಯಾವ ಜೀವನವನ್ನು, ಯಾವ ರೀತಿ ನಾವು ಇನ್ನೊಬ್ಬರನ್ನು ಪ್ರೀತಿಸುತ್ತೇವೆ, ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ನಾವು ಗೌರವ ಕೊಡುತ್ತೇವೆ, ಅದುವೇ ಸರಿಯಾದ ಜೀವನ. ನನ್ನ ಧರ್ಮ ನನಗೆ ಶ್ರೇಷ್ಠವಾದರೆ, ನನ್ನ ಧರ್ಮ ನನಗೆ ಶ್ರೇಷ್ಠವಾದರೆ, ನನ್ನ ಆರಾಧನೆ ನನಗೆ ಶ್ರೇಷ್ಠವಾದರೆ, ಇನ್ನೊಂದು ಧರ್ಮವನ್ನು ಅಷ್ಟೇ ಭಕ್ತಿಯಿಂದ ಕಾಣು, ಅಷ್ಟೇ ಶ್ರೇಷ್ಠತೆಯಿಂದ ಕಾಣು. ಆ ಕಂಡಾಗ ಮಾತ್ರ ನಿನ್ನ ಆರಾಧನೆ ಮತ್ತು ನಿನ್ನ ಆ ದೈವತ್ವ, ನಿನ್ನ ಎಲ್ಲ ಸಕಲ ಉತ್ತಮ ಕಾರ್ಯಗಳನ್ನು ಆ ದೇವರು ಮೆಚ್ಚಲು ಸಾಧ್ಯ. ನೀನು ನಿನ್ನದನ್ನು ಒಪ್ಪಿಕೊಂಡು ಮತ್ತೊಬ್ಬರನ್ನು ನೀನು ದೂಷಿಸುತ್ತಾ ಹೋದರೆ ನಿನ್ನ ಯಾವ ಆರಾಧನೆಯೂ ಕೂಡ ಒಂದು ಮಣ್ಣಿನ ಕಣಗಳಷ್ಟಿಗೂ ಕೂಡ ಪ್ರಯೋಜನಕ್ಕೆ ಬಾರದು ಎಂಬ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಅರಿತುಕೊಳ್ಳಬೇಕಾಗಿದೆ. ಆದ್ದರಿಂದ ಸಹೋದರರೇ, ಹೆಚ್ಚು ಸಮಯ ನಾನು ತೆಗೆದುಕೊಳ್ಳುವುದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಈ ರೀತಿ ನನ್ನನ್ನು ಆಹ್ವಾನಿಸಿದ್ದೀರಿ. ಈ ಪುಣ್ಯ ಮಣ್ಣಿನಲ್ಲಿ ನನ್ನನ್ನು ಕುಳ್ಳಿರಿಸಿ ತಮ್ಮೆಲ್ಲರ ಒಂದು ಹೃದಯ ಅಂತರಾಳದ ಒಂದು ಮನಸ್ಸಿನಿಂದ ನಮ್ಮನ್ನು ಗೌರವಿಸಿದ್ದೀರಿ. ಇದಕ್ಕೆ ನಾನು ಅರ್ಹನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೂ ಕೂಡ ನಿಮ್ಮ ಈ ಸನ್ಮಾನವನ್ನು ನನ್ನ ಹೃದಯದಿಂದವಲ್ಲ, ನನ್ನ ಇಡೀ ಮನಸ್ಸಿನ ಆಳದಿಂದ ಇದನ್ನು ಸ್ವೀಕರಿಸುತ್ತಾ ನಾವು ಮುಂದಿನ ದಿನಗಳಲ್ಲಿ ಸಹೋದರತ್ವ ಜೀವನವನ್ನು ಬೆಳೆಸೋಣ. ಈ ರೀತಿಯ ಸಾವಿರಾರು ಕಾರ್ಯಕ್ರಮಗಳು, ನೂರಾರು ಕಾರ್ಯಕ್ರಮಗಳು ನಡೆಯುತ್ತಲೇ ಹೋಗುತ್ತದೆ. ಆದರೆ ಎಂದೆಂದಿಗೂ ನಮ್ಮೆಲ್ಲರ ಜೀವನದಲ್ಲಿ ಸಹೋದರತ್ವವನ್ನು ಮೂಡಿ ಬೆಳೆಸೋಣ ಎಂದು ಹೇಳುತ್ತಾ, ನನಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ನಮ್ಮೆಲ್ಲ ಆತ್ಮೀಯರಾಗಿರುವಂಥ ಎಲ್ಲ ಮಿತ್ರರಿಗೂ, ಹಿರಿಯರಾಗಿರುವಂಥ ಗುರುವರಿಯರಾಗಿರುವಂಥ ಫಾದರ್ರವರಿಗೂ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಮಕ್ಕಳು ಬಹುಮಾನವನ್ನು ಕೂಡ ಪಡೆದುಕೊಂಡ ಅಂಥ ಒಂದು ಒಳ್ಳೆಯ ಒಂದು ವೇದಿಕೆಯಲ್ಲಿ ಈ ಒಂದು ಕೆಲಸ, ನಮಗೆ ಒಂದು ಸನ್ಮಾನವನ್ನು ಮಾಡಿದ್ದೀರಿ. ಎಲ್ಲರಿಗೂ ವಂದಿಸುತ್ತಾ ನನ್ನ ಕಣ್ಣು ಮುಂದೆ ಇರುವಂತಹ ಆ ದೇವರಿಗೆ ನನ್ನ ಸ್ತುತಿಯನ್ನು ತಿಳಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸನ್ಮಾನಿಕರ ಪರವಾಗಿ ಮಾತನಾಡಿದ ಹಾಗೂ ಜಾತಿ ಭೇದಗಳನ್ನು ತೊರೆಯಬೇಕು ಹಾಗೂ ಇಂತಹ ಉದಾಹರಣೆಗಳನ್ನು ಕೊಟ್ಟು ಜೀವನ ಶಾಶ್ವತವಲ್ಲ ಎಂಬ ಬಗ್ಗೆ ಮಾತನಾಡಿ ಎಲ್ಲರಿಗೂ ಕೃಪಾ ಹಾರೈಸಿದ ನಿಮಗೆ ಧನ್ಯವಾದಗಳು ಸರ್. ಈಗ ಥ್ರೋಬಾಲ್ ಅಂಡ್ ವಾಲಿಬಾಲ್ ಸ್ಪರ್ಧೆ ವಿಜೇತರ ಹೆಸರುಗಳನ್ನು ಕುಮಾರಿ ನಿಶಾ ಥಾಮಸ್ ಓದಿ ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ಸಿಸ್ಟರ್ ಬಿನೋಮಾ ಸಂತ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಇವರು ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಾಲಿಬಾಲ್ ಪಂದ್ಯಾಟ. ದಿ ಫಸ್ಟ್ ಪ್ಲೇಸ್ ಗೋಸ್ ಟು ಡೇವಿಡ್ ಅಂಡ್ ಟೀಮ್. ದಿ ಪ್ಲೇಯರ್ಸ್ ಆರ್ ಡೇವಿಡ್, ರವಿ ಸಂತೋಷ್ ಕಾಸ್ತಾ, ಅನಿಲ್, ರಿಶಾನ್, ಅಶೋಕ್, ಡಾರ್ವಿನ್. ತಾವೆಲ್ಲರೂ ಬಂದು ಬಹುಮಾನಗಳನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಟೀಮ್ ಲೀಡರ್ ಬಂದು ದಿ ಸೆಕೆಂಡ್ ಪ್ಲೇಸ್ ಗೋಸ್ ಟು ರಾಫಿ ಅಂಡ್ ಟೀಮ್. ಟೀಮ್ ಲೀಡರ್ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆದಷ್ಟು ಬೇಗ ಬಂದು ತಮ್ಮ ತಮ್ಮ ಬಹುಮಾನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. Throwball. The first place goes to Asha and team. The players are Asha Jyoti, Deeksha, Tanusha, Flavy, Janet,
Marcin, Priya, Dishal, Julia Crasta. The second place goes to Esukumari and team. The players are Esukumari, Sushila, Saundarya, Antoniamma, Philomena Crasta, Sulochana, Mary Meenakshi, Nisha Thomas. ಬಹುಮಾನ ವಿತರಣೆ ಮಾಡಿದ ನಿಮಗೆ ಧನ್ಯವಾದಗಳು ಸಿಸ್ಟರ್. ಈಗ ಹಗ್ಗಚಿಗಾಟ ಸ್ಪರ್ಧೆ ವಿಜೇತರ ಹೆಸರುಗಳನ್ನು ಕುಮಾರಿ ದೀಶಲ್ ಓದಿ ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ಗಾಡ್ಫ್ರಿ ಮೊಂತೇರು ಅಧ್ಯಕ್ಷರು ಕಥೋಲಿಕ್ ಸಭಾ ಸುಳ್ಯ ಘಟಕ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಗ್ಗಜಗಾಟ ಪುರುಷರ ವಿಭಾಗ. ಫಸ್ಟ್ ಪ್ಲೇಸ್ ಗೋಸ್ ಟು ಡೇವಿಡ್ ಆ್ಯಂಡ್ ಟೀಮ್. ಡೇವಿಡ್, ರಾಫಿ ರಾಕೇಶ್ ಕ್ರಾಸ್ತಾ, ಜಾಯ್, ಅನಿಲ್, ದೀಪಕ್, ಅಶೋಕ್, ರಾನಿ, ನಿತಿನ್, ಜೇಸ್ಟನ್. Second place goes to Godfrey and team. Godfrey, Ravi Santosh Krasta, Arun, Hubert, Ronald, Prasanna Peter, Dennis, Rohan, Felix. ಮಹಿಳೆಯರ ವಿಭಾಗ. ಫಸ್ಟ್ ಪ್ಲೇಸ್ ಗೋಸ್ ಟು ಸಿಂಥಿಯಾ ಆ್ಯಂಡ್ ಟೀಮ್. ಸಿಂಥಿಯಾ, ಅಂತೋನಿಯಮ್ಮ, ಆಶಾ, ಅನುಷಾ, ತನುಷಾ, ಶೆರಿನ್, ಸುಲೋಚನಾ, ದಿಶಲ್, ರೀಟಲತಾ, ಜಾಸ್ಮಿನ್, ಫಿಲೋಮಿನಾ, ಮೇರಿ, ವೈಲೆಟ್ ಮೇರಿ, ಆನಂದಿ, ವೀಣಾ, ಮೇರಿ ಮೀನಾಕ್ಷಿ, ಮೆರ್ಸಿನ್, ನಮಿತಾ. Second place, Godfrey and team.
Godfrey, Ravi Santosh Krasta, Arun, Hubert, Ronald, Prasanna Peter, Dennis, Rohan, Felix. ಮಹಿಳೆಯರ ವಿಭಾಗ ಫಸ್ಟ್ ಪ್ಲೇಸ್ ಸಿಂಥಿಯಾ ಅಂಡ್ ಟೀಮ್. ಸಮಯದ ಅಭಾವವಿದೆ. ಟೀಮ್ ಲೀಡರ್ ತಗೊಂಡು ಎಲ್ಲರಿಗೆ ಹಂಚಬೇಕಾಗಿ ಕೇಳಿಕೊಳ್ತೇನೆ. Second place goes to Julia, team leader Julia. Julia, Janet, Shanti, Esukumari, Pauline, Nisha, Flavy, Deeksha, Saundarya, Tina, Sushila, Aishwarya, Ambika, Selina, Nishmita, Priya, Florin. TNH. France. Remixed by DJ Ashish. ಬಹುಮಾನ ವಿತರಿಸಿದ ನಿಮಗೆ ಧನ್ಯವಾದಗಳು. ಮಂಗಳೂರು ಧರ್ಮ ಪ್ರಾಂತ್ಯ ವತಿಯಿಂದ ನಡೆದ ಡ್ರಗ್ಸ್ ವಿರುದ್ಧ ಚಳುವಳಿಯ ಪ್ರಯುಕ್ತ ಸೈಂಟ್ ಬ್ರಿಜಿಡ್ ಚರ್ಚ್ ವತಿಯಿಂದ ನಡೆದ ಕಿರುನಾಟಕ ಸ್ಪರ್ಧೆಯ ವಿಜೇತರ ಬಹುಮಾನವನ್ನು ಇಂದಿನ ಅಧ್ಯಕ್ಷತೆ ನಮ್ಮ ನೆಚ್ಚಿನ ಧರ್ಮಗುರುಗಳು, ಐಸಿವೈಎಂ ಸಂಚಾಲಕರು ಹಾಗೂ ಮಾರ್ಗದರ್ಶಕರು, ಈ ಕಾರ್ಯಕ್ರಮ ಮಾಡಲು ಸಂಪೂರ್ಣ ಸಹಕಾರವನ್ನು ನೀಡಿದವರು, ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ನಮ್ಮ ಪ್ರೀತಿಯ ರೆವರೆಂಡ್ ಫಾದರ್ ವಿಕ್ಟರ್ ಡಿಸೋಜಾ ಈ ಬಹುಮಾನ ವಿತರಣೆಯನ್ನು ಮಾಡಿ ಅಧ್ಯಕ್ಷತೆಯ ಶುಭ ನುಡಿಗಳನ್ನು ಹಾರೈಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸ್ಪರ್ಧೆ ವಿಜೇತ ಹೆಸರುಗಳನ್ನು ನಮ್ಮ ವೈಸಿಎಸ್ ಖಜಾಂಚಿಯಾಗಿರುವ ಡೇವಿನ್ ಕ್ರಾಸ್ತಾ ಓದಬೇಕೆಂದು ಕೇಳಿಕೊಳ್ಳುತ್ತೇನೆ. First place, Saint Brigid Swart, Sullia. Gurkar, Julia Crasta, Lucy D'Souza, Ronald D'Souza, Maria Crasta, Rishon D'Souza, Henzita Lasrado, Devin Crasta, David Dira Crasta, Princia Crasta, Shanti D'Souza, Cynthia Govies, Maria D'Souza, Mary D'Souza, Prasanna Peter, Princita, Rion, Kavita, Sunita, Rickson Montero, Aston Mascarenas, Ronnie Govies, Clevita Gonzalez. Second place, Nitya Darwad, Flavy D'Souza, Gurkar. Rochelle Prima, Julian Kutina, Dishal, Rachel, Ravi, Priya, Riona, Medicine Crasta, Rafi Crasta, Francis Montero, Navin Machado, Ambika, Lazy, Anish, Nisha, Sylvain Raj, Monty.
ಕ್ರಿಸ್ಮಸ್ ಸೌಹಾರ್ದಕೂಟ 2023 ಈ ಒಂದು ಶುಭ ಸಂಜೆಯ ವೇಳೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಎಂ ವೆಂಕಪ್ಪಗೌಡ್ರವರೇ, ಹಾಗೆ ಅತಿಥಿಗಳಾದ ಶ್ರೀ ಎಂ ಹಸೈನಾರ್ ಜಯನಗರ ಇಲ್ಲಿಯವರೇ, ಹಾಗೆ ಶ್ರೀ ಡೇವಿಡ್ ದೀರಕ್ರಾಸ್ತರವರೇ, ಹಾಗೆ ಗೌರವ ಉಪಸ್ಥಿತಿಯಲ್ಲಿರುವ ನಮ್ಮ ಎಲ್ಲ ಅತಿಥಿಗಳೇ, ಹಾಗೆ ಸನ್ಮಾನಿಸಲ್ಪಟ್ಟಿರುವ ಶ್ರೀ ಬಿ ಕೇಶವ ಬಂಗ್ಲೆಗುಡ್ಡೆ ಹಾಗೂ ಶ್ರೀಮತಿ ಅಪೋಲಿನ್ ಡಿಸೋಜಾ, ಶ್ರೀ ಎಂ ಹಸೈನಾರ್, ಹಾಗೆ ಐಸ್ವ್ಯಾಮ್ ಪದಾಧಿಕಾರಿಗಳೇ ಹಾಗೂ ಪಾಲನಾ ಪರಿಷತ್ತಿನ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ನಮ್ಮ ನೆಚ್ಚಿನ ಧರ್ಮಕೇಂದ್ರದ ಸರ್ವ ಜನರೇ ಹಾಗೂ ಪುಟಾಣಿ ಮಕ್ಕಳೇ, ಕ್ರಿಸ್ಮಸ್ ಎಂದರೆ ಸುಮಾರು 1 ತಿಂಗಳಿನಿಂದಲೇ ಕೆಲವು ದೇಶಗಳಲ್ಲಿ ಆರಂಭವಾಗಿದೆ. ಬಹಳಷ್ಟು ಕ್ರಿಸ್ಮಸ್ ಟ್ರೀಗಳು, ನಕ್ಷತ್ರಗಳು, ಲೈಟಿಂಗ್, ಕೇಕ್ ಮತ್ತು ಗೋದಲಿ, ಇದೆಲ್ಲ ಒಂದು ರೀತಿಯ ಹಬ್ಬದ ವಾತಾವರಣ ಹೆಚ್ಚಿಸಲು ಮಾಡಿದ ಒಂದು ವಿಧಾನಗಳು. ಪ್ರತಿಯೊಂದಕ್ಕೆ ಒಂದು ಅರ್ಥ ಇದೆ. ಸಂತ ಕ್ಲಾಸ್ ನೀವು ನೋಡಿದಿರಿ, ಅರ್ಥ ಇದೆ, ಅದಕ್ಕೆ ಒಂದು ಬೇರೆ ಅರ್ಥ ಇದೆ. ಎಲ್ಲರೂ ಒಟ್ಟು ಸೇರುವಾಗ ಇದೊಂದು ಬಹಳ ದೊಡ್ಡ ಹಬ್ಬದ ವಾತಾವರಣ ಎಲ್ಲ ಕಡೆ ಪ್ರಸರಿಸುತ್ತದೆ. ಮುಖ್ಯವಾಗಿ ಈಗ ಪ್ರಸ್ತಾವನೆಯಲ್ಲಿ ಇಲ್ಲಿ ಕಾರ್ಯನಿರ್ವಾಹಕರು ಹೇಳಿದಂತೆ, ಯೇಸು ಮನುಕುಲಕ್ಕೆ ದೇವರ ಪ್ರೀತಿಯ ಸಂದೇಶ. ದೇವರ ಪ್ರೀತಿ ಎಷ್ಟೆಂದರೆ ತನ್ನ ಒಬ್ಬನೇ ಏಕೈಕ ಮಗನನ್ನೇ ಈ ಭೂಲೋಕಕ್ಕೆ ಧಾರೆ ಎರೆದರು ಎಂದು ಪವಿತ್ರ ಗ್ರಂಥದಲ್ಲಿ ಹೇಳುತ್ತದೆ. ಹಾಗಿರುವಾಗ ಈ ದೇವರ ಪ್ರೀತಿ ಎಷ್ಟು ಅಗಾಧವಾಗಿತ್ತೆಂದರೆ, ಕನಿಷ್ಠ ಒಂದು ಪರಿಸ್ಥಿತಿಯಲ್ಲಿ ಕೂಡ ದೇವರು ಅವರನ್ನು ಕೂಡ ಪ್ರೀತಿಸ್ತಾರೆ ಎಂಬ ಒಂದು ಸಂದೇಶ ಯೇಸು ಹುಟ್ಟಿದ ಒಂದು ವಾತಾವರಣದಲ್ಲಿ ಕಂಡುಕೊಳ್ತೇವೆ. 2000 ವರ್ಷಗಳ ಹಿಂದೆ ಅವರು ಗೋದಲಿಯಲ್ಲಿ ಹುಟ್ಟಿದರು ಎಂದು ನಾವು ತೋರಿಸ್ತೇವೆ. ಅವರು ಗೋದಲಿಯಲ್ಲಿ ಯಾಕೆ ಹುಟ್ಟಿದರು? ಅರಮನೆಯಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲವಾ? ಅಥವಾ ದೇವರಿಗೆ ಈ ಭೂಲೋಕದಲ್ಲಿ ಒಂದು ಸ್ಥಳ ಇರಲಿಲ್ವಾ? ದೇವರು ಅವರಿಗೆ ಈ ಭೂಲೋಕವೇ ಅವರದ್ದೇ, ಆದರೂ ಮನುಷ್ಯರೊಟ್ಟನೆ ಜೀವನ ಮಾಡುವಾಗ ಅವರಂತೆ ಆಗಬೇಕೆಂಬ ಒಂದು ಜ್ಞಾನ ಎಲ್ಲರಿಗಿದೆ. ಆದ್ದರಿಂದ ನಾವು ಕೋಳಿ ಮರಿಗಳನ್ನು ರಕ್ಷಣೆ ಮಾಡಲು ಹೋಗ್ತೇವೆಂದು ಕೋಳಿ ಮರಿಗೆ ಗೊತ್ತಾಗುವುದಿಲ್ಲ. ನಾವು ಅದು ಹೊಂಡದಲ್ಲಿ ಬಿದ್ದಿದೆ, ಅದನ್ನು ಮೇಲೆ ಕೆತ್ತಿ ರಕ್ಷಣೆ ಮಾಡಬೇಕೆಂದು ನಾವು ಅಲ್ಲಿ ಹೋದರೆ ಅದು ನಮಗೆ ಕಚ್ಚಲಿಕ್ಕೆ ಬರ್ತದೆ. ಇದು ಪ್ರಾಣಿಗಳಲ್ಲಿ ನಾವು ನೋಡ್ತೇವೆ. ಪ್ರಾಣಿಗಳಿಗೆ ತಿಳಿಯುವುದಿಲ್ಲ ನಾವು ರಕ್ಷಣೆ ಮಾಡ್ತೇವೆ ಅವರನ್ನೆಂದು. ಆದರೆ ಮನುಷ್ಯರಿಗೆ ಅದು ತಿಳಿಬೇಕು. ದೇವರು ನಮ್ಮ ರಕ್ಷಣೆಗೆ ಬಂದಿದ್ದಾರೆ, ನಮ್ಮ ಪಾಪದಿಂದ ಮುಕ್ತ ಮಾಡಲು ಅವರು ಬಂದಿದ್ದಾರೆ. ಹಾಗಾದರೆ ಅವರು ನಮಗಾಗಿ ಬರುವಾಗ ನಾವು ಎಲ್ಲಿದ್ದೇವೆ? ನಾವು ರೆಡಿಯಾಗಿದ್ದೇವೆ, ದೇವರನ್ನು ಸ್ವೀಕರಿಸಲು ನಾವು ತಯಾರಿದ್ದೇವೆ ಎಂಬುದೇ ಈ ಲೋಕಕ್ಕೆ ಕೊಡುವ ಸಂದೇಶ. ಪ್ರಿಯ ಬಾಂಧವರೇ, ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ಹೇಗೆ ಮಾನವ ಧರ್ಮ ಎಂಬುದು ಈಗ ಹೆಚ್ಚಿನ ಕಡೆ ನಾವು ನೋಡ್ತೇವೆ. ಮೌಲ್ಯಗಳು ಮತ್ತು ಮಾನವ ಧರ್ಮ, ಈ ವಿಚಾರಗಳು ಹೆಚ್ಚು ಹರಡಬೇಕು. ಆಗ ಮಾತ್ರ ನಾವು ಪರಸ್ಪರ ಗೌರವದಿಂದ ಬಾಳಲು ಸಾಧ್ಯವಿದೆ. ಎಲ್ಲ ಧರ್ಮಗಳನ್ನು ಗೌರವಿಸಬೇಕು, ಎಲ್ಲ ಮಾನವ ಕುಲವನ್ನು ಗೌರವಿಸಬೇಕು. ಕವಿ ಕುವೆಂಪುರವರು ಹೇಳಿದ್ದು ಒಂದು ಬಹಳ ಎಲ್ಲ ಶಾಲೆಗಳಲ್ಲಿ ಈ ಕನ್ನಡ ನಾಡಿನ ಹಾಡನ್ನು ನಾವು ಹಾಡ್ತೇವೆ. ಸರ್ವ ಜನಾಂಗದ ಶಾಂತಿಯ ತೋಟ ಎಂದು. ನಮ್ಮ ನೆಲ, ಜಲ, ನಮ್ಮ ಊರು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ. ಹೇಗೆ ಹೂವಿನ ತೋಟದಲ್ಲಿ ವಿವಿಧ ಹೂಗಳು ಇದ್ದರೆ ಮಾತ್ರ ಅದಕ್ಕೆ ಚಂದ ಉಂಟು. ಒಂದೇ ರೀತಿಯ ಹೂಗಳು ನೋಡಿದರೆ ಅಷ್ಟೊಂದು ಚಂದ ಕಾಣುವುದಿಲ್ಲ. ಹಾಗೆ ಇಲ್ಲಿ ವಿವಿಧ ರೀತಿಯ ಹೂಗಳು ಎಂಬಂತೆ ಹಲವು ಧರ್ಮಗಳು ನಮ್ಮ ಭೂಲೋಕದಲ್ಲಿ ಹುಟ್ಟಿವೆ. ಎಷ್ಟೋ ಧರ್ಮಗಳು, ಬುದ್ಧ, ಮಹಾವೀರರು, ಹಾಗೆ ಕನ್ಫ್ಯೂಷಿಯಸ್, ಹೀಗೆ ಧರ್ಮಗಳು ಯಾಕೆ ಹುಟ್ಟಿದೆ? ಯಾಕೆ ಧರ್ಮಗಳು ಹುಟ್ಟಿವೆ? ಮಾನವನು ಆಗಾಗ ಮರೆತು ಹೋಗ್ತಾನೆ, ತಾನು ಏನು ಮಾಡಬೇಕೆಂದು, ನಾವು ಎಲ್ಲಿ ಹೋಗಲಿದ್ದೇವೆ ಮುಂದೆ ಎಂಬುದು ಮರೆಯುತ್ತಾನೆ. ಈ ಭೂಲೋಕವೇ ನನ್ನದೇ ಎಂದು ಸ್ವಾರ್ಥದಲ್ಲಿ ಇರ್ತಾನೆ. ಆ ಸ್ವಾರ್ಥದಲ್ಲಿ ನಡೆಯುವಾಗ ಇತರರನ್ನು
ದಬ್ಬಾಳಿಕೆಯಿಂದ ನಡೆಸ್ತಾನೆ. ರಾಜರುಗಳು ಎಷ್ಟೋ ರೀತಿಯಲ್ಲಿ ಜನರ ಕಷ್ಟವನ್ನು ಕೆಲವರು ತಿಳಿದಿರುವವರು ಇದ್ದಾರು, ತಿಳಿಯದೆ ಜನರನ್ನು ಕಷ್ಟದಲ್ಲಿ ಹಾಕಿದವರು ಇದ್ದಾರೆ. ಹೀಗಿರುವಾಗ ಜನರ ಪಾಡುಗಳು ಏನಾಗಿದೆವೆಂದು ತಿಳಿಯಲೇ ಅದನ್ನು ಉನ್ನತಿಗೆ ಏರಿಸಲಿಕ್ಕೆ ಧರ್ಮಗಳು ಹುಟ್ಟಿವೆ. ಅದರಿಂದ ನಾನು ಉಪ್ಪಿನಂಗಡಿಯಲ್ಲಿ ಇದ್ದೆ ಕೆಲವು ವರ್ಷಗಳು. ಅಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ 2 ನದಿಗಳು ಒಟ್ಟು ಸೇರಿ ಒಂದಾಗಿ ಹರಿಯುತ್ತೇವೆ. ಅದು ಸಂಗಮ ಎಂದು ಹೇಳ್ತೇವೆ. ಎಲ್ಲ ಧರ್ಮಗಳು ಯಾವುದೇ ಒಳ್ಳೆಯ ವಿಚಾರಗಳು ಬಂದಾಗ ಅದು ಒಂದೇ ರೀತಿಯಲ್ಲಿ ಹೋಗುತ್ತವೆ. ಅದು ನಾವು ಮಾಡಿದ್ದು ಅವರು ಮಾಡಿದ್ದು ಎಂದು ನಾವು ಒಂದು ಸಮರ್ಥನೆ ಮಾಡುವುದಿಲ್ಲ. ಎಲ್ಲ ವಿಷಯಗಳು ಒಟ್ಟಾಗಿ ಹೋಗ್ತೇವೆ. ಅದರಿಂದ ಈ ಭೂಲೋಕದಲ್ಲಿ ಒಟ್ಟಾಗಿ ಹೋಗುವುದು ಮಾನವ ಧರ್ಮ, ಮಾನವ ಮೌಲ್ಯಗಳು, ಮತ್ತೆ ಸತ್ಯ, ಪ್ರಾಮಾಣಿಕತೆ, ನೀತಿ ಎಲ್ಲರಿಗೂ ಒಂದೇ. ನೀತಿ ಎಂಬುದು ಎಲ್ಲರಿಗೂ ಒಂದೇ. ಹಾಗಿರುವಾಗ ನಾವೆಲ್ಲರೂ ಈ ಭೂಲೋಕದಲ್ಲಿ ನೀರು ಮತ್ತೆ ಗಾಳಿಯನ್ನು ಸೇವಿಸುವವರು ನಾವು ಕೂಡ ಮಾನವರ ಪರಸ್ಪರ ಹೊಂದಾಣಿಕೆಯಿಂದ ನಡೆಯಬೇಕು. ಆಗ ಮಾತ್ರ ಇದು ಶಾಂತಿಯ ತೋಟವಾಗ್ತದೆ. ಇವತ್ತು ಈ ಮೂವರು ನಮ್ಮ ಮಹನೀಯರನ್ನು, ಇಬ್ಬರು ಮಹನೀಯರನ್ನು ಹಾಗೆ ಓರ್ವ ಮಹಿಳೆಯನ್ನು ಗೌರವಿಸಿದ್ದೇವೆ. ಸಮಾಜ ಸೇವೆ, ಪತ್ರಿಕೋದ್ಯಮ ಇದರಲ್ಲೆಲ್ಲ ಅವರು ತಮ್ಮನ್ನೇ ತೊಡಗಿಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಎಲ್ಲರಲ್ಲಿ ಪ್ರತಿಭೆ ಇದೆ, ಆದರೆ ಅದು ಕೆಲವರು ತೋರಿಸಲಿಕ್ಕೆ ಹೊರಗೆ ಬರುವುದಿಲ್ಲ, ತನ್ನಷ್ಟಕ್ಕೆ ಇರುತ್ತಾರೆ. ಎಲ್ಲರಲ್ಲಿ ಹಲವಾರು ರೀತಿಯ ಪ್ರತಿಭೆಗಳಿವೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಉತ್ತಮವಾದ ಜೀವನವನ್ನು ನಡೆಸಿದರೆ ಅದು ದೊಡ್ಡ ಒಂದು ಕಾಣಿಕೆಯಾಗಿದೆ. ಈ ಕಾಣಿಕೆ ಇವತ್ತು ಸಮಾಜಕ್ಕೆ ಸಿಕ್ಕಿದೆ. ನಾವು ಅಭಿಮಾನ ಪಡಬೇಕು. ಇವರಿಂದಾಗಿ ನಮ್ಮ ಸಮಾಜದಲ್ಲಿ ಎಷ್ಟೋ ಕಷ್ಟದಲ್ಲಿರುವವರಿಗೆ, ನಿರ್ಗತಿಕರಿಗೆ ಮತ್ತು ನ್ಯಾಯ ದೊರಕಿಸಿಕೊಡುವುದರಲ್ಲಿ ಅವರ ಮುತುವರ್ಜಿ ಇದೆ. ಅದರಿಂದ ಅವರನ್ನು ನಾವು ಪ್ರಥಮವಾಗಿ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಮುಖ್ಯ ಅತಿಥಿಗಳು ಬಹಳ ಒಳ್ಳೆಯ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಹಬ್ಬದ ಬಗ್ಗೆ, ನಮ್ಮ ಸಮಾಜ ಸೇವೆದ ಬಗ್ಗೆ, ಹಾಗೆ ನಮ್ಮ ಧರ್ಮದ ಬಗ್ಗೆ, ತಮ್ಮ ತಮ್ಮ ಧರ್ಮ ಪಾಲಿಸಿ ಆ ಧರ್ಮವು ನಮಗೆ ಇತರರೊಡನೆ ಒಟ್ಟಾಗಿ ಜೀವಿಸಲು ಸಹಕಾರ ನೀಡಬೇಕೆಂಬುದು ಎಲ್ಲ ಸಂದೇಶ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಈ ಕ್ರಿಸ್ಮಸ್ ಹಬ್ಬವು ಈಗಾಗಲೇ ಮುಗಿದಿದೆ. ಇನ್ನು ಹೊಸ ವರ್ಷಕ್ಕೆ ನಾವು ಕಾಲಿಡುತ್ತೇವೆ. ಇದೆಲ್ಲ ನಮಗೆ ಸಂತೋಷದಾಯಕವಾಗಲಿ, ಶುಭವಾಗಲಿ. ನಮ್ಮ ಈಗಿನ DC ಅವರು ಒಂದು ವಿಚಾರ ಹೇಳಿದ್ದಾರೆ. ಏನೆಂದರೆ 12:15 ಗಂಟೆಯವರೆಗೆ ನೀವು ಕಾರ್ಯಕ್ರಮ ಮಾಡಬಹುದು, ಇತರರಿಗೆ ತೊಂದರೆ ಕೊಡಬಾರದು. 12:30ವರೆಗೆ ಈ ಕಾರ್ಯಕ್ರಮ ಒಳಾಂಗಣದಲ್ಲಿ ಮಾಡಬಹುದು. ಬೀಚುಗಳಲ್ಲಿ ಮಾತ್ರ 10 ಗಂಟೆಗೆ ಕೊನೆಗೊಳಿಸಬೇಕೆಂದು ಆದೇಶ ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ಸ್ವಲ್ಪ ಮುಂದುವರಿತಾ ಇದೆ. ಈಗ ನೀವು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆತುರದಿಂದ ಇದ್ದೀರಿ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ, ಡ್ಯಾನ್ಸುಗಳು, ಕಿರು ನಾಟಕಗಳು ಹಲವಾರು ರೀತಿಯಲ್ಲಿದೆ. ನೀವು ಈಗಾಗಲೇ ತಯಾರಿಯಲ್ಲಿದ್ದೀರಿ. ನಿಮಗೆಲ್ಲರಿಗೂ ಈ ಸಂಜೆ ಒಳ್ಳೆಯದಾಗಲಿ. 2023ನೇ ವರ್ಷ ಒಂದು ಪುಟ ಮಗುಚಿದಂತೆ. ಒಂದು ಪುಸ್ತಕದಲ್ಲಿ ಹಲವಾರು ಹಾಳೆಗಳಿವೆ. ಒಂದು ಹಾಳೆಯನ್ನು ಮಗುಚಿದ ಮೇಲೆ ಇನ್ನೊಂದು ಹಾಳೆ ಹೊಸ ವರ್ಷ ಬರ್ತದೆ. ಹೊಸ ವರ್ಷ ನಮಗೆ ದೇವರು ಕೊಡಮಾಡುವುದು. ನಾವು ಅದರಲ್ಲಿ ದೇವರು ಕೊಟ್ಟ ಹಾಗೆ ಒಳ್ಳೆಯದನ್ನು ಸ್ವೀಕರಿಸುವ, ಕೆಟ್ಟದನ್ನು ತ್ಯಜಿಸುವ ಸಂತೋಷದಾಯಕ ಜೀವನ ನಮ್ಮದು ಆಗಲಿ. ದೇವರು ನಮಗೆ ಹರಸಲಿ. ಅದನ್ನು ಎಲ್ಲರನ್ನು ಹರಸಿ ದೇವರ ಕೃಪೆಯನ್ನು ನಿಮ್ಮ ಮೇಲೆ ಬೇಡಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕ್ರಿಸ್ತ್. ಕ್ರಿಸ್ಮಸ್ ಹಬ್ಬದ ಬಗ್ಗೆ ಸಂದೇಶ ನೀಡಿದ ಧರ್ಮಗುರುಗಳಿಗೆ ಧನ್ಯವಾದಗಳು. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಕಾರ್ಯಕ್ರಮ ಆರಂಭವಾದರೆ ಅಂತ್ಯವಾಗಲೇಬೇಕು. ಇದೀಗ ಕಾರ್ಯಕ್ರಮದ ಕೊನೆ ಹಂತ, ಧನ್ಯವಾದ ಸಮರ್ಪಣೆ. ಧನ್ಯವಾದ ಸಲ್ಲಿಸಲು ನಮ್ಮ ಮುಂದೆ ಬರಲಿದ್ದಾರೆ ನಮ್ಮ ನೆಚ್ಚಿನ ಸಚೇತಕಿ, ಚರ್ಚಿನ ಕಾರ್ಯದರ್ಶಿ, ನಗರ ಪಂಚಾಯತ್ ಮಾಜಿ ಸದಸ್ಯೆ, ನಿಮ್ಮೆಲ್ಲರ ಪ್ರೀತಿಯ ಜೂಲಿಯಾ ಕ್ರಾಸ್ತಾ. ಸಮಯದ ಅಭಾವದ ಇಕ್ಕಟ್ಟಿನಲ್ಲಿ ನಾನಿದ್ದೇನೆ. ಸಂತ ಬ್ರಿಜಿಡ್ ಚರ್ಚ್ ಸುಳ್ಯ, ICM ಸುಳ್ಯ ಘಟಕ, ಯುವ ಆಯೋಗ ಸುಳ್ಯ, ಪಾಲನಾ ಪರಿಷತ್ ಸಹಕಾರದೊಂದಿಗೆ ಕ್ರಿಸ್ಮಸ್ ಸೌಹಾರ್ದಕೂಟ 2023 ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಾನು ಮಕ್ಕಳಿಗೆ ಮೊದಲೇ ಹೇಳಿದ್ದೆ, ಎಲ್ಲ ಕಾರ್ಯಕ್ರಮ ನೀವೇ ಮಾಡಬೇಕು, ನನ್ನನ್ನು ಎಡೆಗೆ ಎಳೆದು ತನ್ನಬೇಡಿ, ಬರೋ ವರ್ಷ ನಾವೇ ಮಾಡ್ತೇವೆ, ಈ ವರ್ಷ ಧನ್ಯವಾದ ಒಂದು ನೀವು ಕೊಡಿ ಅಂತ ಹೇಳಿದರು. ಹಾಗೆ ಧನ್ಯವಾದವನ್ನು ಸಮರ್ಪಿಸಲು ನಿಮ್ಮ ಮುಂದೆ ನಾನಿದ್ದೇನೆ. ವೇದಿಕೆ ಮೇಲೆ ಇರುವ
ಎಲ್ಲರನ್ನು ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಯಾಕಂತ ಹೇಳಿದ್ರೆ ಸಮಯ ನನ್ನ ಕೈಯಲ್ಲಿಲ್ಲ, ಸಮಯ ಮೀರಿ ಹೋಗಿದೆ. ನಿಮ್ಮಲ್ಲಿ ಕ್ಷಮೆ ಕೇಳುತ್ತಾ ಮಗದೊಮ್ಮೆ ನಿಮಗೆ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳು. YCMನ ಅಧ್ಯಕ್ಷರು ನೆನಪಿನ ಕಾಣಿಕೆ ಕೊಟ್ಟು ಅತಿಥಿಗಳಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲವಾರು ದಿನಗಳಿಂದ ICM ಹಾಗೂ YCSನ ಮಕ್ಕಳು ಇಲ್ಲಿ ಗೋದಲಿ ಮಾಡಲಿಕ್ಕೆ ನಮ್ಮೊಂದಿಗಿದ್ರು. ಆ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಊಟ ತಿಂಡಿ ಏನು ಬೇಕು ಅದನ್ನೆಲ್ಲ ಕೊಡಲಿಕ್ಕೆ ಬಹುಶಃ ICMನ ಮಾಜಿ ಅಧ್ಯಕ್ಷರಾದ ರಾಯ್ಸ್ಟರ್ ಡಿಸೋಜಾ ನಮಗೆ ಸಹಕರಿಸಿದ್ದಾರೆ. ಸರ್, ನಿಮಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಿನ್ನೆ ಕೊನೆಯ ಹಂತದಲ್ಲಿ ಬಹುಶಃ ನಾವು ಕೊನೆಯ ಕಲೆಕ್ಷನಿಗೆ ಕೈ ಚಾಚುತ್ತಿರುವಾಗ ಅನೀಶ್ ಫ್ಲೇವಿ ಮೊಂತೆರೋ ತಮ್ಮ ಸಹಾಯ ಹಸ್ತವನ್ನು ನಮಗೆ ನೀಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಜ್ಯೋತಿ ಸೌಂಡ್ ಸಿಸ್ಟಮ್ ಅವರನ್ನು ನಾವು ಎಷ್ಟು ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕೈ ಗಿಡದಿತ್ತು. ಅವರು ನಮಗೆ ಹೇಳಿ ಆಗ ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಿಮ್ಮ ಈ ಒಂದು ಒಗ್ಗಟ್ಟಿಗೋಸ್ಕರ ಇವತ್ತಿನ ಎಲ್ಲ ಕಾರ್ಯಕ್ರಮದ ಇದನ್ನು ಸ್ಪಾನ್ಸರ್, ಲೈಟಿನ ಸ್ಪಾನ್ಸರ್ ಅನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ರು. ಸರ್, ನಿಮಗೆ ಮಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಒಂದು ಸಂದೇಶವನ್ನು ಸಾರಿದ್ದೇವೆ. ಆ ಸಂದೇಶದಂತೆ ಸರ್, ಶಿವ ಸರ್, ನೀವು ನಮಗೆ ಸಹಕರಿಸಿದ್ದೀರಿ. ನಿಮಗೆ ಮಗದೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂಥ ನವೀನ್ ಮಚಾದೋ, ಜಾನ್ ಬ್ಯಾಪ್ಟಿಸ್ಟ್ ಮತ್ತು ಫ್ಲೇವಿ ಡಿಸೋಜಾ ಪೈಚಾರ್, ರಾನಿ ಸಿಂಥಿಯಾ ಗೋವಿಯಸ್ ಬೀರಮಂಗಿಲ, ರೋಶೆಲ್ ಪ್ರೀಮಾ ಡಿಸೋಜಾ, ಅಶೋಕ್ ಡಿಸೋಜಾ ಕಂದಡ್ಕ, ಪ್ರಸನ್ನ ಪೀಟರ್, ಗಾಡ್ಫ್ರಿ ಮೊಂತೆರೋ, ದೀಪಕ್ ಲೋಬೋ, ಸೆಲಿನ್ ಮಾಡ್ತಾ, ಪ್ರದೀಪ್ ಮಚಾದೋ, ಅಂಥೋನಿ ರಾಜ್, ನೆಲ್ಸನ್ ಲಸ್ರಾದೋ ಮಡೆಂತ್ಯಾರ್, ಸಂತೋಷ್ ಕ್ರಾಸ್ತಾ ದುಗಲಡ್ಕ, ಡೇವಿಡ್ ದೀರಾ ಕ್ರಾಸ್ತಾ ಬೀರಮಂಗಿಲ, ಪ್ರವೀಣ್ ಕ್ರಾಸ್ತಾ ಜಯನಗರ ಸರ್ವ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ. ನಿಮಗೆಲ್ಲರಿಗೂ ಒಂದೇ ಮಾತಲ್ಲಿ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮುಂದೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡುತ್ತಾ ಒಂದು 5 ನಿಮಿಷದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ. ದಯವಿಟ್ಟು ತಮ್ಮ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ತಾವು ಸಂತೋಷ ಪಡಬೇಕಾಗಿ ಕೇಳಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ನಮಗೆ ವರ್ಷದಲ್ಲಿ ಒಂದೇ ಅವಕಾಶ ಸಿಗುವುದು. ಕೆಲವರಿಗೆ ಹಸಿವಾಗಿರ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು. ಆದರೂ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಮುಗಿತೇವೆ. ಒಂದು 10 ಕಾರ್ಯಕ್ರಮಗಳು ಇದೆ. ಅದನ್ನು ನೀವು ನೋಡಿ ಆನಂದಿಸಿ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಧನ್ಯವಾದ ಮಾಡಿದ ಜೂಲಿಯಾ ಕ್ರಾಸ್ತಾ, ನಿಮಗೂ ಧನ್ಯವಾದಗಳು. ಫಸ್ಟ್ ಗಾಯನ ಮಂಡಳಿ, ಸೆಕೆಂಡ್ ನಿಲಿಮಾ ಮಾರ್ತಾ ಬಾಲೆಯಸುವಾಳೆ, ಥರ್ಡ್ ಸಿಂಥಿಯಾ ಅಂಡ್ ಗ್ರೂಪ್ ಸೈಂಟ್ ಬ್ರಿಜಿಡ್ ವಾರ್ಡ್, ಫೋರ್ತ್ ಮರಿಟಾ ಡಿಸೋಜಾ ಸಂತ ಜೋಸೆಫ್ ವಾಳೆ, ಫಿಫ್ತ್ ಮೇರಿ ಅಂಡ್ ಶ್ವೇತಾ ಸೈಂಟ್ ಲಾರೆನ್ಸ್ ವಾರ್ಡ್, ರಿಯೋನ್ ಅಂಡ್ ಗ್ರೂಪ್ 6ನೇ ನಿತ್ಯದರ್ ವಾರ್ಡ್, 7th ಆಂಡ್ರಿಯಾ, 8th Rishon and group, 9th Rachel D'Souza, 10th Neha and team, 11th Princey and group, 12th Princita and group, 13th Nishmita and group, ಗಾಯನ ಮಂಡಳಿಯ ಕಾರ್ಯಕ್ರಮ ಆದ ಕೂಡಲೇ ನೀಲಿಮಾ ಮಾಡ್ತಾರವರು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಸಿಂಥಿಯಾ ಅಂಡ್ ಗ್ರೂಪ್ ಮೂರನೇ ನಂಬರ್. ನೀಲಿಮನ ಆದ ಕೂಡಲೇ ಸಿಂಥಿಯಾ ಮತ್ತು ಗ್ರೂಪ್ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೈಂಟ್ ಬ್ರಿಜಿಟ್ಸ್ ವಾರ್ಡ್
ನೀಲಿಮಾ ಮಾಡ್ತಾ ಬಾಲ ಯೇಸುವಾಳೆ. ಈಗ ನಿಮ್ಮ ಮುಂದೆ ಗಾಯನ ಮಂಡಳಿಯ ಸದಸ್ಯರು. ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ. ಮಾನವ ಕುಲಕ್ಕೆ ಶುಭ ಸಂದೇಶ. ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ. ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ. ಹಸಿದವನಿಗೆ ನೀ ಅನ್ನವಿಡು, ಕಡುಬಡವನಿಗೆ ವಸ್ತು ಕೊಡು. ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯೆ ತೋರು. ಹಸಿದವನಿಗೆ ನೀ ಅನ್ನವಿಡು, ಕಡುಬಡವನಿಗೆ ವಸ್ತು ಕೊಡು. ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯೆ ತೋರು. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳವರ್ತ. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳವರ್ತ. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ. ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ. ದ್ವೇಷವನೆಲ್ಲ ನೀ ತ್ಯಜಿಸು, ಸ್ನೇಹದ ಹಸ್ತವನಿ ಚಾಚು. ನೀರು ನಾವೆಲ್ಲ ದೂರವಿಡು, ದುಶ್ಚಟವೆಲ್ಲ ಬಿಟ್ಟು ಬಿಡು. ದ್ವೇಷವನೆಲ್ಲ ನೀ ತ್ಯಜಿಸು, ಸ್ನೇಹದ ಹಸ್ತವನಿ ಚಾಚು. ದುರ್ಗುಣವೆಲ್ಲ ದೂರವಿಡು, ದುಶ್ಚಟವೆಲ್ಲ ಬಿಟ್ಟು ಕೊಡು. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳವರ್ತ. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳವರ್ತ. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ. ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ. ರಕ್ಷಣೆಯ ಸುದಿನ, ಇದು ರಕ್ಷಣೆಯ ಸುದಿನ. ಧನ್ಯವಾದಗಳು ಗಾಯನ ಮಂಡಳಿಗೆ. ದ್ವಿತೀಯ ನೀಲಿಮಾ ಮಾಡ್ತಾ ಬಾಲ ಯೇಸುವಾಳೆ.
ನೆಕ್ಸ್ಟ್ ಸಿಂಥಿಯಾ ಅಂಡ್ ಗ್ರೂಪ್ ರೆಡಿ ಇರಬೇಕು. ಸೇಮ್ ಬ್ರಿಜಿಡ್ ವಾರ್ಡ್ಸ್. ನೀಲಿಮಾ ಮತ್ತು ತಂಡ ಈಗ ನಿಮ್ಮ ಮುಂದೆ. ಕಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರಿ ಟುಕುಬುಕುರಿ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ. देखो देखो क्या वो पेड़ है चादर ओढ़े या खड़ा कोई. हे देखो देखो क्या वो पेड़ है चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हाँ हम जैसे देखे ये जहां है वैसा ही जैसी नजर अपनी. खुल के सोचे आओ पंख जरा फैलाओ रंग नए बिखराओ. चलो 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 नए ख्वाब बुन ले. सापा धारे गारे गामा पासा बम 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 बोले बम चिक बोले और मस्ती में डोले. बम बम बोले मस्ती में डोले. बम बम बोले मस्ती में तू डोल रे. बम बम बोले मस्ती में डोले. बम बम बोले मस्ती में तू डोल रे. भला मछलियां भी क्यों उड़ती नहीं ऐसे भी सोचो ना. सोचो सूरज रोज नहाए या बाल भिगो के ये बुद्धू बनाए. हमें ये सारे तारे टिमटिमाए या फिर गुस्से में कुछ बड़बड़ाते रहे. खुल के सोचे आओ पंख जरा फैलाओ रंग नए बिखराओ. चलो 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 नए ख्वाब बुन ले. बम बम बोले मस्ती में डोले. बम बम बोले मस्ती में तू डोल रे. और रट रट के क्यों टैंकर फुल आंखें बंद तो डब्बा गुल. ओए बंद दरवाजे खोल रे हो जा बिंदास बोल रे. मैं भी हूँ तू भी है ओ मैं भी तू भी हम सब मिलके बम चिक बम 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 बम.
रंगों भरी अपनी दुनिया है क्यों, सोचो तो सोचो ना, प्यार से चुन के इन रंगों को किसी ने सजाया, ये संसार है जो इतनी सुंदर है अपनी दुनिया, ऊपर वाला क्या कोई कलाकार है। खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। बम बम बोले मस्ती में डोले, बम बम बोले मस्ती में तू डोल रे, बम बम बोले मस्ती में डोले, बम बम बोले मस्ती में तू डोल रे, बम बम बोले मस्ती में डोले, बम बम बोले मस्ती में तू डोल रे। ಪುಟಾಣಿ ಮಕ್ಕಳಿಗೆ ಮಗದೊಮ್ಮೆ ಅಭಿನಂದನೆಗಳು. ಮುಂದೆ ಸಿಂಥಿಯಾ ಮತ್ತು ಗ್ರೂಪ್, ತದನಂತರ ಮೇರಿ ಮತ್ತು ಶ್ವೇತಾ ರೆಡಿ ಇರಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮ ಹಾಡಿನ ಕ್ಯಾಸೆಟ್ ಇದ್ರೂ ಕೂಡ ತಾವು ಇಮಿಡಿಯೇಟ್ಲಿ ಇಲ್ಲಿ ಕೌಂಟರ್ಗೆ ಕೊಟ್ಟು ರೆಡಿ ಇರಬೇಕಾಗಿ ಕೇಳಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸಮಯದ ಅಭಾವವಿದೆ, ಎಲ್ಲರಿಗೂ ದೂರ ದೂರದ ಮನೆಗಳಿಗೆ ಹೋಗ್ಲಿಕ್ಕುಂಟು. ದಯವಿಟ್ಟು ಮುಂದಿನ ಸ್ಪರ್ಧಿ ಸಿಂಥಿಯಾ ಮತ್ತು ಗ್ರೂಪ್, ತದನಂತರ ಮೇರಿ ಮತ್ತು ಶ್ವೇತಾ ಅವರದ್ದು ಆದ ಕೂಡಲೇ ರಿಯೋನ್ ಮತ್ತು ಗ್ರೂಪ್ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಿಯೋನಾ ಮತ್ತು ಗ್ರೂಪ್ ನಿತ್ಯಾದರ್ವಾಡ್. Chiang chiang chicka guppy chiang chiang go. 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 ಮಾವಿನ ಮರವೇ ಚಿಕ್ಕ ಗುಬ್ಬಿಗೊಂದು ಗೂಡು ಕಟ್ಟಿ ನಿಲ್ಲಲಿಕ್ಕೆ ಸ್ಥಳವ ಕೊಡುವೆಯ. ಮಾವಿನ ಮರವೇ ಚಿಕ್ಕ ಗುಬ್ಬಿಗೊಂದು ಗೂಡು ಕಟ್ಟಿ ನಿಲ್ಲಲಿಕ್ಕೆ ಸ್ಥಳವ ಕೊಡುವೆಯ. ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡಲಾರೆ, ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡಲಾರೆ. ಚಿಯಾಂ ಚಿಯಾಂ ಚಿಕ್ಕ ಗುಬ್ಬಿ ಚಿಯಾಂ ಚಿಯಾಂ ಗೋ. ಚಿಯಾಂ ಚಿಯಾಂ ಚಿಕ್ಕ ಗುಬ್ಬಿ ಚಿಯಾಂ ಚಿಯಾಂ ಗೋ. ಬಾಳೆ ಮರವೇ ಚಿಕ್ಕ ಗುಬ್ಬಿಗೊಂದು ಗೂಡು ಕಟ್ಟಿ ನಿಲ್ಲಲಿಕ್ಕೆ ಸ್ಥಳವ ಕೊಡುವೆಯ. ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡಲಾರೆ, ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡಲಾರೆ. ಚಿಯಾಂ ಚಿಯಾಂ ಚಿಕ್ಕ ಗುಬ್ಬಿ ಚಿಯಾಂ ಚಿಯಾಂ ಗೋ. ಚಿಯಾಂ ಚಿಯಾಂ ಚಿಕ್ಕ ಗುಬ್ಬಿ ಚಿಯಾಂ ಚಿಯಾಂ ಗೋ. ಗೇರು ಮರವೇ ಚಿಕ್ಕ ಗುಬ್ಬಿಗೊಂದು ಗೂಡು ಕಟ್ಟಿ ನಿಲ್ಲಲಿಕ್ಕೆ ಸ್ಥಳವ ಕೊಡುವೆಯ. ಗೇರು ಮರವೇ ಚಿಕ್ಕ ಗುಬ್ಬಿಗೊಂದು ಗೂಡು ಕಟ್ಟಿ ನಿಲ್ಲಲಿಕ್ಕೆ ಸ್ಥಳವ ಕೊಡುವೆಯ. ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡಲಾರೆ, ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡಲಾರೆ. ಚಿಯಾಂ ಚಿಯಾಂ ಚಿಕ್ಕ ಗುಬ್ಬಿ ಚಿಯಾಂ ಚಿಯಾಂ ಗೋ. ಚಿಯಾಂ ಚಿಯಾಂ ಚಿಕ್ಕ ಗುಬ್ಬಿ ಚಿಯಾಂ ಚಿಯಾಂ ಗೋ. ಆಲದ ಮರವೇ ಚಿಕ್ಕ ಗುಬ್ಬಿಗೊಂದು ಗೂಡು ಕಟ್ಟಿ ನಿಲ್ಲಲಿಕ್ಕೆ ಸ್ಥಳವ ಕೊಡುವೆಯ.
ಆಲದ ಮರವೇ ಆಲದ ಮರ ಚಿಕ್ಕ ಗುಬ್ಬಿಗೊಂದು ಗೂಡು ಕಟ್ಟಿ ನಿಲ್ಲಲಿಕ್ಕೆ ಸ್ಥಳವ ಕೊಡುವೆಯ. ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡುವೆನು. ಕಾಲು ಮುರಿದ ಗುಬ್ಬಿಗೆ ನಾನು ಸ್ಥಳವ ಕೊಡುವೆನು. ಕೊಡುಗು ಬಡಿಯಿತು ಸಿಡಿಲು ಸಿಡಿಯಿತು ಗಾಳಿ ಬೀಸಿತು. ಸ್ಥಳವ ಕೊಡದ ಮಾವಿನ ಮರ ದೊಪ್ಪನೆ ಬಿದ್ದಿತು. ಗುಡುಗು ಬಡಿಯಿತು ಸಿಡಿಲು ಸಿಡಿಯಿತು ಗಾಳಿ ಬೀಸಿತು. ಸ್ಥಳವ ಕೊಡದ ಬಾಳೆ ಮರ ದೊಪ್ಪನೆ ಬಿದ್ದಿತು. ಗುಡುಗು ಬಡಿಯಿತು ಸಿಡಿಲು ಸಿಡಿಯಿತು ಗಾಳಿ ಬೀಸಿತು. ಸ್ಥಳವ ಕೊಡದ ಗೀರು ಮರ ದೊಪ್ಪನೆ ಬಿದ್ದಿತು. ಗುಡುಗು ಬಡಿಯಿತು ಸಿಡಿಲು ಬಡಿಯಿತು ಗಾಳಿ ಬೀಸಿತು. ಸ್ಥಳವು ಕೊಟ್ಟ ಆಲದ ಮರ ಉದ್ದಕ್ಕೆ ಬೆಳೆಯಿತು. ಸುಮಾರು 30 ವರ್ಷಗಳ ಹಿಂದಿನ ಇತಿಹಾಸವನ್ನು ಒಂದು ನೃತ್ಯದ ಮೂಲಕ ತೋರಿಸಿದಂತ ಸೈಂಟ್ ಬ್ರಿಜಿಡ್ಸ್ ವಾಳೆಯ ಸಿಂಥಿಯಾ ಮತ್ತು ತಂಡಕ್ಕೆ ಮಗದೊಮ್ಮೆ ಅಭಿನಂದನೆಗಳು. ನೆಕ್ಸ್ಟ್ ಮೇರಿ ಮತ್ತು ಶ್ವೇತಾ ಆನ್ ಸ್ಟೇಜ್. ಮೇರಿ ಮತ್ತು ಶ್ವೇತಾ, ಅದಾದ ಕೂಡಲೇ ರಿಯೋನಾ ಮತ್ತು ಗ್ರೂಪ್ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸಮಯದ ಅಭಾವ ನಮ್ಮ ಹತ್ರ ಇದೆ. Merry Christmas! Dashing through the snow in a one-horse open sleigh, o'er the fields we go, laughing all the way. The bells on not ring, they make our spirits bright. What fun it is to ride and sing a sleighing song tonight! Dashing through the, slashing 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 through the, slashing, dashing, 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 dashing.
Yeah. Mongolic sound. ठुमक ठुमक जब हिट छे तू पहाड़ी बाटोमा छम छमा पायल घुंगरू बजने त्यार टूटमा लाल त्यार कंगन हाथ में चूड़ी छनहरा लाल त्यार कंगन हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा ಅಭಿನಂದನೆಗಳು ಮೇರಿ ಮತ್ತು ಶ್ವೇತಾ. ಬಹುಶಃ ಜನಗಳಿಂದ ಒನ್ಸ್ ಮೋರ್ ಕೇಳ್ತಾ ಇತ್ತು ನನಗೆ, ಅವಕಾಶ ಇದ್ದರೆ ಮಗದೊಮ್ಮೆ ನೋಡುವ. ನೆಕ್ಸ್ಟ್ ರಿಯೋನಾ ಮತ್ತು ಗ್ರೂಪ್ ನಿತ್ಯ ದರ್ವಾಡ್. ಆನ್ವಿ ಮತ್ತು ಆಂಡ್ರಿಯಾ ರೆಡಿ ಇರಬೇಕು. ನಂಬರ್ 7 ಆನ್ವಿ ಮತ್ತು ಆಂಡ್ರಿಯಾ ಆನ್ ಸ್ಟೇಜ್. ರಿಯೋನಾ ಮತ್ತು ಗ್ರೂಪ್. Mujamama, aniyaw Santa Tuca. Mujamama, aniyaw Santa Tuca. Animadori chapila lagi selu madinaka. Animadori chapila lagi selu madinaka. Undir mama ailo, ani pachi ponaliplo. Undir mama ailo, ani pachi ponaliplo. Animadori chapila nataka yaka kasanailo. Animadori chapila nataka yaka kasanailo. Ya ya maya ya. 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 Teu yaguer, metes calada tongo. Morgão a teu yaguer, metes calada tongo. Tajerek chiru na tata, vakane korana pendo. Tajerek chiru na tata, vakane korana pendo. Takayoko pakaloceta, pura candalo no tondo. Takayoko pakaloceta, pura candalo no tondo. Are pakla choi na kare chedu no bailu rando. Are pakla choi na kare chedu no bailu rando. Ya ya maya ya. 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 Satai
ಅಭಿನಂದನೆಗಳು ಪುಟ್ಟ ಮಕ್ಕಳಿಗೆ. ಎಲ್ಲರೂ ಒಮ್ಮೆ ಮಗದೊಮ್ಮೆ ಕ್ಲಾಪ್ ಹಾಕಬೇಕಾಗಿ ಕೇಳಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಬೆಳೆಯುವ ಮಕ್ಕಳು ನೃತ್ಯದ ಮೂಲಕ ನಮ್ಮನ್ನು ಮನೋರಂಜಿಸಿದ್ದಾರೆ. ಈಗ ಮುಂದಿನ ಸ್ಪರ್ಧಿ ಆನ್ವಿ ಮತ್ತು ಆಂಡ್ರಿಯಾ. ಚಪ್ಪಾಳೆ ತಟ್ಟುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ. ಯಾಕೆಂತ ಹೇಳಿದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೇಳಿ ಹಿರಿಯರು ಹೇಳಿದ ಮಾತನ್ನು ನಾವು ಅದನ್ನು ಉಳಿಸುವ, ಬೆಳೆಸುವ. ஸ்பீட் ஆகுது, நீ தொட்டு எதுவும் சொன்னா என் பிளட் சூடாகுது. என் பைக்கில் நீ உட்கார்ந்தா பிரேக்கே வேணாங்குது. நீ என்னோட ரைடுக்கு வந்தா ரெட் சிக்னல் green ஆகுது. Come on baby, let's go on the bullet. On the vela பாடிக்கலாம் duet. Come on baby, let's go on the bullet. On the vela பாடிக்கலாம் duet.
ಅಭಿನಂದನೆಗಳು ಆನ್ವಿ ಮತ್ತು ಆಂಡ್ರಿಯಾ. ಬಹುಶಃ ಬಹಳ ಸಂತೋಷದಿಂದ ಕುಂತಿದ್ದಾರೆ. ಹಿರಿಯರಿಗೆ ನಿದ್ದೆ ಬರ್ತದೆ ನೋಡಿ, ಮಕ್ಕಳಿಗೆ ನಿದ್ದೆ ಬರಲಿಲ್ಲ. ಮಗದೊಮ್ಮೆ ಚಪ್ಪಾಳೆ ಮೂಲಕ ಮಕ್ಕಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ಮುಂದೆ ರಿಶಾನ್ ಮತ್ತು ಗ್ರೂಪ್, ತದನಂತರ ರೇಚಲ್ ಡಿಸೋಜಾ, ನಿತ್ಯ ದರ್ವಾಡ್. ಇದೆಲ್ಲ ಕಣೋ ಮಾದೆಲ್ಲ ಮಾದೆಲ್ಲ ಮೊದಲ 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 Con fuerza, muchachos. Siga moviendo la manta. Movete, Martita. Movete, Martita. Movete, Martita. Movete, Martita. Movete, Martita. A ver, los pibes si te ayudan con esto. ¿Qué dicen? La Marta se mueve para, 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 se mueve. Wait a minute. Who are you? ಇದು ಆಕ್ಚುಲಿ ಚೆನ್ನಾಗಿರುತ್ತೆ. रुको जरा, सबर करो. ರಿಶೋನ್ ಮತ್ತು ತಂಡಕ್ಕೆ ಅಭಿನಂದನೆಗಳು. ನಮ್ಮನ್ನು ಮನೋರಂಜಿಸಿದಂತ ನಿಮ್ಮನ್ನು ಮಗದೊಮ್ಮೆ ಅಭಿನಂದಿಸುತ್ತಾ ಮುಂದೆ ರೇಚಲ್ ಡಿಸೋಜಾ, ನಿತ್ಯ ದರ್ವಾಡ್ ಸೋಲೋ ನೃತ್ಯಕ್ಕೆ ನಮ್ಮೊಂದಿಗೆ ಆನ್ ಸ್ಟೇಜ್ ಅಲ್ಲಿದ್ದಾರೆ. ನೇಹಾ ಮತ್ತು ಟೀಮ್. ನೆಕ್ಸ್ಟ್ ನಂಬರ್ 10 ನೇಹಾ ಮತ್ತು ಟೀಮ್.
ಅಭಿನಂದನೆಗಳು ರೇಚಲಿಗೆ, ನೇಹ ಮತ್ತು ಟೀಮ್. ನೆಕ್ಸ್ಟ್ ಪ್ರಿನ್ಸಿಯಾ ಮತ್ತು ಗ್ರೂಪ್. ನಂಬರ್ 11 ಪ್ರಿನ್ಸಿಯಾ ಮತ್ತು ತಂಡ. ಸೈಮ್ ಬ್ರಿಜಿಟ್ ವಾರ್ಡ್ ಪ್ರಿನ್ಸಿಯಾ ಮತ್ತು ತಂಡ. ಪ್ರಿನ್ಸಿಯಾ ಆದ ಕೂಡಲೇ ಪ್ರಿನ್ಸಿಟಾ ಮತ್ತು ಗ್ರೂಪ್ ರೆಡಿ ಇರಬೇಕು. அற்புதம் அதிசயம் இந்த ஆண்டு நடக்க போகுது. அற்புதம் அதிசயம் இந்த ஆண்டு நடக்க போகுது. கவலைப்படாத 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 கவலைப்படாத. அற்புதங்கள் குவிய போகுதே, அற்புதங்கள் குவிய போகுதே. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. Go! தேவராஜ்யம் பேச்சில் இல்ல, தேவராஜ்யம் பலத்தில் உள்ளதே. தேவராஜ்யம் பேச்சில் இல்ல, தேவராஜ்யம் பலத்தில் உள்ளதே. நிறைவேறாத வாக்குத்தத்தங்கள், நிறைவேறாத வாக்குத்தத்தங்கள் அவர் பலத்தால் நடக்க போகுதே. அது உன் கண்கள் பார்க்க போகுதே. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. ಅಭಿನಂದನೆಗಳು ನೇಹ ಮತ್ತು ತಂಡಕ್ಕೆ. ಈಗ ಪ್ರಿನ್ಸಿಯಾ ಮತ್ತು ಗ್ರೂಪ್ ಅದಾದ ಕೂಡಲೇ ನಿಶ್ಮಿತಾ ಮತ್ತು ಗ್ರೂಪ್ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. मिदेत लिली जाताना लिली सगळ्या निरे दिसता पडून मुझेच लिली ಅಲ್ಲಿ ಇಲ್ಲಿ ಕಂಡರೆ ಲಿಲ್ಲಿ ಎನ್ನ ಉಡಲ್ ಪನೊಂದುಂಡು ಅಲ್ಲೆನು ಕುಡರೆ ಬಲ್ಲಿ मिदेत लिली जाताना लिली सगळ्या निरे दिसता पडून मुझेच लिली ಅಲ್ಲಿ ಇಲ್ಲಿ ಕಂಡರೆ ಲಿಲ್ಲಿ ಎನ್ನ ಉಡಲ್ ಪನೊಂದುಂಡು ಅಲ್ಲೆನು ಕುಡರೆ ಬಲ್ಲಿ मुझेच लिली. मोगर मुझ्या पोटला चेडू आंबूर बायेची पळजळीक संद्रा बरी वदन रेताची पळोवन ताका लागला म्हाका पिशे काजराची करचें कितें कळणार ते फिरगी भाशेचे सोफिया सोफिया मोलादी मोतिया सोफिया सोफिया तू मुझेच जागोबा. Darren Mascarenhas.
सारखी चिडून ते नाव त्याचे बेला दिसता पण सुंदर बाबा समकजी येता सोलताना ते माडी कशे हालतानी दलता आजकाल आमचं गुपित बाबा मोग चलवता योरे तू योरे मोगा बरोबर तू गोपाल मजा अशे म्हणून सदांचा पोयता बघले मुझे देखून बसून घुमरे मुझे केसरे बसून मुझे करना बाकऱ्याला देता योरे तू योरे मोगा बरोबर तू गोपाल मजा अशे म्हणून सदांचा पोयता बघले मुझे देखून बसून घुमरे मुझे केसरे बसून मुझे करना बाकऱ्याला देता नव्या वर्षाच्या पार्टी दिसा पहिले पावटी तू भेटले माका विश्वा लोंगो बाय पोळ्योन तुका मुझे खातीरच देवान रचला तुका डॉली म्हज्या डॉली काळीज मुझे सोगलाय तुवें डॉली डॉली म्हज्या डॉली तुकाच लागून जाला हांव जॉली डॉली म्हज्या डॉली काळीज मुझे सोगलाय तुवें डॉली डॉली म्हज्या डॉली तुकाच लागून जाला हांव जॉली दर्या कुशीन फुड करून बसरे तांडेला सांजे वेळा सूर्य पडे तमसो जाला कारवी सगळे सांगत मेळून रांपणी ओडिला इशिल्यान पळयताना चंद्रे मोदेला हा हा ते किंद्री वाजवता कोणाक ना बसून धुमकी पळयता वा वा तो ताळो रंगयता नारी बरे नाच सोबयता हा हा ते किंद्री वाजवता कोणाक ना बसून धुमकी पळयता वा वा तो ताळो रंगयता नारी बरे नाच सोबयता नव्या वर्षाच्या संध्याका पहिल्या भुरग्यानं तुमका देव बरे करू भुरग्यांक एक पटी घट्ट तप्पाळ दिया परतून पटी निश्मिता आणि ग्रुप आता तुमच्या मुखार निश्मिता ಮತ್ತು ತಂಡ कल्याण साखळी सोन्याची हिप्पोरी कोणाची गल्यान साखळी सोन्याची हिप्पोरी कोणाची इसकी अंधावेला दिल गई हिप्पोरी कोणाची गल्यान साखळी सोन्याची हिप्पोरी कोणाची जातीचे कोली आम्ही हाव जातीचे कोली झूमो नाचो खुशी से यीशु पैदा हुआ 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 यीशु पैदा हुआ यीशु पैदा हुआ यीशु पैदा हुआ खुशी से यीशु पैदा हुआ झूमो नाचो खुशी से
ठुमक ठुमक जब हिट जाए तू पहाड़ी बटुमा चम चमा पायल घुंघरू बजने कर कुटमा लाल प्यार कंगना हाथ में चूड़ी छनहरा लाल प्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा ചേലും കൊണ്ടേ മോഹിപ്പിക്കും പെണ്ണാണ് മണിവാനത്താരം പെണ്ണിൻ വെയിൽ മിന്നാണ് താരം വന്നിന്നെ കണ്ടാലമ്പും വില്ലും വച്ചേര് കതിരോനെ കണ്ണഞ്ചിക്കാൻ പോരും മച്ചാന് നെഞ്ചോരം ധാരുണ്ട് ചുണ്ടോരം ശീലുണ്ട് കണ്ടാലും കൂടുമ്പം കൊണ്ടാടണ്ട് കൊണ്ടാട്ടച്ചേരാക്കാൻ നല്ല ചക്കാരുണ്ട് കരനീളെ പന്തൽ കെട്ടി തപ്പും മുത്തിച്ചെണ്ടൻ കൊട്ടി കാത്തിരിക്കും നേരം വന്ന് ചില്ലം ചില്ലാല माझे वांगडा चल नको माझे वांगडा चल नको माझे वांगडा चल नको मेरे साथ चल नको मी मुंबई से खाली तुझे लेने को आयलो मी मुंबई से खाली तुझे लेने को आयलो ಅಭಿನಂದನೆಗಳು ನಿಶ್ಮಿತಾ ಮತ್ತು ತಂಡಕ್ಕೆ. ಮುಂದಿನ ಸ್ಪರ್ಧಿ ಪ್ರಿನ್ಸಿಟಾ ಮತ್ತು ತಂಡ. ಅಜಿತ್ ಬಿಟಿ ನಮ್ಮೊಂದಿಗಿದ್ದಾರೆ, ನಾಗರಿಕ ಸಮಿತಿಯ ಖಜಾಂಜಿ. ಅವರನ್ನು ಗುರುತಿಸಿಕೊಂಡಿದ್ದೇವೆ ಸರ್. ಮಾತೆ ನಿನ್ನನೆಂದು ಮರೆವೆನೆ ನಾ
ಲಿಲ್ಲಿಯೇ ಪ್ರೀತಿಮಯ ನಿಧಿಯೇ ಜ್ಯೋತಿರ್ಮಯ ಲಿಲ್ಲಿಯೇ ಪ್ರೀತಿಮಯ ನಿಧಿಯೇ ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನ ನಿಂದು ಮರೆವೆನೆ ನಾ ನಿನ್ನ ನಿಂದು ಮರೆವೆನೆ ನಾ ಜನ್ಮದಲ್ಲಿ ಶುದ್ಧಿಯೇ ಎಮ್ಮ ಕೃಪಸುದೆಯೇ ಜನ್ಮದಲ್ಲಿ ಶುದ್ಧಿಯೇ ಎಮ್ಮ ಕೃಪಸುದೆಯೇ ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನ ನಿಂದು ಮರೆವೆನೆ ನಾ ನಿನ್ನ ನಿಂದು ಮರೆವೆನೆ ನಾ ತಾಯಿ ತಪ್ಪಗೈದೆವು ದಯೆ ಕ್ಷಮೆ ಬೇಡ್ವೆವು ತಾಯಿ ತಪ್ಪಗೈದೆವು ದಯೆ ಕ್ಷಮೆ ಬೇಡ್ವೆವು ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನ ನಿಂದು ಮರೆವೆನೆ ನಾ ನಿನ್ನ ನಿಂದು ಮರೆವೆನೆ ನಾ ಅರಳ್ದ ಹೂವೆ ಸುಮಧುರ ಜೇನೆ ಮರಿಯಮ್ಮ ನಮ್ಮ ತಾಯಿ ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನ ನಿಂದು ಮರೆವೆನೆ ನಾ ನಿನ್ನ ನಿಂದು ಮರೆವೆನೆ ನಾ ನಿತ್ಯ ನೃತ್ಯದ ಮೂಲಕ ಮಾತೆ ಮರಿಯಮ್ಮಳವರನ್ನು ನೆನಪಿಸಿದಂತ ಸಹಾಯ ಬೇಡಿದಂತ ಈ ಪುಟ್ಟ ಮಕ್ಕಳಿಗೆ ಮಗದೊಮ್ಮೆ ಅಭಿನಂದನೆಗಳು. ಈಗ ನಿಮ್ಮ ಮುಂದೆ ಪ್ರೀಮಾ ಮತ್ತು ಜಾಯ್ ಸ್ಟೋನಿ ಸಣ್ಣ ಸ್ಕಿಟ್ಟಿನ ಮುಖಾಂತರ ನಿಮ್ಮ ಮುಂದೆ ಬರಲಿದ್ದಾರೆ. ಪ್ರೀಮಾ ಮತ್ತು ಜಾಯ್ ಟಾನಿ. ओ पिलिस काले करते तू इटले मंडे विचिन काले कसई पोलीस नाही जाई भाऊ पोलीस ओ ते गोच झाले आता आता पोलीस पिलिस काल झाले सॉरी पोलीस 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 काल झाले खाले म्हणून सांगचे सांग म्हणजे एसआय मग सस्पेंड केलंय ओव्हर स्मार्ट झाले सस्पेंड करचे की तुका खाले म्हणून सांगचे गजल असं सांगता तुका हां सांग 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 विकी 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 अल्पिसाची बाय सापळे तोटार अल्पिसाची तुझे घराला घेणे हां माहिती बाय सापळे
गोजले गोजले un solo no se nastana मागीर काय झालं एकलो मनीस पडून आलो एक साऊंड ऐकून आलो मका बचाव करा आम सांगून हा वय 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 सगळे खाली गेली ती दोरी असा पळे दोरी वन बांग गेली बांग घाल ना आई ओढली दोरी ऍक्शन अंत यस जे वय आमका ते बरं कर्तव्य नाही आमचे पोलिसांचे कर्तव्य ते तर आम्ही काले गेले दोरी ओढली वय राहिलं मनीस एकच मिनिट दोरी सोडली आम्ही शी तुका मांड तकली समस्या आहे ते तरी झाले गजल तुका सांगता ऐक आय सांग विकी विकी तू सांगिन असतं ना कशा ऐकूनचे काले आमचं ते पडलो कोण गोतस आहे कोण आमचं यस इथ ओ बरे झालंय तुका तू काले म्हणते बरे झाले ताका हांव सस्पेंड झालो सस्पेंड केलं होय नेक्स्ट आम्ही काले केले सीधा गेलो ऑफिसाक गेले मागीर ऑफिसाक येता पोलिसान म्हणले तू हांगा तो पैसले काले काले म्हणून सांगचे आणि ताका ओडली पोलिसाक ने ओ शे होय तसे म्हाका सस्पेंड केलं पोलिसान आणि काले करचे हांवें खंय वचोंक जायना म्हाका आनी कामाक आणि बाय तावन उदक करचे तुका बरें वय काले करचे देव बरें करूंक तुका हळे आणि मुखार पोलीस म्हणे बायन पडल्यार दोरी ओडूंक येवचा नाकात सोडूंक येवचा नाकात बायन पडलो कोण म्हण पयलेच पळया सस्पेंड जावचे काम तुमकां ना आखरेक हासा दरम्यान आमकां मनोरंजन केल्या जॉय आणि प्रिमा तुमकां देव बरें करूं आता 15 मिनिटांचो अवकाश आसा तुमकां आता हांगासर डीजे घालतले कोणाक पुरा नाचोंक आसा नाचोन संतोष पावा नव्या वर्साच्या येण्याक आमी राखून आसा निमाणे आमी फटाके फुटोवन नव्या वर्साच्या आगमनाक राखून रावया पण सर्वांनी तुम्ही डीजेन वांटो घेवचे म्हूण सांगून एक कालती विनंती कित्याक म्हळ्यार 2020 आनी 3 एदोळस मुग्धोंच्या अंतर आसा 2024 मंगळूर देशान मागण्याचे वरस जावन अनाउन्स केला मागण्यांनी आमचे वरस आमी आराम करया आता 15 मिनिटां सोमेस्तानी डीजे संगता नाचोंक मुखार येवचे म्हणून विनंती करता ओम जिमाम बिंग बिंग बो तक तक सस्ते न से तार चिपक गई छाती से ओम जिमाम बिंग बिंग बो तक तक सस्ते न से तक तक तार है ढीली कौन कसे 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 ए ब्रेन की बत्तियां बुझा के बस ट्रिप लैंड दो सस्ते न से तक सस्ते न से ए लूप में ट्यून बजा के थोड़ा हिट होने दो दुनिया दी परवाह कदे नहीं करीदा खुश होके जीना ना कि सड़ मरीदा कहते हैं इसको जी ओपी शोपी या ओजी करते हैं सब मोजी हम इसके खोजी ओम जिमाम बिंग बिंग बो तक तक सस्ते न से तार चिपक गई छाती से ओम जिमाम बिंग बिंग बो तक तक सस्ते न से तक तक तार है ढीली कौन कसे 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 ए ब्रेन की बत्तियां बुझा के बस ट्रिप लैंड दो सस्ते न से तक सस्ते न से ए लूप में ट्यून बजा के थोड़ा हिट होने दो सस्ते न से तक सस्ते न से दुनिया दी परवाह कदे नहीं करीदा खुश होके जीना ना कि सड़ मरीदा கொஞ்சம் வேணுமா இந்த நட போதுமா இன்னும் கொஞ்சம் வேணுமா अपनी कोड़ 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 अपनी कोड़ कन्ना अपनी कोड़ कोड़
गया पढ़ लेने में ಗೀತಾಂಜಲಿ ಹಾಲು ಗೆಂಡಿಗೆ ಹಾರೆ ಗಂಡಿಗೆ ನಮ್ಮೂರ ಗಂಡಿಗೆ ಪುಷ್ಪಾಂಜಲಿ ಗೊಂಬೆ ಹಣ್ಣಿಗೆ ಹಾರೆ ಗಂಡಿಗೆ ದಾಳಿಂಬೆ ಹಣ್ಣಿಗೆ Open Gangnam Style. Gangnam Style. Open Gangnam Style. Gangnam Style. Open Gangnam Style. Sexy lady. Open Gangnam Style. Sexy lady. सोना सोना नी उन्ना नंबर अडी मुट्टी बड़ी बड़गिल उन्ना नंबर सोना सोना नी उन्ना नंबर पड़यडी जडी पड़गिल उन्ना नंबर कड़निडी गिनगिल मररडगल्ले पड़ी मुगिलल्ले करी मुड़ी इडगिल मरुबड़ी
Yeah. Halloween. Taliban. Taliban. Yeah. Jumpin', them boys up to something. I think I need some Robitussin. Way too many questions, you must think I trust you. Yeah, you searching for answers, I do not know nothing. Yeah. Jumpin', them boys up to something. They just spent like 2 or 3 weeks out in the country. Them boys up to something, they just have to dump it. You don't have to call, I hit my dance like Usher. Un rammuja mamma, aniau santa tuta. Un rammuja mamma, aniau santa tuta. Ani mazori chapila lagi film dinaka. Ani mazori chapila lagi film dinaka. Undir mama I love, ani pachi pona little. Undir mama I love, ani pachi pona little. Ani mazori chapila nataka yaka kasanailo. Ani mazori chapila nataka yaka kasanailo. Ya ya maya ya, 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 ya ya maya ya. Morgoa tu yager mezcalada tam tajerik chidu natata vakane korun penda tajerik chidu natata vakane korun penda takayoko paklo cheta pura kandalu no tondu takayoko paklo cheta pura kandalu no tondu are pakla choi nakare chidu no bailu rando are pakla choi nakare chidu no bailu rando ya ya maya ya 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 maya ya
stai ranantu farar far stai ranantu rane mata pakle mata ranantu rane mata pakle mata ranantu farar far stai ranantu farar far stai ranantu farar far stai ranantu farar far stai ranantu ya ya maya ya 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 समेस्तांक देव बरें करूं सहकार दिल्या तुमकां समेस्तांक परत देव बरें करूं म्हणटा 2020 आनी 4 वर्सांचे नव्या वर्साचे शुभाशय तुमकां पाठयता तशेंच ICM YCS युवा आयोग आनी पालन परिशद हांच्या सहकारान हे कार्यक्रम तुमचे तर्फेन यशस्वी जाला यशस्वी जाल्ल्या तुमकां समेस्तांक देव बरें करूं म्हणटा निमाणे हांगासर कितें तरी क्लीन करूंक आसा वा चारां फोल्ड करूंक आसा तुमचो सर्वांचो सहकार मागता कित्याक म्हळ्यार हांगासर आयोजन केल्लें